ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ನಾಲೆಜ್ ಆಫ್ ದಿ ಅಬ್ಸಲ್ಯೂಟ್. ನೋಡಿ, ಜ್ಞಾನ ಅಂದರೆ ನಾನು ಯಾರು? ನಾನು ದೇಹ ಅಲ್ಲ, ನಾನು ಆತ್ಮ. ಪರಮಾತ್ಮ ಯಾರು? ಪರಮಾತ್ಮ ಅಂದರೆ ಆತ್ಮ ಪರಮಾತ್ಮದ ಅಂಶ. ಮತ್ತು ಪರಮಾತ್ಮನ ಸೇವೆ ಮಾಡುವುದು ನಮ್ಮ ನಿಜವಾದ ಕರ್ತವ್ಯ. ಪ್ರಕೃತಿ ಅಂತ, ಪ್ರಕೃತಿ ಆ ಪರಮಾತ್ಮನ ಆಜ್ಞೆಯಲ್ಲಿ ಕೆಲಸ ಮಾಡುವಂಥದ್ದು. ನನಗೆ ಮತ್ತು ಪ್ರಕೃತಿಗೆ ಎಂಥ ಕನೆಕ್ಷನ್? ನನಗೆ ಮತ್ತು ಪರಮಾತ್ಮನಿಗೆ ಏನು ಕನೆಕ್ಷನ್? ಇದನ್ನೆಲ್ಲ ತಿಳಿಯುವಂಥದ್ದು ಜ್ಞಾನ. ವಿಜ್ಞಾನ ಅಂದರೆ ಈ ಜ್ಞಾನವು ಒಂದು ಪ್ರಾಕ್ಟಿಕಲ್, ಒಂದು ಥಿಯರಿ. ಜ್ಞಾನ ಅಂದರೆ ಥಿಯರಿ, ಅರ್ಥ ಮಾಡುವುದು. ವಿಜ್ಞಾನ ಅಂದರೆ ಅದನ್ನು ನಾವು ಅಪ್ಲೈ ಮಾಡಬೇಕು. ಅಪ್ಲಿಕೇಶನ್ಗೆ ವಿಜ್ಞಾನ ಅಂತ ಹೇಳ್ತಾರೆ. ಹಾಗಾಗಿ ಜ್ಞಾನ ವಿಜ್ಞಾನ ಯೋಗ ಎಂತ ನಾವು ಕಲಿತೇವು. ಈಗ ನೋಡಿ, ಈ ವಿಜ್ಞಾನ ಅಂದರೆ ನಾವು ಜಪ ಮಾಡುವಂಥದ್ದು, ಕೀರ್ತನೆ ಮಾಡುವಂಥದ್ದು, ಓದುವಂಥದ್ದು, ಇದೆಲ್ಲ ವಿಜ್ಞಾನ. ಹಾಗಾಗಿ ಜ್ಞಾನ ವಿಜ್ಞಾನ ಯಾವಾಗ ಆಗ್ತದೆ? ಆಗ ನಮಗೆ ಕೃಷ್ಣನ ಬಗ್ಗೆ ತಿಳಿಯುತ್ತದೆ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನ ಪಾರ್ಥ ಯೋಗಂ ಯುಂಜಂ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಶೃಣು. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿಂದ ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸ ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿ ಸಂಶಯವಿಲ್ಲದಂತೆ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನು ಕೇಳು. ನೋಡಿ, ಈ ಶ್ಲೋಕ ಪ್ರಭುಪಾದ್ ಇದು ಫೇವ್ರೇಟ್ ಶ್ಲೋಕ. ಯಾಕೆ? ಪ್ರಭುಪಾದ್ ಈಗ 12 ವರ್ಷದಲ್ಲಿ ತುಂಬ ಕಡೆಗೆ ಹೋಗ್ತಾ ಇದ್ರು, ಎಲ್ಲ ಅದು ಬೇರೆ ಬೇರೆ ದೇಶಕ್ಕೆ. ಇವತ್ತು ಇಲ್ಲಿದ್ದರೆ ನಾಳೆ ಅಮೇರಿಕ, ನಾಳಿದ್ದು ಈ ಕೆನಡಾ, ನಾಳಿದ್ದು ಆಫ್ರಿಕಾ, ನಾಳಿದ್ದು ಈ ರೀತಿ. ಅಂದರೆ ಪ್ರಭುಪಾದ್ ಒಂದು ಜಾಗದಲ್ಲಿ ಇರಲಿಲ್ಲ, ಪ್ರಚಾರಕ್ಕೆ ಪೂರ್ತಿ ಎಲ್ಲ ಕಡೆ ಹೋಗ್ತಾ ಇದ್ರು. ಹಾಗಾಗಿ ಅಲ್ಲಿ ಹೋದರೆ ಅವರು ಭಗವದ್ಗೀತೆ ಕ್ಲಾಸ್ ಮಾಡಿ ಅಂತ ಹೇಳಿದರೆ ಪ್ರಭುಪಾದ್ ಈ ಶ್ಲೋಕವನ್ನು ಹೇಳ್ತಾ ಇದ್ರು. ಪ್ರಭುಪಾದ್ ಫೇವ್ರೇಟ್ ಶ್ಲೋಕ ಈ ಶ್ಲೋಕ. ಈ ಶ್ಲೋಕ ಎಂತ ಹೇಳ್ತಾ ಉಂಟು? ಕೃಷ್ಣ ಹೇಳುವಂಥದ್ದು ತತ್ ಶೃಣು. ತತ್ ಶೃಣು. ತತ್ ಶೃಣು ಅಂದರೆ ಕೇಳು. ಪ್ರಭುಪಾದ ಹೇಳ್ತಾರೆ, ಯಾರಿಗೆ ಕೇಳುವ ಉತ್ಸಾಹ ಉಂಟು, ಉತ್ಸಾಹ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನ ಸಂಗತ್ಯಾಗ ಸತೋವೃತ್ತಿ ಷಡ್ಭಿರ್ಭಕ್ತಿ ಪ್ರಸಿದ್ಧತೆ. ಈ ಉತ್ಸಾಹ ಇರಬೇಕು. ಯಾರಿಗೆ ಕೃಷ್ಣನ ಬಗ್ಗೆ ಕೇಳುವ ಆ ಒಂದು ಉತ್ಸಾಹ ಉಂಟ, ಅದು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗಲಿಕ್ಕೆ ಮೈನ್ ಅಂತ ಹೇಳ್ತಾರೆ. ಅಂದರೆ ಫಸ್ಟ್ ಲೆವೆಲ್ ಅಂತ ನಾವು ಕೇಳಲಿಕ್ಕೆ, ನಮಗೆ ಕೃಷ್ಣನ ಬಗ್ಗೆ ಕೇಳಲಿಕ್ಕೆ ಆ ಉತ್ಸಾಹ ಇರಬೇಕು. ಇಲ್ಲಿ ಎಂತ ಅಂದ್ರೆ, ಕೃಷ್ಣ ಹೇಳುವಂಥದ್ದು ನೀನು ಕೇಳು. ಪ್ರಭುಪಾದ ಎಷ್ಟೋ ಸತಿ ಹೇಳ್ತಾರೆ. ಈಗ ಎಂತ ಅಂದ್ರೆ, ನಮ್ಗೆಲ್ಲರಿಗೂ ಕೃಷ್ಣನ ನೋಡ್ಲಿಕ್ಕೆ ಆಸೆ, ಎಲ್ಲರಿಗೂ ಆಸೆ ಉಂಟು ಕೃಷ್ಣ ನೋಡ್ಬೇಕಂತ. ಪ್ರಭುಪಾದ ಹೇಳ್ತಾರೆ, ಈ ಕಣ್ಣಿನಿಂದ ನಿನಗೆ ನೋಡ್ಲಿಕ್ಕೆ ಆಗುದಿಲ್ಲ, ಕಿವಿಯಿಂದ ನೋಡು. ಕಿವಿಯಿಂದ ನೋಡು ಅಂದ್ರೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡು ಕೃಷ್ಣನ ಬಗ್ಗೆ. ಅದಕ್ಕೆ ನಾವು ಹೇಳೋದು ನೋಡಿ, ಜಪ ಮಾಡುವಾಗ ಎಂತಂದ್ರೆ ಕೆಲವರು ಹೇಳ್ತಾರೆ, ನಾನು ಮೈಂಡಲ್ಲಿ ಎಂತ ತರಬೇಕು, ಕೃಷ್ಣನ ಮೂರ್ತಿ ತರಬೇಕಾ, ನಾನು ಯಾವ್ದು ಯೋಚನೆ ಮಾಡಬೇಕು? ಎಂತ ಯೋಚನೆ ಮಾಡ್ಲಿಕ್ಕಿಲ್ಲ. ನಾವು ಜಪ ಮಾಡ್ತೇವೆ, ಅದನ್ನು ಕೇಳಬೇಕು. ನಮ್ದು ಕೇಳುವುದು ಯಾವಾಗ ಸರಿ ಆಗ್ತದೆ, ಆಗ ಎಲ್ಲವೂ ಸರಿ ಆಗ್ತದೆ. ಎಲ್ಲ ಆಟೋಮೆಟಿಕ್, ಉಳಿದದೆಲ್ಲ ಅದರದೇ ಆದ ಒಂದು ದಾರಿಗೆ ಬರ್ತದೆ. ಹಾಗಾಗಿ ಕೇಳುವುದು ಇರಬೇಕು. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಪ್ರಭುಪಾದಿಗೆ ದೊಡ್ಡ ಬಿಸ್ನೆಸ್ ಇತ್ತು, ಈ ಕೆಮಿಕಲ್ ಬಿಸ್ನೆಸ್. ಗೃಹಸ್ಥ ಆಗಿದ್ರು. ಪ್ರಭುಪಾದ ಗುರು ವೃಂದಾವನದಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಾಯ್ತು. ಪ್ರಭುಪಾದಾಗ ಅವ್ರದ್ದು ಬಿಸ್ನೆಸ್ ಆ ಟೈಮಲ್ಲಿ ಬಾಂಬೆಯಲ್ಲಿ ಕೂಡ ಇದ್ರು, ಒಮ್ಮೆ ಪ್ರಯಾಗಲ್ಲಿ ಇದ್ರು, ಅಲಹಾಬಾದ್, ಮತ್ತೆ ಬಾಂಬೆಯಲ್ಲಿ ಕೂಡ ಅವ್ರದ್ದು ವ್ಯಾಪಾರ ಇತ್ತು. ಹಾಗಾಗಿ ಒಂದು ಸರ್ತಿ ಅವರಿಗೆ ಗೊತ್ತಾಗ್ತದೆ, ಅವರ ಗುರು ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ವೃಂದಾವನದಲ್ಲಿದ್ದಾರೆ, ಕ್ಲಾಸ್ ಕೊಡ್ತಾರೆ ಅಂತ.
ಪ್ರಭುಪಾದ್ ಹೋಗ್ತಾರೆ, ವೃಂದಾವನಕ್ಕೆ ಹೋಗ್ತಾರೆ. ಮತ್ತೆ ಪ್ರಭುಪಾದ್ ಇದು ಗುರುವಿದು ಕ್ಲಾಸ್ ಮಾಮೂಲಿ ಕ್ಲಾಸ್ ಅಲ್ಲ, ಮಿನಿಮಮ್ 4 ಗಂಟೆ. ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ, ನಾನು 12 ಗಂಟೆ ಕ್ಲಾಸ್ಗಳಿಗೆ ಸಿದ್ಧ, ಆದ್ರೆ ಎದುರಿನವರು ಸಿದ್ಧರಿಲ್ಲ. ಈಗ ನೋಡಿ, ನಮ್ದು 1 ಗಂಟೆ ಕ್ಲಾಸ್ ಆಗೋ ಇಲ್ಲಿ ತುಂಬಾ ಮಂದಿ ಇದ್ದಾರೆ, ಲೇಟ್ ಬರ್ತಾರೆ. ಮತ್ತೆ ಇಲ್ಲಿ ಕ್ಲಾಸ್ ಎಂಡ್ ಆಗೋಗಿ ಇಮಿಡಿಯೇಟ್ ಬಿಟ್ಟಾಯ್ತು, ಕ್ವಶನ್ ಆನ್ಸರ್ಗೆ ಅವರಿಲ್ಲ. ಅಂದ್ರೆ ಅವರಿಗೆ ಕ್ಲಾಸಿಗೆ ಒಂದು ಆ ಟೈಮಿಗೆ ಅವ್ರಿಗೆ ಬರಬೇಕು, ಮತ್ತೆ ಇಲ್ಲ, ಮತ್ತೆ ಇಮಿಡಿಯೇಟ್ ಬಿಟ್ಟಾಯ್ತು ಅವರು. ಅದೇ ರೀತಿ ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ ಎಂತ ಅಂದ್ರೆ, ನನ್ನ ಎದುರು ಇರುವವರು ನಾನು ಎಷ್ಟು ಬೇಕಾದ್ರೂ ಮಾತಾಡ್ತೇನೆ, ಆದ್ರೆ ಎದುರಿನವ್ರು ರೆಡಿ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಅವ್ರದ್ದು ಮಿನಿಮಮ್ 4 ಗಂಟೆ ಕ್ಲಾಸ್. ಪ್ರಭುಪಾದ್ ಯಾವಾಗ ಹೇಳ್ತಾರೆ, ಮೈ ಗುರು ಮಹಾರಾಜ್ ಇಸ್ ವೈಕುಂಠ ಮ್ಯಾನ್. ನೈಷ್ಠಿಕ ಬ್ರಹ್ಮಚಾರಿ ಅವರು ಕ್ಲಾಸ್ ಕೊಡು, ಇವರು ಪ್ರಭುಪಾದ್ ಹೋಗ್ತಾರೆ, ಕ್ಲಾಸ್ ಕೇಳ್ತಾರೆ. 4 ಗಂಟೆ ಆದ ಕೂಡಲೇ ಅವ್ರು ಹೇಳ್ತಾರೆ, ಎಸ್ ನನ್ನ ಕ್ಲಾಸ್ ಮುಕ್ತಾಯವಾಯಿತು. ಎಲ್ಲರೂ ಬೃಂದಾವನದಲ್ಲಿ ಅಂದರೆ ತುಂಬ ಶಾಪಿಂಗ್ ಎಲ್ಲ ತುಂಬ ನಿಮಗೆ ವ್ಯವಸ್ಥೆ ಉಂಟು. ನಾವು ಎವ್ರಿ ಇಯರ್ ಅಕ್ಟೋಬರಲ್ಲಿ ಹೋಗ್ತೇವೆ, ಈ ಸಲ ಹೋಗಲಿಲ್ಲ, ಕೊರೋನಾ, ಎಲ್ಲದೂ ಹೋಗ್ತೇವೆ. ಅಂದರೆ ನಿಮಗೆ ಒಮ್ಮೆ ಶಾಪಿಂಗಲ್ಲಿ ಅಷ್ಟು ಉಂಟು, ಶಾಪಿಂಗ್ ಸೆಂಟರ್ಸ್ ಎಲ್ಲ. ಮತ್ತು ತುಂಬ ದೇವಸ್ಥಾನಗಳು ಉಂಟು, ನೋಡುವುದಾದ್ರೆ ನಮಗೆ ಮುಗಿಲಿಕ್ಕಿಲ್ಲ. ವಜ್ರ ಕೃಷ್ಣ ಗ್ರ್ಯಾಂಡ್ ಸನ್ ವಜ್ರನಾಭ 1000 ದೇವಸ್ಥಾನ ಕಟ್ಟಿದ್ದಾನೆ ಬೃಂದಾವನದಲ್ಲಿ, ಹಾಗಾಗಿ ಮುಗಿಲಿಕ್ಕಿಲ್ಲ, ಅಷ್ಟು ದೇವಸ್ಥಾನ ನೋಡುವುದು. ಹಾಗಾಗಿ ಅವರ ಶಿಷ್ಯರಿಗೆ ಹೇಳ್ತಾರೆ, ನೀವು ಹೋಗ್ಬೋದು, ವಿಸಿಟಿಗೆ ಹೋಗ್ಬೋದು, ಪರ್ಚೇಸಿಂಗ್ ಇಲ್ಲ ದೇವಸ್ಥಾನಕ್ಕೆ. ಎಲ್ಲರೂ ಎದ್ದು ಹೋಗ್ತಾರೆ, ಪ್ರಭುಪಾದ್ ಕೂತ್ಕೊಳ್ತಾರೆ, ಪ್ರಭುಪಾದ್ ಬಿಟ್ಟು ಎಲ್ಲರೂ ಹೋಗ್ತಾರೆ. ಅವ್ರ ಗುರು ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳುವಂಥದ್ದು, ನೀನು ಹೋಗುದಿಲ್ವಾ? ಅದಕ್ಕೆ ಹೇಳುದು, ನನಗೆ ಗುರು ಮತ್ತೆ ಸಿಗುವುದಿಲ್ಲ, ನಾನು ಕೇಳಲಿಕ್ಕೆ ಬಂದದ್ದು. ಮತ್ತೆ ಅವರಿಗೆ ಕ್ಲಾಸ್ ಮಾಡ್ತಾರೆ ಒಬ್ಬರಿಗೆ. ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳುವಂಥದ್ದು, ಈಗ ನಾವು ಎಲ್ಲಿಯಾದ್ರೂ ಒಂದು ಕ್ಲಾಸ್ ಮಾಡ್ಲಿಕ್ಕೆ ಹೋಗ್ತೇವೆ. ಈಗ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. 2013ರಲ್ಲಿ ನಾನೊಂದು 3 ತಿಂಗಳು ಒಂದು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದು ಮನೆ ಮನೆಗೆ. ಮತ್ತೆ 3 ತಿಂಗಳಾದ ಮೇಲೆ ನಾನು ಅಂದರೆ ತುಂಬ ಡೈಲಿ ಒಂದು 15-20 ಆ ರೀತಿ ಬುಕ್ ಹೋಗಿದೆ. ನನ್ನ ಲೆಕ್ಕದಲ್ಲಿ ಒಂದು ಕಡಿಮೆ ಅಂದರೆ ಒಂದು 300 ಬುಕ್ ಹೋಗಿರ್ಬೋದು ಒಂದು 3-4 ತಿಂಗಳಲ್ಲಿ. ಮತ್ತೆ ನಾನು 400 ಒಂದು ಇದು ಏರಿಯಾದಲ್ಲಿ. ಮತ್ತೆ ನಾನು ಎಣಿಸಿದೆ, ಇಷ್ಟು ಬುಕ್ ಎಲ್ಲ ತಗೊಂಡಿದ್ದಾರೆ, ಒಂದು ಪ್ರೋಗ್ರಾಮ್ ಮಾಡುವ ಅಂತ. ಮತ್ತೆ ಎಲ್ಲರಿಗೂ ಪ್ಯಾಂಪ್ಲೆಟ್ ಡಿಸ್ಟ್ರಿಬ್ಯೂಟ್ ಮಾಡಿ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ನಾನು ಸಿದ್ಧನಾದೆ. ಪ್ರೋಗ್ರಾಮ್ ಮಾಡುವಾಗ ಅಲ್ಲಿ ಬಂದದ್ದು 40 ಮಂದಿ ಬಂದದ್ದು ಪ್ರೋಗ್ರಾಮ್ಗೆ. ಅಂದರೆ ನಾವು ಸಾಧಾರಣ ಒಂದು 1000 ಜನರಿಗೆ ಇನ್ವಿಟೇಷನ್ ಕೊಟ್ಟಿದ್ದೇವೆ, ಬರಲಿ. ಯಾಕೆಂದರೆ ಕೃಷ್ಣ ಭಜನೆಗೆ ಜಾಸ್ತಿ ಜನರಿಗೆ ಇಂಟ್ರೆಸ್ಟ್ ಇಲ್ಲ. ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ, ಅಂತ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತೀಯ, ಯಾರು ಬರದಿದ್ರೆ ನೀನು ಟೆನ್ಷನ್ ಮಾಡಬೇಡ, ಗೋಡೆಗೆ ಕ್ಲಾಸ್ ಮಾಡು ಅಂತ ಹೇಳಿದ್ದಾರೆ. ಇದು ಕೃಷ್ಣ ಪ್ರಜ್ಞೆ. ಅದೇ ರೀತಿ ಅಲ್ಲಿ ಶ್ರೀಲ ಪ್ರಭುಪಾದ್ ಒಬ್ಬರೇ ಇದ್ರು, ಆದ್ರೂ ಕೂಡ ಅವರಿಗೆ ಕೃಷ್ಣ ಭಜನೆಗೆ ತಿಳಿಸಿಕೊಟ್ರು. ಹಾಗಾಗಿ ಪ್ರಭುಪಾದಲ್ಲಿ ಹೇಳ್ತಾರೆ, ನಾವು ಕೇಳಬೇಕು, ತರ್ಶುಣು. ನಮ್ಗೆ ಈಗ ಅರ್ಹತೆ ಇಲ್ಲ ಕೃಷ್ಣ ನೋಡ್ಲಿಕ್ಕೆ. ನಾವು ಹೇಳ್ಬೋದು, ನನಗೆ ಕೃಷ್ಣ ನೋಡ್ಬೋದು ಅಂತ, ನಾನು ಕೂಡ ಭಕ್ತ. ಇಲ್ಲ ಸರ್, ಭಕ್ತ ಅಂದ್ರೆ ನಮ್ದು ನಾವು ಪ್ಯೂರಿಫಿಕೇಶನ್ ಆಗಬೇಕು, ಕೇಳಬೇಕು, ತುಂಬಾ ಕೇಳಬೇಕು ಕೃಷ್ಣನ ಬಗ್ಗೆ, ಇನ್ನು ಕೇಳಬೇಕು, ಭಾಗವತದಿಂದ ಕೇಳಬೇಕು, ಭಗವದ್ಗೀತೆಯಿಂದ ಕೇಳಬೇಕು. ಎಲ್ಲಿ ಅಂದ್ರೆ ಗಡಿ 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 ಕೇಳ್ತಾ ಇರ್ಬೇಕು, ಜಪ ಮಾಡಬೇಕು, ಕೀರ್ತನೆ ಮಾಡಬೇಕು. ಈ ರೀತಿ ಕೇಳಿ 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 ನಾವು ಶುದ್ಧವಾಗುವಂಥದ್ದು. ಈಗ ಭಾವಾರ್ಥದಲ್ಲಿ ಪ್ರಭುಪಾದ್ ಈ ಭಾಗವತ 5 ಶ್ಲೋಕ ಕೊಟ್ಟಿದ್ದಾರೆ, ಅದನ್ನ ನಿಮ್ಗೆ ಈಗ ವಿವರಿಸ್ತೇನೆ. ಶೃಣ್ವತಾಂ ಸ್ವಾಗತ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ಥೋಯಿ ಅಭದ್ರಾಣಿ ವಿಲೋನತಿ ಸೋರ್ಸತಾ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ ತದಾ ರಜಸ್ತಮೋ ಭಾವ ಕಾಮಲೋಭಾದಯಶ್ಚಜೆ ಚೇತೆ ಏತೇರ್ ಅನಾವಿಧಂ ಸ್ಥಿತಂ ಸತ್ವೇ ಪ್ರಸೀದತಿ ಏವಂ ಪ್ರಸನ್ನ ಮನಸೋ ಭಗವತ್ ಭಕ್ತಿ ಯೋಗತ ಭಗವತ್ ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ ವಿದ್ಯತೆ ಹೃದಯ ಗ್ರಂಥಿ ಛಿದ್ಯತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟಾ ಏವಾತ್ಮಾನೀಶ್ವರೇ.
ಈ 5 ಶ್ಲೋಕವನ್ನು ಇಲ್ಲಿ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ಮೊದಲ ಅಧ್ಯಾಯದು ಈ ಭಾವಾರ್ಥದಲ್ಲಿ ಪ್ರಭುಪಾದ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಈಗ ಆ ಶ್ಲೋಕವನ್ನು ನಾನು ನಿಮಗೆ ತಿಳಿಸ್ತೇನೆ. ಫಸ್ಟ್ ಇದು ಶೃಣ್ವತ ಸ್ವಾಗತ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತೋಸೋ ಯಭದ್ರಾಣಿ ವಿಧುನತಿ ಸೂಡ್ಸತ. ಕೃಷ್ಣನ ವಿಷಯವನ್ನು ವೇದ ಸಾಹಿತ್ಯದಿಂದ ಕೇಳುವಂಥದ್ದು, ಭಗವದ್ಗೀತೆ ಮೂಲಕ ನೇರವಾಗಿ ಅವರಿಂದಲೇ ಕೇಳುವುದು, ಇದು ಪುಣ್ಯ ಕಾರ್ಯ. ನೋಡಿ, ನಿಮ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನೀವು ಭಗವದ್ಗೀತೆ ಕೇಳ್ತಾ ಇದ್ದೀರಿ, ನೀವು ಎಷ್ಟೋ ಪುಣ್ಯ ಮಾಡಿರ್ಬೇಕು. ಅಂದ್ರೆ ನೀವು ಭಾಗ್ಯಶಾಲಿಗಳು. ಭಗವಂತನ ಆ ಒಂದು ಇದು ಕೇಳ್ಬೇಕಿದ್ರೆ ನೀವು ಎಷ್ಟೋ ಪುಣ್ಯ ಮಾಡಿರ್ಬೇಕು, ಇಲ್ಲದ್ರೆ ಇದು ಕೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಆ ಶ್ಲೋಕ ಅದನ್ನು ಹೇಳ್ತಾ ಉಂಟು. ಮತ್ತೆ ಯಾರು ಕೇಳ್ತಾನೆ ಕೃಷ್ಣನ ಬಗ್ಗೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅವರ ಹೃದಯಗಳಲ್ಲಿ, ಈಗ ಎಲ್ಲರ ಹೃದಯದಲ್ಲಿ ನಮ್ಮ ಪರಮಾತ್ಮನ ಕೃಷ್ಣ ಇದ್ದಾನೆ, ಅವ ಮತ್ತೆ ಸ್ನೇಹಿತನಾಗಿ ನಡೆದುಕೊಳ್ಳುತ್ತಾನೆ. ನೋಡಿ, ಇಲ್ಲಿ ಕಾಣ್ತದಲ್ಲ, ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಆದ್ರೆ ಈಗ ಮಲಗಿದ ಸ್ಟೇಜಲ್ಲಿ ಇದ್ದಾನೆ. ಭಕ್ತಿಯನ್ನು ನಾವು ಯಾವಾಗ ತಗೊಳ್ತೇವೆ, ಮತ್ತೆ ಅವ ನಮಗೆ ಹಿತೇಶಿ ಸ್ನೇಹಿತನಾಗ್ತಾನೆ. ಆಕ್ಚುಲಿ ಪ್ರಭುಪಾದ ಹೇಳ್ತಾರೆ, ಪರಮಾತ್ಮ ನಮಗೆ ಸ್ನೇಹಿತ ಆಗ್ಬೇಕಂತ. ಮತ್ತೆ ನಷ್ಟಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಮತ್ತೆ ಸದಾ ಕೃಷ್ಣನ ಬಗ್ಗೆ ಕೇಳುವುದರಿಂದ ಎಂತಾಗ್ತದೆ ಅಂದ್ರೆ ಅವ ಪರಿಶುದ್ಧ ಆಗ್ತಾನೆ, ಶುದ್ಧ ಆಗ್ತಾನೆ. ಮತ್ತೆ ಈ ರೀತಿ ಎಂತಾಗ್ತದೆ ಅಂದ್ರೆ ಅವನಿಗೆ ದಿವ್ಯ ಜ್ಞಾನ ಸಿಗ್ತದೆ. ದಿವ್ಯ ಜ್ಞಾನ ಅಂದ್ರೆ, ದಿವ್ಯ ಅಂದ್ರೆ ಟ್ರಾನ್ಸೆಂಡೆಂಟಲ್, ಜ್ಞಾನ ಅಂದ್ರೆ ನಾಲೆಜ್. ಆ ಗೋಲೋಕದಿಂದ ಜ್ಞಾನ ಅವನಿಗೆ ಸಿಗ್ತದೆ. ಮತ್ತೆ ಈ ಭಾಗವತದಿಂದ, ಈಗ ನಂದು ಬೆಳಿಗ್ಗೆ ಮತ್ತೆ ಸಂಜೆ ಭಾಗವತ ಕ್ಲಾಸ್ ಆಗ್ತದೆ, ಅದು ಕೂಡ ನಿಮ್ಗೆ ಬರ್ಬೋದು. 7ನೇ ಕ್ಲಾಸ್ ಬಂದ ಮೇಲೆ ನಿಮ್ಗೆ ಬರ್ಬೋದು, ಯಾಕಂದ್ರೆ ನಿಮ್ಗೆ ಇನ್ನು ಅದರ ಟೇಸ್ಟ್ ಸಿಗ್ತದೆ. ಭಾಗವತದಿಂದ, ಭಕ್ತರಿಂದ ಕೃಷ್ಣನ ವಿಷಯ ಇನ್ನಷ್ಟು ಕೇಳುವುದರಿಂದ ವ್ಯಕ್ತಿಯು ಭಗವಂತನ ಭಕ್ತಿ ಸೇವೆಯಲ್ಲಿ ನಿಶ್ಚಲವಾಗಿ ಉಳಿಯುತ್ತಾನೆ. ಭಾಗವತ ಮತ್ತೆ ಭಗವದ್ಗೀತೆ ನಾವು ಕೇಳ್ಬೇಕು, ಮತ್ತೆ ನಮ್ಗೆ ಆ ಭಕ್ತಿ ಸೇವೆ ಮಾಡ್ಲಿಕ್ಕೆ ಕೃಷ್ಣ ನಮ್ಗೆ ಆ ಇದನ್ನು ಕೊಡ್ತಾನೆ. ಮತ್ತೆ ಭಕ್ತಿ ನೆಕ್ಸ್ಟ್ ಶ್ಲೋಕ, ತದಾ ರಜಸ್ತಮ ಭಾವ ಕಾಮಲೋಭ ದೇಶ ಚೇತಿರೇತೆ ನಾನಾವಿಧಂ ಸ್ಥಿತಂ ಸತ್ವೇ ಪ್ರಸಿದ್ಧ. ಯಾವಾಗ ನಾವು ಭಕ್ತಿ ಸೇವೆ ಮಾಡ್ತೇವೆ ಹಾಗೆಂತಾಗ್ತದೆ, ಮನುಷ್ಯನೊಳಗಿರುವ ರಜೋಗುಣ ಮತ್ತೆ ತಮೋಗುಣ ಇದು ಬಿಡುಗಡೆ ಆಗ್ತದೆ. ಮತ್ತೆ ನೋಮೋ ರಜೋಗುಣ ತಮೋಗುಣ ಎಲ್ಲ ಹೋಗ್ತದೆ, ರಜೋಗುಣ ತಮೋಗುಣ. ಮತ್ತೆ ಯಾವಾಗ ರಜಗುಣ ಮತ್ತೆ ತಮಗುಣ ಹೋಗ್ತದೆ, ಕಾಮ ಮತ್ತೆ ಲೋಭಗಳು ಕೂಡ ಕ್ಷಯಿಸುತ್ತದೆ. ಮತ್ತೆ ಕಾಮ ಮತ್ತೆ ಲೋಭ ಇಲ್ಲ. ಮತ್ತೆ ಈ ಮಾಲಿನ್ಯಗಳು ಹೋದಾಗ ಸಾಧಕ ಪರಿಶುದ್ಧ ಸತ್ವ ಸ್ಥಿತಿಯಲ್ಲಿ ಇರ್ತಾನೆ, ಸತ್ವಗುಣದಲ್ಲಿ ಇರ್ತಾನೆ. ಮತ್ತೆ ಭಕ್ತಿ ಸೇವೆಯಿಂದ ಎಂತಾಗ್ತದೆ ಅಂದ್ರೆ ತುಂಬಾ ಚುರುಕಾಗ್ತದೆ. ನೋಡಿ, ಈಗ ನಮ್ಮ ಈ ಕೃಷ್ಣ ಪ್ರಜ್ಞೆಯಲ್ಲಿ ಯಾರನ್ನ ನೋಡಿ ತುಂಬಾ ಆಕ್ಟಿವ್ ಇರ್ತಾರೆ. ಈಗ ನಾವು ಎಂತಂದ್ರೆ ಮಾಮೂಲಿ ಜನ ಮಲಗಿದಾಗೆ 8 ಗಂಟೆ ಆಗಿಲ್ಲ ಮಲಗುದು, ಮಿನಿಮಮ್ 6 hours. ಬೆಳಿಗ್ಗೆಯಿಂದ ರಾತ್ರಿ ತನಕ ತುಂಬಾ ಆಕ್ಟಿವ್. ಅಂದ್ರೆ ಆಲ್ಮೋಸ್ಟ್ ನಾವು ಒಂದು 18 ಗಂಟೆ ಈ ಕೃಷ್ಣ ಸೇವೆಯಲ್ಲಿ ಇರ್ತೇವೆ. ಸ್ವಲ್ಪ ಕೂಡ ಟಯರ್ಡ್ನೆಸ್ ಇಲ್ಲ. ಯಾಕೆಂದ್ರೆ ಆ ಪರಮಾತ್ಮನ ನಮ್ಮನ್ನು ನಮ್ಗೆ ಮಾರ್ಗದರ್ಶನ ಮಾಡ್ತಾನೆ. ಪರಮಾತ್ಮ ಯಾವಾಗ ನಮ್ಗೆ ಮಾರ್ಗದರ್ಶನ ಮಾಡ್ತಾನೆ ಮತ್ತೆ ನಾವು ಒಟ್ರಾಸಿ ಚುರುಕಾಗ್ತೇವೆ. ಚುರುಕಂದ್ರೆ ಮಂಗನಾಗೆ ಅಲ್ಲ, ಪ್ರಭುಪಾದ ಹೇಳ್ತಾರೆ ಮಂಗ ಕೂಡ ಚುರುಕು ತುಂಬಾ, ಆದ್ರೆ ಅದು ಕೆಟ್ಟದಕ್ಕೆ. ತುಂಬಾ ಎಂತ ಹೇಳುದು, ಕಲಿಯುಗದಲ್ಲಿ ಈ ತುಂಬಾ ರಾಜಸಿಕ ವ್ಯಕ್ತಿಗಳು ಇದ್ದಾರೆ, ಅವರು ಕೂಡ ತುಂಬಾ ಚುರುಕು ಅಂದ್ರೆ 16 ಗಂಟೆ ಕೆಲಸ ಎಲ್ಲ ಮಾಡುತ್ತಾರೆ. ಆದ್ರೆ ಅವರ ಇಂಟೆನ್ಷನ್ ಎಂತ ಅಂದ್ರೆ ಹಣ ಹಣ ಹಣ, ಮನಿ 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 ಸ್ವೀಟರ್ ದರ್. ನಮ್ದು ಹಾಗೆ ಅಲ್ಲ, ನಮ್ದು ಚುರುಕು ಬೇರೆ, ನಾವು ಕೃಷ್ಣನಿಗೋಸ್ಕರ ಕೆಲಸ ಮಾಡುವಂಥದ್ದು. ಹಾಗೆ ಇದು ಚುರುಕು ಬೇರೆ. ಹಾಗೆ ತುಂಬಾ ಚುರುಕು ಆಗ್ತಾನೆ. ಮತ್ತೆ ಭಗವಂತನ ವಿಜ್ಞಾನವನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳುತ್ತಾನೆ. ಎಲ್ಲ ಅರ್ಥ ಆಗ್ತದೆ. ಈಗ ನೋಡಿ, ನಾವು ಹೆಚ್ಚಿನವರು 99% ಇಸ್ಕಾನ್ ಅಲ್ಲಿ ನಾವು ಸಂಸ್ಕೃತ ಕಲಿಯಲಿಲ್ಲ. ಅದು ಶಾಲೆಗೆ ಹೋಗಿ ಸಂಸ್ಕೃತ ವಿದ್ವಾನ ಎಲ್ಲ ಮಾಡಲಿಲ್ಲ.
ಆದ್ರೆ ಈ ಶ್ಲೋಕ ಎಂತ, ಅದರ ಅರ್ಥ ಎಂತ ಎಲ್ಲ ಕೃಷ್ಣ ನಮ್ಗೆ ಈ ಜಪ ಮಾಡಿದ್ರೆ ಸಾಕು, ಜಪ ಮಾಡಿದ್ರೆ ಕೃಷ್ಣ ತಿಳಿಸಿಕೊಡ್ತಾನೆ. ಹಾಗಾಗಿ ಇದು ಆಗ್ತದೆ. ಮತ್ತೆಂತ ಆಗ್ತದೆ ಅಂದ್ರೆ, ಭಕ್ತಿ ಯೋಗ ಯಾವಾಗ ನಮ್ಗೆ ಸ್ಥಿರವಾಗ್ತದೆ, ಮತ್ತೆ ಈ ಭೌತಿಕ ವ್ಯಾಮೋಹ ಗಂಟು ಎಂತ ಭೌತಿಕ, ನಾನು, ನನ್ನ ಹೆಂಡತಿ ಮಕ್ಕಳು, ನನ್ನ ಆ ಸಮಾಜ, ನನ್ನ ಗ್ರಾಮ, ನನ್ನ ಜಿಲ್ಲೆ, ನನ್ನ ರಾಜ್ಯ, ನನ್ನ ದೇಶ, ಇದೆಲ್ಲ ಪ್ರಭುಪಾದ ಹೇಳ್ತಾರೆ ಫಸ್ಟಿಗೆ ನಾನು ಅನ್ನೋದು ಸೆಲ್ಫಿಶ್ನೆಸ್, ಉಳಿದದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಪ್ರಭುಪಾದ ಹೇಳ್ತಾರೆ ಯಾಕೆ ನೋಡಿ, ಈಗ ಹೇಗಾದ್ರೆ ನಾವು ಬೇಲಿ ಆಗ್ತೇವೆ ಎಲ್ಲಿ, ಬಾರ್ಡರ್ ಅಲ್ಲಿ. ಯಾಕೆ ಚೈನಾದಿಂದ ಪ್ರಾಣಿ ಇಲ್ಲಿಗೆ ಬರಬಾರ್ದು? ಯಾಕೆ ಪಾಕಿಸ್ತಾನದಿಂದ ಪ್ರಾಣಿ ಇಲ್ಲಿಗೆ ಬರಬಾರ್ದು? ಯಾಕೆ ಅಮೆರಿಕದ ಪ್ರಾಣಿ ಇಲ್ಲಿಗೆ ಬರಬಾರ್ದು? ಅದೆಂತ ತಪ್ಪು ಮಾಡಿದೆ ನೋಡಿ. ಇದಕ್ಕೆ ಒಂದು ಸಣ್ಣ ನಿಮ್ಗೊಂದು ಉದಾಹರಣೆ ಕೊಡ್ತೇನೆ. ಪ್ರಭುಪಾದ್ ಅಮೆರಿಕಕ್ಕೆ ಹೋದ್ರು, ಒಬ್ಬ ಬಂದು ಹೇಳಿದ, ಪ್ರಭುಪಾದ್ ನೀವು ಯಾಕೆ ಅಮೆರಿಕಕ್ಕೆ ಬಂದಿರಿ, ನೀವು ಭಾರತೀಯರು ಬರಬಾರ್ದಿತ್ತು. ಪ್ರಭುಪಾದ್ ಹೇಳ್ತಾರೆ, ನಾನು ಕೃಷ್ಣನ ಸೇವಕ, ಇದು ಅಮೆರಿಕ ಕೂಡ ಕೃಷ್ಣನ ಕಿಂಗ್ಡಮ್, ನಾನು ಎಲ್ಲಿ ಬೇಕಿದ್ದು ಬರ್ತೇನೆ, ಎಲ್ಲಿ ಬೇಕಿದ್ದು ಬರ್ತೇನೆ, ಎಲ್ಲವೂ ಕೃಷ್ಣನ ಕಿಂಗ್ಡಮ್, ನಾನು ಎಲ್ಲಿ ಬೇಕಿದ್ದು ಬರ್ತೇನೆ, ನಾನು ಕೃಷ್ಣನ ಸೇವಕ, ಧೈರ್ಯದಲ್ಲಿ ಹೇಳಿದ್ರು. ಆಗ ಅವ ಸುಮ್ಮನೆ ಅದ. ಹಾಗಾಗಿ ನಾವು ನೋಡಿ, ಇದನ್ನು ನಾವು ಬೇಲಿ ಹಾಕುವಂಥದ್ದು, ನಾನು, ನನ್ನದು, ಇದೆಲ್ಲ ನಮ್ಮ ಫಸ್ಟ್ ಸೆಲ್ಫಿಶ್ನೆಸ್, ಉಳಿದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಹಾಗಾಗಿ ಕೃಷ್ಣ ಹೇಳುವಂತಹದ್ದು ವಸುದೇವ ಕುಟುಂಬಕಂ, ಕೋಟಿ ಬ್ರಹ್ಮಾಂಡ ಉಂಟು, ಎಲ್ಲದು ಅವನ ಕೃಷ್ಣ, ಅವನಿಗೇನು ಭೇದ ಭಾವ ಇಲ್ಲ. ಅದು ನಾವು ಅದನ್ನು ಭೇದ ಮಾಡಿ, ನಾನು ಆ ಜಾತಿ, ನೀನು ಈ ಜಾತಿ, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ಅಮೇರಿಕನ್, ನಾನು ಭಾರತೀಯ, ಇದೆಲ್ಲ ನಮ್ಮ ಆ ಮಂದ ಬುದ್ಧಿ. ನಾವು ಮಂದ ಬುದ್ಧಿಯನ್ನು ಕೆಳಗಿಡ್ಬೇಕು, ಕೃಷ್ಣನ ಪ್ರಕಾರ ಹೋಗ್ಬೇಕು. ತುಂಬಾ ಮಂದಿ ಇದ್ದಾರೆ, ದಯವಿಟ್ಟು ಈ ರೀತಿ ನಾವು ಅಂದ್ರೆ ಇದಕ್ಕೆ ಹೇಳುವುದು ಕ್ರಿಪಲ್ ಮೈಂಡೆಡ್. ನಾವು ಯಾವಾಗಲೂ ಬ್ರಾಡ್ ಮೈಂಡೆಡ್ ಆಗಬೇಕು. ಯಾಕೆ ಅಮೆರಿಕದ ಪ್ರಾಣಿಗೆ ಇಲ್ಲಿ ಬರ್ಲಿಕ್ಕೆ ಯಾಕೆ ರೈಟ್ಸ್ ಇಲ್ಲ, ಅಮೆರಿಕದ ಮನುಷ್ಯನಿಗೆ ಇಲ್ಲಿ ಬರ್ಲಿಕ್ಕೆ ಯಾಕೆ ರೈಟ್ಸ್ ಇಲ್ಲ? ಎಲ್ಲರೂ ಕೃಷ್ಣನ ಮಕ್ಕಳು. ಈ ಇರುವೆ ಕೂಡ ಕೃಷ್ಣನ ಮಗು, ಮತ್ತೆ ಈ ಪಕ್ಷಿ ಕೂಡ ಕೃಷ್ಣನ ಮಗು, ಪ್ರಾಣಿ ಕೂಡ ಕೃಷ್ಣನ ಮಗು, ನಾವು ಕೂಡ ಕೃಷ್ಣನ ಮಕ್ಕಳು, ಎಲ್ಲರೂ ಕೃಷ್ಣನ ಮಕ್ಕಳು. ಆದ್ರೆ ನಾವು ಈ ರೀತಿ ಎಂತ ಹೇಳುದು, ಅದನ್ನು ಅದು ಅವರದು, ಇದು ನಮ್ದು, ಇದನ್ನು ನಾವು ಹೇಳಬಾರ್ದು. ಎಲ್ಲವೂ ಕೃಷ್ಣನ್. ಆ ಪ್ರಶ್ನೆ ಬರಬೇಕು. ಹಾಗಾಗಿ ಯಾವಾಗ ಈ ಭೌತಿಕ ಭಕ್ತಿ ಯೋಗವು ಭೌತಿಕ ವ್ಯಾಮೋಹದ ಗಂಟನ್ನು ಕತ್ತರಿಸಿ ಆಗ್ತದೆ, ಆ ನಾಟನ್ನು ಕತ್ತರಿಸಿ ಆಗ್ತದೆ, ಮತ್ತೆಂತ ಮಾಡ್ತದೆ, ಮನುಷ್ಯನ ಕೂಡಲೇ ಅಸಂಶಯಂ ಸಮಗ್ರ ಎಲ್ಲವೂ ತಿಳಿತಾ ಬರ್ತದೆ ಆ ಸ್ಥಿತಿಗೆ, ಅಥವಾ ಪರಮ ಸತ್ಯ ದೇವತಂಬರನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಗೆ ಬರುತ್ತಾನೆ. ಹಾಗಾಗಿ ಈ ಮೊದಲ ಶ್ಲೋಕ ತುಂಬಾ ಮುಖ್ಯ. ನಾನು ಸ್ವಲ್ಪ 15 ಮಿನಿಟ್ಸ್ ಈ ಶ್ಲೋಕಕ್ಕೆ ಹೇಳಿದೆ, ಕ್ಲಾಸ್ ಮಾಡಿದೆ, ಯಾಕಂದ್ರೆ ಈ ಶ್ಲೋಕ ತುಂಬಾ ಬೇಸಿಕ್ ಫೌಂಡೇಶನ್. ಎಸ್, ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದ ಏನು ಇರುವುದಿಲ್ಲ. ನೋಡಿ, ಈಗ ಜ್ಞಾನ ಹೇಳ್ತಾ ಇದ್ದಾನೆ ಕೃಷ್ಣ. ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ ಯತತೆ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು, ಪರಿಪೂರ್ಣತೆಯನ್ನು ಸಾಧಿಸುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ಈಗ ಲಾಸ್ಟ್ ನನ್ನ 7th ಬ್ಯಾಚ್ ಅಲ್ಲಿ ಒಬ್ಬರು ನನಗೆ ಫೋನ್ ಮಾಡಿ ಹೇಳಿದರು, ಅಂದ್ರೆ ಪ್ರಭುಜಿ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಭಗವದ್ಗೀತೆ ಎಲ್ಲರಿಗೂ ಹೇಳ್ತಾ ಇದ್ದೀರಿ, ನನಗೆ ತುಂಬಾ ಖುಷಿಯಾಗಿದೆ. ಆದ್ರೆ ನೀವು ಭಾರತದ ಎಲ್ಲರಿಗೂ ಇದು ತಿಳಿಬೇಕು. ನನ್ನ ಒಂದು ಹಂಬಲ್ ರಿಕ್ವೆಸ್ಟ್, ಎಲ್ಲರಿಗೂ ಇದು ಭಗವದ್ಗೀತೆ ಮೆಸೇಜ್ ಸಿಗ್ಬೇಕು, ದಯವಿಟ್ಟು ಇದನ್ನು ಮಾಡಿ, ನೀವು ಇಸ್ಕಾನ್ ಅವ್ರು ಮಾಡಿ, ದಯವಿಟ್ಟು ಪ್ಲೀಸ್ ಪ್ಲೀಸ್ ಇದನ್ನು ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾ ಹೇಳಿದೆ, ನೋಡಿ ಮಾತಾಜಿ, ನಿಮ್ಮ ಈ ಇಂಟೆನ್ಷನ್ ಒಳ್ಳೆ ಇಂಟೆನ್ಷನ್, ನಾನು ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೇನೆ. ನಿಮ್ಮಂಥವ್ರು ಬೇಕು, ನಿಮ್ಮಂಥವ್ರಿಂದ ನಮ್ಮ ಈ ಪ್ರಜ್ಞೆ ಅಂದ್ರೆ ಕೃಷ್ಣ ಕಾನ್ಶಿಯಸ್ನೆಸ್ ಮೂವ್ಮೆಂಟ್ ಇಸ್ಕಾನ್ ಮುಂದೆ ಹೋಗ್ತಾ ಉಂಟು. ಒಳ್ಳೆ ವಿಷಯ, ನಿಮ್ಮ ಈ ಥಾಟ್ ಫ್ಲೋ ಒಳ್ಳೆ. ಆದ್ರೆ ಕೃಷ್ಣ ಹೇಳುವಂತ ನೋಡಿ, ಇಲ್ಲಿ ಕೃಷ್ಣ ಅಂತ ಹೇಳ್ತಿದ್ದಾನೆ, ಮನುಷ್ಯಾನಾಂ ಸಹಸ್ರೇಷು, ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಯಾಗಿ ಪ್ರಯತ್ನಿಸಬಹುದು. ಈಗ ನೋಡಿ, ನಮ್ದು ರಿಜಿಸ್ಟ್ರೇಷನ್ ಈ ಕನ್ನಡ ಬ್ಯಾಚಿಗೆ, ಬೆಳಿಗ್ಗೆ ಬ್ಯಾಚಿಗೆ
ಫಸ್ಟ್ ಡೇ ಅಂದರೆ ರಿಜಿಸ್ಟ್ರೇಷನ್ 600 ಮಂದಿ ಮಾಡಿದ್ದಾರೆ. ಫಸ್ಟ್ ಡೇ 300 ಮಂದಿ ಜಾಯ್ನ್ ಆಗಿದ್ದಾರೆ ನನ್ನ ಈ ಕ್ಲಾಸಿಗೆ. ಈಗ 93 ಮಂದಿ ಇದ್ದಾರೆ. ಈಗ ಬರ್ತಾ ಬರ್ತಾ ಇದು ಕಡಿಮೆ ಆಗ್ತದೆ, ಯಾಕಂದ್ರೆ ಜನರಿಗೆ ಟೇಸ್ಟ್ ಇಲ್ಲ. ಕೃಷ್ಣನೇ ಹೇಳಿದ್ದಾನೆ ಇಲ್ಲಿ ಈ ಶ್ಲೋಕದಲ್ಲಿ ಎಂತಂದ್ರೆ, ಮನುಷ್ಯನಾಂ ಸಹಸ್ರೇಷು, ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆ ಫಲಿಸಬಹುದು. ಕೃಷ್ಣನಲ್ಲಿ ಬರುವುದು ಸುಲಭದ ಕೆಲಸ ಅಲ್ಲ. ಈಗ ಪ್ರಭುಪಾದರಿಗೆ ಒಂದು ಉದಾಹರಣೆ ಕೊಡ್ತೇನೆ. ಈಗ ಬಂಗಾರದ ಅಂಗಡಿ, ಈಗ ನಮ್ಮ ಈ ಸಿಟಿಯಲ್ಲಿ ತುಂಬಾ ಉಂಟು ದೊಡ್ಡ ದೊಡ್ಡ ಅಂಗಡಿ. ಲೆಕ್ಕದಲ್ಲಿ ಒಂದು 30-40 ದೊಡ್ಡ ದೊಡ್ಡ ಶಾಪ್ ಇರ್ಬೋದು ಬಂಗಾರದು. ಮತ್ತೆ ಸಣ್ಣ ಸಣ್ಣ ಶಾಪ್ ತುಂಬಾ ಉಂಟು, ಒಂದು 50ಕ್ಕಿಂತ ಜಾಸ್ತಿ ಇರ್ಬೋದು. ಅದೇ ರೀತಿ ಒಂದೊಂದು ಹಳ್ಳಿಯಲ್ಲಿ ದೊಡ್ಡ ಶಾಪ್ ಮತ್ತೆ ಸಣ್ಣ ಸಣ್ಣ ತುಂಬಾ ಉಂಟು. ಒಟ್ಟು ಒಂದು ಈ ದಕ್ಷಿಣ ಜಿಲ್ಲೆಯಲ್ಲಿ 1000 ಬಂಗಾರದ ಅಂಗಡಿ ಇರ್ಬೋದು. ಆದ್ರೆ ಡೈಮಂಡ್ ಶಾಪ್ ಇರುವಂತದ್ದು ಒಂದು ಮಾತ್ರ. ಮತ್ತೆ ಡೈಮಂಡ್ ಶಾಪಿಗೆ ಅವರಿಗೆ ಒಂದು ಗಿರಾಕಿ ಬಂದ್ರೆ ಸಾಕು, ಅವ್ರಿಗೆ ತುಂಬಾ ಬರ್ಬೇಕಂತ ಇಲ್ಲ. ಅದೇ ರೀತಿ ಪ್ರಭುಪಾದ ಹೇಳ್ತಾರೆ, ಈ ಕೃಷ್ಣ ಪ್ರಜ್ಞೆ ಡೈಮಂಡ್. ಇದಕ್ಕೆ ಒಂದು ಸಣ್ಣ ಇನ್ನೊಂದು ಉದಾಹರಣೆ. ಒಂದು 2 ಮಾತಾಜಿಯವರು ಲಾಸ್ಟ್ 2017 ನಮ್ಮ ಈ ಕೃಷ್ಣ ಪ್ರಜ್ಞೆಗೆ ದೇವಸ್ಥಾನಕ್ಕೆ ಬಂದರು. ಸಂಜೆ ಭಜನೆಗಂತ ಬಂದರು. ಬಂದ ಮೇಲೆ ನಾನು ಅವರಿಗೆ ಸ್ವಲ್ಪ ಕೃಷ್ಣ ಪ್ರಜ್ಞೆ ಬಗ್ಗೆ ಹೇಳಿಕೊಟ್ಟೆ. ಯಾಕೆ ನಾನು ಲೋಕಲ್ ಭಾಷೆಯಲ್ಲಿ ನನ್ನ ಲೋಕಲ್ ಭಾಷೆಯಲ್ಲಿ ಹೇಳಿಕೊಟ್ಟೆ. ಮತ್ತೆ 2ನೇ ದಿವಸ ಬಂದು ಕೀರ್ತನ ಮಾಡುವಾಗ, ಅಲ್ಲ ನಾವು ತುಂಬಾ ಈಗ ಒಂದು 10-15 ವರ್ಷದಿಂದ ಬೇರೆ ಬೇರೆ ಭಜನೆ ಮಂಡಳಿಗೆ ಹೋಗ್ತೇವೆ, ಆದ್ರೆ ನಿಮ್ದು ಇದು ಬೇರೆ ಉಂಟು, ನಿಮ್ದು ಇದು ಟೋಟಲಿ ಬೇರೆ ಉಂಟು. ನಮ್ಗೆ ಅಂದ್ರೆ ಇದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಆಗುದಿಲ್ಲ. ನಮ್ದು ಬೇರೆ ಭಜನೆ ಮಂಡಳಿಯಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಆಗಿ ಹೇಳಿದೆ. ನಾ ಹೇಳಿದೆ, ಈ ಕೃಷ್ಣ ಪ್ರಜ್ಞೆ ತರೋಲಿ ಆಧ್ಯಾತ್ಮಿಕ ಸಂಸ್ಥೆ, ತರೋಲಿ ಪ್ರಭುಪಾದ ಹೇಳಿದೆ, ತರೋಲಿ ಸ್ಪಿರಿಚುವಲ್ ಆರ್ಗನೈಸೇಷನ್. ಹಾಗಾಗಿ ಇದಕ್ಕೆ ನಮ್ದು ಕೃಷ್ಣ ಅಂದ್ರೆ ನಾವು ಲಾಸ್ಟ್ ಲೈಫಲ್ಲಿ ಎಂಥದ್ದು ಪುಣ್ಯ ಮಾಡಿದ್ರೆ ನಮ್ಗೆ ಸಿಗ್ತದೆ ಹೊರತು ಸುಲಭದಲ್ಲಿ ಸಿಗುವುದಿಲ್ಲ. ಅದೇ ಪ್ರಭುಪಾದ ಹೇಳುವಂಥದ್ದು, ಈ ಕೃಷ್ಣ ಪ್ರಜ್ಞೆ ಡೈಮಂಡ್ ಇದ್ದಾಗ ಎಲ್ಲರಿಗಿಲ್ಲ. ಬಂಗಾರ ಎಲ್ಲರೂ ತೆಗಿತಾರೆ, ಎಲ್ಲ ಪ್ರತಿಯೊಂದು ಮನೆಯವರು ಒಂದು ಎಂಥದ್ದೊಂದು ಬಂಗಾರ ಇರ್ತದೆ ಅವರಿಗೆ. ಎಂತ ಬಡವಾದ್ರೂ ಒಂದು ಸಣ್ಣ ಅದು ಬಂಗಾರ ತೆಗಿತಾರೆ, ಅದು ಡೈಮಂಡ್ ಆಗಿ ತೆಗಿಲಿಕ್ಕೆ ಆಗುದಿಲ್ಲ. ಅದೇ ರೀತಿ ಕೃಷ್ಣ ಹೇಳುವಂಥದ್ದು, ಮನುಷ್ಯನಾಂ ಸಹಸ್ರೇಷು, ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣ ಪ್ರಯತ್ನಿಸಬಹುದು. ಪರಿಪೂರ್ಣ ಸಾಧಿಸಲು ಒಬ್ಬನು ನಾನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಹೇಳುವುದು ಕಷ್ಟ. ಕೃಷ್ಣನು ಅರ್ಥ ಮಾಡಲಿಕ್ಕೆ ಸುಲಭದ ಕೆಲಸ ಅಲ್ಲ. ಇದಕ್ಕೆ ಉದಾಹರಣೆ ನೋಡಿ, ಇದು ಬ್ಯಾಂಗ್ಳೂರಲ್ಲಿ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣ ತೆಗೆಯುವ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 1 ಲಕ್ಷ ಜನ ಹಿಡಿತಾರೆ. ಬ್ಯಾಂಗ್ಳೂರಲ್ಲಿ ಎಷ್ಟೋ ಕೋಟಿ ಪಾಪ್ಯುಲೇಷನ್ ಉಂಟು, ಅದರಲ್ಲಿ 1 ಲಕ್ಷ ಜನ ಅಲ್ಲಿ ಬಂದಿದ್ದಾರೆ. 1 ಲಕ್ಷ ಜನರಲ್ಲಿ ಈ ಮ್ಯಾರಥಾನ್ಗೆ 1000 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ಗೆಲ್ಲುವುದು ಎಷ್ಟು? ಒಬ್ಬ. ಅದೇ ರೀತಿ ಕೃಷ್ಣ ಪ್ರಜ್ಞೆ ಕೂಡ ಹಾಗೆ. ನೀವು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀರಿ, ತುಂಬಾ ಭಾಗ್ಯವಂತರು. ನೀವು ಲಾಸ್ಟ್ ಲೈಫಲ್ಲಿ ನಿಮ್ದು ಕೃಷ್ಣ ಪ್ರಜ್ಞೆ ಇತ್ತು, ಇಲ್ಲದ್ರೆ ನಿಮ್ಗೆ ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಅಂದ್ರೆ ಕೃಷ್ಣ ಪ್ರಜ್ಞೆ ತುಂಬಾ ರೇರ್. ಕೃಷ್ಣನೇ ಹೇಳ್ತಾನೆ, ನಾವು ಹೇಳುದಲ್ಲ. ಮನುಷ್ಯನಾಂ ಸಹಸ್ರೇಷು ಕಶ್ಚಿತ್ ಸಿದ್ಧಯೇ ಯಥಾತಂ ಅಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇದಿ ತತ್ವತಃ. ಭೂಮಿರಭೋ ನಲೋ ವಾಯು ಕಂ ಮನೋ ಬುದ್ಧಿರೇವ ಚ ಅಹಂಕಾರ ಇತ್ಯಮ್ಮೆ ಭಿನ್ನ ಪ್ರಕೃತಿರ್ ಅಷ್ಟಡ. 8 ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ. ಇದಕ್ಕೆ ಹೇಳುವಂಥದ್ದು ಸಾಂಖ್ಯದಲ್ಲಿ ಟೋಟಲ್ 24 ಎಲಿಮೆಂಟ್ಸ್ ಉಂಟು. 24 ಅದೇ ಭೂಮಿ, ಅಪೋ ನಲೋ ವಾಯು ಕಂ 5 ಆಯಿತು, ಮನಸ್ಸು, ಮನೋ, ಬುದ್ಧಿ ಮತ್ತೆ ಅಹಂಕಾರ 8 ಆಯಿತು. ಮತ್ತೆ ಈ ಪಂಚೇಂದ್ರಿಯ ಅಂದ್ರೆ ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತೆ ಚರ್ಮ. ಮತ್ತೆ ಜ್ಞಾನೇಂದ್ರಿಯ ಕಣ್ಣಿನಿಂದ ರೂಪ, ಮೂಗಿನಿಂದ ಗಂಧ, ಕಿವಿಯಿಂದ ಶಬ್ದ, ಬಾಯಿಂದ ರುಚಿ ಮತ್ತೆ ಚರ್ಮದಿಂದ ಸ್ಪರ್ಶ. ಮತ್ತೆ ಕರ್ಮೇಂದ್ರಿಯ ಕೈ ಕೆಲಸ ಮಾಡಲಿಕ್ಕೆ, ಕಾಲು ನಡೆದಾಡಲಿಕ್ಕೆ, ಬಾಯಿ ಮಾತನಾಡಲಿಕ್ಕೆ, ಮತ್ತೆ ನಮ್ಮ ಜನನಾಂಗ ಮತ್ತೆ ಮಲ ವಿಸರ್ಜನೆ ಮಾಡುವಂಥದ್ದು. ಮತ್ತೆ ಲಾಸ್ಟ್ 24ರಲ್ಲಿ ಈ
ಮೂರು ಗುಣಗಳು, ಅಂದ್ರೆ ಪ್ರಕೃತಿಯ ಮೂರು ಗುಣಗಳು ಒಟ್ಟಿಗೆ ಮಹಾತತ್ವ, ಅದಕ್ಕೆ ಮಹಾತತ್ವ ಅಂತ ಹೇಳುವ. ಟೋಟಲ್ ಅಲ್ಲಿಗೆ 24 ಆಯ್ತು, 24 ಎಲಿಮೆಂಟ್. ಮತ್ತೆ 25ನೇದು ಆತ್ಮ, 26ನೇದು ಪರಮಾತ್ಮ. ಇದೆಲ್ಲವನ್ನು ಹೇಗೆ ಅಂದ್ರೆ ಕೃಷ್ಣನಿಗೋಸ್ಕರ ನಾವು ಯೂಸ್ ಮಾಡಬೇಕು. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ. ಆಗ ಅದರ ನಿಜವಾದ ಈ ಪೊಸಿಷನ್ ಇರ್ತದೆ. ಮಹಾಭಾವವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿ ಸಂಪನ್ಮೂಲ ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು. ನೋಡಿ, ಎಲ್ಲ ಆತ್ಮ ಕೂಡ ಇದ್ದಾನೆ, ಪರಮಾತ್ಮ ಇದ್ದಾನೆ. ಆದರೆ ನಮಗೆ ಈಗ ಇದು ಅರ್ಥ ಆಗುದಿಲ್ಲ, ಯಾಕಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರೋಗ್ರೆಸ್ ಆಗಲಿಲ್ಲ. ಪ್ರೋಗ್ರೆಸ್ ಆದ ಕೂಡಲೇ ನಮಗೆ ಇದು ತಿಳಿತಾ ಬರ್ತದೆ. ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನಲ್ಲಿ ಅವಲಂಬಿಸಿದೆ. ನೋಡಿ, ಟೋಟಲ್ ಕೃಷ್ಣನ ಮೇಲೆ ಅವಲಂಬಿಸಿದೆ. ಹೇಗೆ ಅಂದ್ರೆ, ಈಗ ನಾವು ರಾತ್ರಿ ನಿದ್ರೆ ಮಾಡ್ತೇವೆ, ನಮ್ಮ ನಿದ್ರೆ ವೇಸ್ಟ್. ಯಾಕೆ? ನಿದ್ರೆ ನಾವು ಬೇಡದ ಮಾಡೋದು. ಈಗ ಹೇಗೆ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿರುವಾಗ ನಾವು ಬಾಕಿ ಟೈಮ್ ಫುಲ್ ಆಕ್ಟಿವ್ ಇರುತ್ತೆ ಕೃಷ್ಣ ಸೇವೆಯಲ್ಲಿ, ನಿದ್ರೆ ನಮ್ದು ವೇಸ್ಟ್. ಯಾಕೆಂದ್ರೆ ನಿದ್ರೆಯಲ್ಲಿ ನಮ್ಗೆ ಎಂತ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ, ಬಾಕಿ ಟೈಮ್ ಸೇವೆ ಮಾಡ್ತೇವೆ. ಆದ್ರೆ ಈ ಮಹಾವಿಷ್ಣು ಆ ಯೋಗ ನಿದ್ರೆಯಲ್ಲಿರುವಾಗ ಕೂಡ ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನೆ. ಮಹಾವಿಷ್ಣುದು ನಿದ್ರೆ ಕೂಡ ವೇಸ್ಟ್ ಅಲ್ಲ, ನಮ್ದು ನಿದ್ರೆ ವೇಸ್ಟ್. ಹಾಗಾಗಿ ಅದಕ್ಕೆ ಹೇಳುವಂಥದ್ದು ಯೋಗ ನಿದ್ರೆ ಅಂತ. ನಮ್ದು ಯೋಗ ನಿದ್ರೆ ಅಲ್ಲ. ನಾವು ಕೂಡ ಹೇಳ್ತೇವೆ, ನಾನು ಕೂಡ ಯೋಗ ನಿದ್ರೆಯಲ್ಲಿದ್ದೆ. ಎಂತ ಯೋಗ ನಿದ್ರೆ ಎಂದು? ಎಲ್ಲ ನಿಂದು ಬೇಡದು ಥಾಟ್ಸ್ ಎಲ್ಲ ಕೆಟ್ಟದಾಗುವಂಥದ್ದು ನಿದ್ರೆಯಲ್ಲಿ. ಹಾಗಾಗಿ ನಮ್ಮ ನಿದ್ರೆ ವೇಸ್ಟ್, ಆದರೆ ಕೃಷ್ಣ ನಿದ್ರೆ ಕೂಡ ಯೂಸ್ಫುಲ್. ಸೃಷ್ಟಿಯಾದ ಎಲ್ಲಾ ಜೀವಿಗಳಿಗೂ ಈ ಎರಡು ಪ್ರಕೃತಿಗಳೇ ಮೂಲ. ಈ ಜಗತ್ತಿನ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದ ಮೂಲವು ಅಂತ್ಯವು ನಾನೇ ಎಂದು ತಿಳಿದುಕೋ. ಈಗ ನೋಡಿ, ನಮಗೆ ಕೃಷ್ಣನ ನೋಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಈಗ ಹೇಗಂದ್ರೆ, ಒಬ್ಬರು ಪ್ರಭುಪಾದ ಅಂತ ಹೇಳಿದಂಥದ್ದು, ನೀವು ಕೃಷ್ಣ ಹೇಳ್ತೀರಿ, ನಾವು ಕ್ರಿಶ್ಚಿಯನ್ಸ್, ನಾವು ಜೀಸಸ್ ಹೇಳ್ತೀವಿ. ಮತ್ತೆ ಅವ ಹೇಳ್ತಾನೆ ಮುಸ್ಲಿಮ್ಸ್ ಅವರು ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಈಗ ಮುಸ್ಲಿಂನವ ಕೂಡ ಕೊಡುವಂಥದ್ದು ನೀರು, ಮತ್ತೆ ಕ್ರಿಶ್ಚಿಯನ್ನವ ಕೂಡ ನೀರು ಕುಡಿತಾನೆ. ನೀವು ಅಂದ್ರೆ ಹಿಂದೂಗಳು ಕೂಡ ನೀರು ಕುಡಿತಾನೆ. ಟೇಸ್ಟ್ ಅಲ್ಲಿ ಎಂತಾದ್ರೂ ಡಿಫ್ರೆನ್ಸ್ ಉಂಟಾ? ಆ ಮುಸ್ಲಿಂನವ ಬೇರೆ ನೀರು ಕುಡಿತಾನ? ಇಲ್ಲ. ಕ್ರಿಶ್ಚಿಯನ್ನವ ಬೇರೆ ನೀರು ಕುಡಿತಾನ? ಇಲ್ಲ. ಹಿಂದೂ ಬೇರೆ ನೀರು ಕುಡಿತಾನ? ಇಲ್ಲ. ಹಾಗೆ ಪ್ರಭುಪಾದ ಹೇಳ್ತಾರೆ, ಈ ಶ್ಲೋಕವನ್ನು ಹೇಳ್ತಾರೆ ಅವನಿಗೆ, ರಸೋಹಂ ಅಪ್ಸು ಕೌಂತೇಯ ಪ್ರಭಾಂಶಿ ಶಶಿ ಸೂರ್ಯಯ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಏ ಅರ್ಜುನ, ನಾನು ನೀರಿನಲ್ಲಿ ರುಚಿಯು, ಸೂರ್ಯಚಂದ್ರಲ್ಲಿ ಬೆಳಕು, ವೇದ ಮಂತ್ರಗಳಲ್ಲಿ ಓಂಕಾರವಾಗಿದ್ದೇನೆ. ನಾನು ಆಕಾಶದ ಶಬ್ದವು, ಪುರುಷರಲ್ಲಿ ಪೌರುಷವು ಆಗಿದ್ದೇನೆ. ಹೇಗಂದ್ರೆ, ಕೃಷ್ಣನ ನಮ್ಗೆ ಈಗ ನೋಡ್ಲಿಕ್ಕೆ ಆಗುದಿಲ್ಲ. ನೀರಿನಲ್ಲಿ ಟೇಸ್ಟ್ ಕೃಷ್ಣ ಅಂತ ಹೇಳ್ತಿದ್ದಾನೆ. ಎಲ್ಲರೂ ಕುಡಿತಾರೆ, ಮುಸ್ಲಿಂ ಕೂಡ ಕುಡಿತಾನೆ, ಕ್ರಿಶ್ಚಿಯನ್ ಕೂಡ ಕುಡಿತಾನೆ, ಹಿಂದೂ ಕೂಡ ಕುಡಿತಾನೆ. ಹಾಗಾಗಿ ಕೃಷ್ಣ ಹೇಳುವಂಥದ್ದು ಟೇಸ್ಟ್ ನಾನು. ಆ ರೀತಿ ನಾವು ನೋಡ್ಬೇಕಂದ್ರೆ, ಸೂರ್ಯಚಂದ್ರಲ್ಲಿ ಬೆಳಕು ನಾನು. ಈಗಂದ್ರೆ ಮುಸ್ಲಿಮ್ಸ್ನವರಿಗೆ ಬೇರೆಯವ್ರು ಬೆಳಕು ಕೊಡ್ತಾರ? ಸೂರ್ಯನಿಗೆ ಕೊಡುವಂಥದ್ದು ಸೂರ್ಯಚಂದ್ರರು. ಕ್ರಿಶ್ಚಿಯನ್ಸ್ ಅವ್ರಿಗೆ ಬೇರೆ ಕೊಡ್ತಾರ? ಇಲ್ಲ, ಸೂರ್ಯಚಂದ್ರ. ಹಾಗೆ ಬೆಳಕು ನಾನು ಅಂತ ಹೇಳ್ತಾರೆ ಪ್ರಭುಪಾದ. ಹಾಗಂದ್ರೆ ಅವ ಯಾರು ಪ್ರಶ್ನೆ ಕೇಳಿದವನು ಬಾಯಿಗೆ ಬೀಗ ಹಾಕಿದ್ರು ಪ್ರಭುಪಾದ. ಕರೆಕ್ಟ್ ಆಗಿ ಅವನಿಗೆ ಒಂದು ಸಣ್ಣ ಒಳ್ಳೆ ರೀತಿಯಲ್ಲಿ ಅವನಿಗೆ ಉತ್ತರ ಕೊಟ್ಟರು. ಹಾಗಾಗಿ ಆ ಸೂರ್ಯಚಂದ್ರರು ನಾನು, ಬೆಳಕು. ಈ ರೀತಿ ನಾವು ನೋಡ್ಬೇಕು ಕೃಷ್ಣನ. ವೇದ ಮಂತ್ರಗಳು ಓಂಕಾರವು ನಾನು ಆಗಿದ್ದೇನೆ. ಈಗ ಎಲ್ಲ ವೇದ ಮಂತ್ರ ಸ್ಟಾರ್ಟ್ ಆಗುದು ಓಮಿಂದ, ಓಮು ನಾನು. ಮತ್ತೆ ಆಕಾಶದಲ್ಲಿ ಶಬ್ದ, ಈಗ ಹೇಗಂದ್ರೆ ಜೋರು ಮಳೆ ಬರುವ ಈ ರೈನಿ ಸೀಸನ್ ಅಲ್ಲಿ ಗುಡುಗು ಬರ್ತದೆ, ಅದು ಕೃಷ್ಣ. ಮತ್ತೆ ಪುರುಷರಲ್ಲಿ ಪೌರುಷ, ಈಗ ಕ್ರಿಶ್ಚಿಯನ್ ಆಗ್ಲಿ, ಮುಸ್ಲಿಂ ಆಗ್ಲಿ, ಹಿಂದೂ ಆಗ್ಲಿ, ಎಲ್ಲರ ಹತ್ರ ಪೌರುಷತ್ವ ಉಂಟು ಪುರುಷರಲ್ಲಿ. ಆ ಪೌರುಷತ್ವ ನಾನಾಗಿದ್ದೇನೆ. ಹಾಗಾಗಿ ಈ ರೀತಿ ನಾವು ನೋಡ್ಬೇಕು ಕೃಷ್ಣನನ್ನು. ಎಸ್ ನೋಡಿ, ನೀರಿನಲ್ಲಿ ರುಚಿ, ಸೂರ್ಯಚಂದ್ರ ಬೆಳಕು, ವೇದಿಕ ಮಂತ್ರ ಓಂ, ಆಕಾಶದಲ್ಲಿ ಧ್ವನಿ, ಮನುಷ್ಯರಲ್ಲಿ ಸಾಮರ್ಥ್ಯ, ಭೂಮಿಯಲ್ಲಿ ಪರಿಮಳ, ಬೆಂಕಿಯಲ್ಲಿ ಶಾಖ, ಅದೆಲ್ಲ ಜೀವಿಸುವ ಜೀವನ, ಎಲ್ಲ ತಪಸ್ಸುಗಳ ತಪಸ್ಸು, ಎಲ್ಲ ಅಸ್ತಿತ್ವಗಳ ಮೂಲ ಬೀಜ, ಬುದ್ಧಿವಂತರಲ್ಲಿ ಬುದ್ಧಿ, ಎಲ್ಲ ಶಕ್ತಿಯ ಪುರುಷರಲ್ಲಿ ಪರಾಕ್ರಮ,
ಕಾಮ ಆಸಕ್ತಿ ರಹಿತವಾದ ಸಾಮರ್ಥ್ಯ. ಅಂದ್ರೆ ಕಾಮ ಆಸಕ್ತಿ ರಹಿತವಾದ ಸಾಮರ್ಥ್ಯ, ಮತ್ತೆ ಧರ್ಮ ತತ್ವಗಳ ವಿರುದ್ಧವಲ್ಲದ ಲೈಂಗಿಕ ಜೀವನ. ಈಗ ಹೆಚ್ಚಿನವರು ಹೇಳ್ತಾರೆ, ಹಾಗಾದ್ರೆ ನೀವು ಕೃಷ್ಣ ಪ್ರಜ್ಞೆ ಹೇಳಿದ್ರೆ ನಾವು ಈ ಲೈಂಗಿಕ ಜೀವನ ಮಾಡ್ಲಿಕ್ಕಿಲ್ವಾ? ಇಲ್ಲ, ಶಾಸ್ತ್ರದಲ್ಲಿ ಉಂಟು. ಹೇಗೆ ನಾನು ಕೃಷ್ಣ ಪ್ರಜ್ಞೆಯ ಮಗುವನ್ನು ಹುಟ್ಟಿಸುವುದು? ಕೃಷ್ಣನಿಗೋಸ್ಕರ ಯೂಸ್ ಮಾಡುವಂಥದ್ದು. ಹಾಗಾಗಿ ಈ ರೀತಿ ಕೃಷ್ಣ ಹೇಳ್ತಾನೆ, ಎಲ್ಲವನ್ನು ಕೃಷ್ಣನಿಗೆ ನಾವು ನಿರ್ಬಂಧೆ ಕೃಷ್ಣ ಸಂಬಂಧೆ, ಎಲ್ಲವನ್ನು ಕೃಷ್ಣನಿಗೆ ಯೂಸ್ ಮಾಡುವಂಥದ್ದು. ಅದು ನಿಜವಾದ ನಮ್ಮ ಬುದ್ಧಿವಂತಿಕೆ. ಇದನ್ನು ತಿಳಿದುಕೋ, ಸಾತ್ವಿಕ ರಾಜ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತು ನಾನೇ, ಆದರೆ ನಾನು ಸ್ವತಂತ್ರನು. ನಾನು ಐಕ ಪ್ರಕೃತಿ ಗುಣಗಳು ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿ ಇರುವವು. ಸಾತ್ವಿಕ ರಾಜ ಮತ್ತು ತಾಮಸ ಗುಣ ಮೂರು ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನಾನು ಅರಿಯದೇ ಇದೆ. ನಾನು ಈ ಗುಣಗಳಿಗೆ ಮೀರಿದವನು ಮತ್ತು ಅವ್ಯಯ. ನೋಡಿ, ಈ ಗುಣಗಳನ್ನು ಕೃಷ್ಣ ಸೃಷ್ಟಿ ಮಾಡಿದ್ದಾನೆ, ಆದರೆ ಈ ಗುಣಗಳಿಗೆ ಕೃಷ್ಣ ಅಂಟುವುದಿಲ್ಲ. ಯಾಕೆಂದ್ರೆ ಕೃಷ್ಣ ಅತೀತನು, ಅವ್ಯಯ. ಈಗ ನೋಡಿ, ಈ ಮೂರು ಗುಣ, ಸತ್ವಗುಣ, ರಜೋಗುಣ, ತಮೋಗುಣ, ಅಂದ್ರೆ ಈ ಮೂರು ಗುಣಗಳು ದೇವಿ. ಈಗ ಭೌತಿಕ ಲೋಕ ಪ್ರಕೃತಿ ಅಂದ್ರೆ ದೇವಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ಈ ದೇವಿ ನಮ್ಮನ್ನು ಆಟವಾಡಿಸ್ತಾ ಉಂಟು. ಕೆಲವು ನಾವು ಸತ್ವಗುಣಿಗೆ ಬರ್ತೇವೆ, ಕೆಲವು ತಮೋಗುಣಗೆ, ಕೆಲವು ರಜೋಗುಣಗೆ. ಆದರೆ ಯಾವಾಗ ನಾವು ಕೃಷ್ಣ ಪ್ರಜ್ಞೆ ತಗೊಳ್ತೇವೆ, ಆಗ ಈ ಗುಣಗಳು ನಮಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಾವು ಕೃಷ್ಣನ ಕಂಟ್ರೋಲಲ್ಲಿ ಇರ್ತೇವೆ, ದೇವಿಯ ಕಂಟ್ರೋಲಲ್ಲಿ ಅಲ್ಲ. ಎಸ್, ದೈವಿ ಏಷ ಗುಣಮಯಿ ಮಮ ಮಾಯಾ ದುರತ್ತಯ ಮಾಮೇ ವಾಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂಜಿತೆ. ಐಕ ಪ್ರಕ್ರಿಯೆ ತ್ರಿಗುಣವಾದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಅದು ದೇವಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಭೌತಿಕ ಲೋಕದ್ದು. ಹಾಗಾಗಿ ನಾವೆಲ್ಲ ಅವಳ ಕಂಟ್ರೋಲಲ್ಲಿ ಇದ್ದೇವೆ. ಅವಳು ನಮ್ಮನ್ನು ಕುಣಿಸ್ತಾ ಇದ್ದಾಳೆ, ನಾವು ಕುಣಿಸ್ತಾ ಇದ್ದೇವೆ. ಆದ್ರೆ ಯಾವಾಗ ಈ ನಾವು ಕೃಷ್ಣ ಪ್ರಜ್ಞೆ ತಗೊಳ್ತೇವೆ, ಆಗ ಅವಳು ನಮ್ಮ ಹತ್ತಿರ ಬರುವುದಿಲ್ಲ, ನಮ್ಮನ್ನು ಮುಟ್ಲಿಕ್ಕೆ ಬರುವುದಿಲ್ಲ. ಆದ್ರೆ ನಾರ್ಮಲ್ ಜನರಿಗೆ ಈ ಐಕ ಪ್ರಕೃತಿಯ ತ್ರಿಗುಣ ಆದ ನನ್ನ ಈ ದೈವಶಕ್ತಿ ಮೀರುವುದು ಬಹಳ ಕಷ್ಟ, ತುಂಬಾ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಯಾವಾಗ ನಾವು ಕೃಷ್ಣ ಪ್ರಜ್ಞೆ ತಗೊಳ್ತೇವೆ, ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಯಾಕೆಂದ್ರೆ ಮತ್ತೆ ಅವಳು ಅರೆಸ್ಟ್ ಮಾಡೋದಿಲ್ಲ ನಮಗೆ, ದೇವಿ. ಇಲ್ಲದ್ರೆ ನಮ್ಮನ್ನು ಅರೆಸ್ಟ್ ಮಾಡ್ತಾಳೆ. ಹಾಗಾಗಿ ನೋಡಿ, ಈ ಸಮುದ್ರಕ್ಕೆ ಇಲ್ಲಿ ಒಬ್ಬ ಬಿದ್ದಿದ್ದಾನೆ. ಪ್ರಭುಪಾದಿ ಅಮೆರಿಕದಲ್ಲಿ ಕ್ಲಾಸ್ ಮಾಡುವಾಗ ಹೆಚ್ಚಿನ ಅಮೆರಿಕನ್ಸ್ಗೆ ಸ್ವಿಮ್ಮಿಂಗ್ ಗೊತ್ತುಂಟು, 99% ಜನರಿಗೆ. ಮತ್ತೆ ಅವರಿಗೆ ಅದೊಂದು ತುಂಬಾ ಒಂದು ಖುಷಿ ಸ್ವಿಮ್ಮಿಂಗ್ ಮಾಡೋದು. ಪ್ರಭುಪಾದ ಹೇಳ್ತಾರೆ, ನಿಮ್ಗೆ ಎಷ್ಟೇ ಸ್ವಿಮ್ಮಿಂಗ್ ಗೊತ್ತಿರಲಿ, ನಿಮ್ಗೆ ಈ ಸಮುದ್ರದ ಮಧ್ಯೆ, ಯಾಕೆಂದ್ರೆ ಸಮುದ್ರ ಮಧ್ಯೆಯಲ್ಲಿ ತಿಮಿಂಗಿಲ, ಎಲ್ಲರಿಗೂ ಗೊತ್ತಿರ್ಬೋದು ತಿಮಿಂಗಿಲ ಅಂದ್ರೆ ಯೂಜ್ ಸೈಜ್ ಅಂತೆ. ಯೂಜ್ ಅಂದ್ರೆ ಮನುಷ್ಯರನ್ನು 100 ಮನುಷ್ಯರನ್ನು ತಿನ್ಬೋದು, ಅಷ್ಟು ದೊಡ್ಡ ಸೈಜ್ ಅದು. ಹಾಗಾಗಿ ಅಲ್ಲಿ ಬಿದ್ರೆ ನಾವು ಈಸಿಯಾಗಿ ಬಚಾವಾಗುದು, ಯಾಕಂದ್ರೆ ಅಲ್ಲಿ ತುಂಬಾ ಕೋಲ್ಡ್ ಕೂಡ ಉಂಟು, ತುಂಬಾ ಡೀಪ್ ಉಂಟು. ಹಾಗಾಗಿ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕೃಷ್ಣನ ಸಹಾಯ ಇದ್ರೆ ಹೀಗೆ ಬರ್ಬೋದು. ನೋಡಿ, ಇಲ್ಲಿ ಕೃಷ್ಣ ಕೈ ಕೊಟ್ಟಿದ್ದಾನಲ್ಲ, ಅದೇ ರೀತಿ ಯಾವ ಪ್ರಭುಪಾದ ಹೇಳ್ತಾರೆ, ಕೃಷ್ಣನ ಕೈ ಹೀಗಿರ್ತದಂತೆ ಮೇಲಿಂದ. ಆಗ ನಾವೆಂತ ಮಾಡ್ತೇವೆ, ಈಗ ನೋಡ್ತೇವೆ, ಹೀಗೆ ಮಾಡಿ ನಾವು ಕೊಡುವುದಿಲ್ಲ. ಕೃಷ್ಣ ಕೊಡ್ಲಿಕ್ಕೆ ರೆಡಿ ಇದ್ದಾನೆ, ನಮ್ಗೆ ಇಷ್ಟ ಇಲ್ಲ ಕೃಷ್ಣನ ಕೈ ಕೊಡ್ಲಿಕ್ಕೆ. ಇದು ನಮ್ಮ ಕಂಡೀಷನ್. ಈಗ ನೋಡಿ, 4 ರೀತಿಯ ಜನರು ಕೃಷ್ಣನಲ್ಲಿ ಬರುವುದಿಲ್ಲ. ಈಗ ಕೆಲವರು ಹೇಳ್ತಾರೆ ಎಂತಂದ್ರೆ, ನೀವು ಎಲ್ಲರಿಗೂ ಕೃಷ್ಣ ಪ್ರಜ್ಞೆ ಕೊಡ್ಬೇಕು, ದಯವಿಟ್ಟು ಇದು ನನ್ನ ವಿನಂತಿ. ನಿಮ್ದು ಅಂದ್ರೆ ಈ 18 ದಿವಸ ಆದ ಕೂಡಲೇ ಎಲ್ಲರೂ ನನಗೆ ಮೆಸೇಜ್ ಹಾಕ್ತಾರೆ, ನಿಮ್ಮ ಕ್ಲಾಸ್ ಒಳ್ಳೇದಾಗಿದೆ, ನೀವು ಈ ಕೃಷ್ಣ ಪ್ರಜ್ಞೆಯನ್ನು ಎಲ್ಲರಿಗೂ ಕೊಡಿ, ಈಗ ನಮಗೆ ಉಪಕಾರ ಆಗಿದೆ, ಎಲ್ಲರಿಗೂ ಕೊಡಿ ಅಂತ ಹೇಳ್ತಾರೆ. ಆದ್ರೆ ಈ ಶ್ಲೋಕ ಎಂತ ಹೇಳ್ತಾ ಉಂಟು ನೋಡಿ, ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ ಮಾಯಾ ಅಪರತ ಜ್ಞಾನ ಆಸುರೀಂ ಭಾವಂ ಆಶ್ರಿತ. ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದವರು, ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. 4 ರೀತಿಯ ಜನರು ಕೃಷ್ಣನಲ್ಲಿ ಬರುವುದಿಲ್ಲ. ಕೃಷ್ಣನೇ ಹೇಳಿದ ಫಸ್ಟ್ ಅಂತ ಮೂರ್ಖರು. ಮೂರ್ಖರಂದ್ರೆ
ಕತ್ತೆಗೆ ಹೋಲಿಸ್ತಾರೆ. ಕತ್ತೆ ಅಂತ ಮಾಡುವಂಥದ್ದು ಈ ಡೋಬಿಯವ, ಬಟ್ಟೆಯನ್ನು ವಾಶ್ ಮಾಡುವ, ಇಸ್ತ್ರಿ ಹಾಕುವ ಡೋಬಿಯವ ಕತ್ತೆಗೆ ಮೇಲೆ ಬಟ್ಟೆ ಹಾಕುವಂಥದ್ದು. ಮತ್ತೆ ಕತ್ತೆ ಅಂತ ಎಣಿಸುದು ಅಂದ್ರೆ, ನಾನು ನನ್ನ ಯಜಮಾನನಿಗೆ ನಿಷ್ಠವಾಗಿ ಕೆಲಸ ಮಾಡಿದ್ರೆ ನನಗೆ ಮತ್ತೆ ಅವು ಊಟ ಹಾಕ್ತಾನೆ. ಊಟ ಎಂತ? ಅದು ಹುಲ್ಲು ತಿನ್ನುವಂಥದ್ದು. ಆಕ್ಚುಲಿ ಕತ್ತೆ ಹೀಗೆ ನೋಡುದಂತೆ, ಸ್ಟ್ರೈಟ್ ನೋಡುದು, ಆಚೆ ನೋಡುದಿಲ್ಲ. ಎಂತ ಮೂರ್ಖ ಕತ್ತೆ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಆಚೆ ನೋಡಿದ್ರೆ ಹುಲ್ಲುಂಟು, ಆದ್ರೆ ನಾನು ಕೆಲಸ ಮಾಡಿದ್ರೆ ಮಾತ್ರ ನನಗೆ ಹುಲ್ಲು ಸಿಗುವಂಥದ್ದು. ಅದೇ ರೀತಿ ಕಲಿಯುಗದಲ್ಲಿ ತುಂಬಾ ಮಂದಿ 90% ಜನರು ಇದು ಕೆಲಸ 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 ಕೆಲಸ. ನಾನೊಬ್ಬರಿಗೆ ಪುಸ್ತಕ ವಿತರಣೆ ಮಾಡಿ ಹೇಳುವಂಥದ್ದು, ಸರ್ ನೀವು ಪುಸ್ತಕ ಓದಿ. ನಿಮ್ಮ ಪುಸ್ತಕ ಎಲ್ಲ ಓದಿದ್ರೆ ಮತ್ತೆ ನಾವು ಯಾರು ಇಲ್ಲಿ ಎಂತ ದುಡಿಯುವಂಥದ್ದು ಯಾರು? ನಮ್ಮ ಮಕ್ಕಳಿಗೆ ಯಾರು ಊಟ ಆಗುವಂಥದ್ದು? ನಿಮ್ದಿದು ಕೆಲಸ, ನಿಮ್ದಿದು ಭಕ್ತಿ ಅದೆಲ್ಲ ಬೆಳಿ, ಅದು ನಿಮ್ಗಂತವ್ರಿಗೆ ಕೆಲಸ ಇಲ್ಲದವ್ರಿಗೆ ಅದು ಮಾಡ್ಲಿಕ್ಕೆ. ಹಾಗೆ ಹೇಳಿದ್ರು ನಮ್ಗೆ ಒಬ್ರು. ಇವರಿಗೆ ಅಂತ ಹೇಳುವಂಥದ್ದು ಅತ್ಯಂತ ಮೂರ್ಖರು. ಪ್ರಭುಪಾದ ಹೇಳ್ತಾರೆ, ಅವ 16 ಗಂಟೆ ಕೆಲಸ ಮಾಡಿ ರಾತ್ರಿ ಬಂದು ತಿನ್ನುವುದು 2 ಚಪಾತಿ. ಆ 2 ಚಪಾತಿಗೆ ಅಷ್ಟು ಅವ್ರು ಕೆಲಸ ಮಾಡ್ಬೇಕಾ? ಇಲ್ಲ. ಶಾಸ್ತ್ರ ಹೇಳುವಂಥದ್ದು 8 ಗಂಟೆ ಕೆಲಸ. ಅದು ಜನರಿಗೆ ಗೊತ್ತಿಲ್ಲ. ಜನರು ಎಂತ ಅಂದ್ರೆ, ಜಾಸ್ತಿ ಕೆಲಸ ಮಾಡು, ಜಾಸ್ತಿ. ನೀನು ಎಷ್ಟೇ ತಲೆ ಕೆಳಗೆ ಮಾಡು, ಕಾಲು ಮೇಲೆ ಮಾಡು, ನಿನ್ಗೆ ಎಷ್ಟು ಸಿಗುವುದು ಅಷ್ಟೇ ಸಿಗುವುದು. ಕೃಷ್ಣನ ಪ್ಲಾನ್ ಅಲ್ಲಿ ನಿನ್ಗೆ ಎಷ್ಟು ಸಿಗಬೇಕು ಅಷ್ಟೇ ಸಿಗುವಂಥದ್ದು. ಆದ್ರೆ ಇವ ಜನರು ಮೂರ್ಖರು. ಇಂಥವ್ರಿಗೆ ಮೂರ್ಖರು ಅಂತ ಹೇಳುವಂಥದ್ದು. ಮನಿ 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 ಸ್ವೀಟರ್ ದನ್ ಹನಿ. ಹಣ ಹಿಂದೆ ಟೋಟಲ್ ಈ ಕತ್ತೆ ಹಾಗೆ. ಅದಕ್ಕೆ ಕತ್ತೆಗೆ ಹೋಲಿಸಿದ್ದಾರೆ ಪ್ರಭುಪಾದ. ಯಾಕೆಂದ್ರೆ ಕತ್ತೆಗೆ ಅಷ್ಟು ಕೂಡ ಬುದ್ಧಿ ಇಲ್ಲ. ಆಚೆ ನೋಡಿದ್ರೆ ಹುಲ್ಲುಂಟು, ಆದ್ರೆ ನಾನು 16 ಗಂಟೆ ಕೆಲಸ ಮಾಡಿದ್ರೆ ನನ್ನ ಯಜಮಾನ ನನಗೆ ಹುಲ್ಲು ಹಾಕ್ತಾನೆ, ಹಾಗಾಗಿ ಕೆಲಸ ಮಾಡುದಾನೆ, ಕೆಲಸ ಅಂತವ್ರು ಬರುವುದಿಲ್ಲ ಕೃಷ್ಣಲ್ಲಿಗೆ. ಎರಡನೇದು ನರಾಧಮರು. ನರಾಧಮರು ಅಂದ್ರೆ ಲೋವೆಸ್ಟ್ ಆಫ್ ಮ್ಯಾನ್ ಕೈಂಡ್. ಈ ಪ್ರಭುಪಾದ ಕೆಲವೊಮ್ಮೆ ನರಾಧಮರಿಗೆ ಚಂಡಾಲರು ಕೂಡ ಹೇಳ್ತಾರೆ. ಅಂದ್ರೆ ಈ ನಾಯಿ ಮಾಂಸ ತಿನ್ನುವವರು. ಕೆಲವೊಮ್ಮೆ ಪ್ರಭುಪಾದ ಹೇಳ್ತಾರೆ, ಈ ತುಂಬಾ ಡೈಲಿ ಮಾಂಸಾಹಾರಿ ತಿನ್ನುವವರಿಗೆ ಕೂಡ ಪ್ರಭುಪಾದ ನರಾಧಮರು ಅಂತ ಹೇಳ್ತಾರೆ. ಅವರಿಗೆ ಕೃಷ್ಣನಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅಷ್ಟು ಅವರಿಗೆ ದಯ ಅನ್ನೋದು, ಅಂದ್ರೆ ಆ ರೀತಿ ಅವರು ಮಾಂಸ ಸೇವನೆ ಮಾಡ್ತಾರೆ ಟೋಟಲ್. ಅಂದ್ರೆ ಕೃಷ್ಣ ಬಗ್ಗೆ ಅಂತ ಹೇಳಿದ್ರೆ, ಯಾರು ಕೃಷ್ಣ ಯಾರು? ಒಬ್ಬ ನನಗೆ ಹಾಗೆ ಹೇಳಿದ್ರು. ನಾನು ಟ್ರೈನಲ್ಲಿ ಪ್ರಚಾರ ಮಾಡುವಾಗ, ಈ ಟ್ರೈನಲ್ಲಿ ಕೇರಳ ಸೈಡ್ ಹೋಗುವಾಗ, ಅವರ ಅಂದ್ರೆ ಹೇಳುವಾಗ ಗೊತ್ತಾಯ್ತು ಇವರು ತುಂಬಾ ಅಂದ್ರೆ ಮಾಂಸಾಹಾರಿ ತಿನ್ನುವವರು. ನಾನು ಪುಸ್ತಕ ಕೊಟ್ಟೆ, ಹೋಗು ಮಾರ, ಹೀಗೆ ಹೇಳಿದ್ರು ನನಗೆ. ಹೋಗು ಮಾರ ಅಂತ ಹೇಳಿ, ನಾನು ಪುಸ್ತಕ ಸರ್, ಪುಸ್ತಕ ಯಾರು ಪುಸ್ತಕ? ಈ ಪುಸ್ತಕ ಬೇಡ ನನಗೆ. ಅಂದ್ರೆ ಜಾಸ್ತಿ ಮಾಂಸಾಹಾರಿ ತಿಂದ್ರೆ ಅಷ್ಟು ಅವರಿಗೆ ಕೃಷ್ಣನ ಪುಸ್ತಕ ನೋಡುವಾಗ, ಕೃಷ್ಣನ ಭಕ್ತರು ನೋಡುವಾಗ ಸಿಟ್ಟು ಬರ್ತದೆ. ಹೌದು ಹೀಗೆ ಹೇಳಿದ್ರು. ಅಂದ್ರೆ ಭಿಕ್ಷುಕರನ್ನು ಇದು ಮಾಡಿದಾಗ ನಮ್ಗೆ ಹಾಗೆ ಮಾಡಿದ್ರು. ಅಂದ್ರೆ ಹೌದು ಮತ್ತೆ ಸ್ವಲ್ಪ ಹೊತ್ತು ನಾನು ಅಲ್ಲಿ ಎತ್ತಿರಿದ್ರೆ ನನಗೆ ಹೊಡಿತಿದ್ದು, ಅಷ್ಟು ಅವರಿಗೆ ಸಿಟ್ಟು ಬಂದಿದೆ. ಮತ್ತೆ ನಾನು ಯಾಕೆ ಸುಮ್ಮನೆ ಅವ್ರದ್ದು ಇದನ್ನು ಜಾಸ್ತಿ ಮಾಡೋದು, ಅಲ್ಲಿಂದ ಈಚೆ ಬಂದು. ಹಾಗಾಗಿ ನರಾಧಮರು ಕೃಷ್ಣನಿಗೆ ಸರೆಂಡರ್ ಆಗುವುದಿಲ್ಲ. ಒಂದು ಮೂರ್ಖರು, ಸೆಕೆಂಡ್ ನರಾಧಮರು. ಮೂರನೇದು ಮಾಯೆಯಿಂದ ಜ್ಞಾನ ನಷ್ಟವಾದವರು. ಮಾಯೆಯಿಂದ ಜ್ಞಾನ ನಷ್ಟವಾದವರು ಅಂದ್ರೆ ಈ ನಾಸ್ತಿಕರು. ನಾಸ್ತಿಕರು ಅಂತ ಹೇಳುವಂಥದ್ದು, ದೇವರಿಲ್ಲ, ನಿಮ್ಗೆ ಕೆಲಸ ಇಲ್ಲ, ಸುಮ್ಮನೆ ನೀವು ಬೋಗಸ್ ಮಾಡ್ತಾ ಇದ್ದೀರಿ, ದೇವರಿಲ್ಲ. ಅಂದ್ರೆ ಮಾಯೆ ಅಂದ್ರೆ ದೇವಿ ಅವರ ಜ್ಞಾನವನ್ನು, ಆಕ್ಚುಲಿ ಕೃಷ್ಣ ಜ್ಞಾನವನ್ನು ಅಪಹರಿಸಿದೆ. ಮಾಯಾ ಅಪಹರಿತ ಜ್ಞಾನ. ಹಾಗಾಗಿ ಮಾಯಿಂದ ಜ್ಞಾನ ನಷ್ಟ. ಇವು ನಾಸ್ತಿಕರು, ಅವರು ನನ್ನಲ್ಲಿ ಬರುವುದಿಲ್ಲ. ಮತ್ತೆ ಲಾಸ್ಟಿಗೆ ಆಸುರಿ ಸ್ವಭಾವದವರು, ರಾಕ್ಷಸಿ ಸ್ವಭಾವದವರು. ರಾಕ್ಷಸಿ ಸ್ವಭಾವ ಅಂದ್ರೆ ಈಗ ಹಿರಣ್ಯಕಶಿಪು, ಮತ್ತೆ ಕಂಸ, ರಾವಣ, ಶಿಶುಪಾಲ, ಇವರೆಲ್ಲ ರಾಕ್ಷಸರು. ಪ್ರಭುಪಾದ ಹೇಳ್ತಾರೆ, ಈ ಸತ್ಯಯುಗದಲ್ಲಿ ಒಂದು ಹಿರಣ್ಯಕಶಿಪು ಇದ್ದ, ತ್ರೇತಾಯುಗದಲ್ಲಿ ಒಂದು ರಾವಣ ಇದ್ದ, ದ್ವಾಪರ ಯುಗದಲ್ಲಿ ಒಂದು ಕಂಸ ಇದ್ದ. ಈಗ ಮನೆಯಲ್ಲಿ ಎಲ್ಲರೂ ರಾಕ್ಷಸ. ಅಂದ್ರೆ ಎಲ್ಲರೂ ಕೃಷ್ಣನ ಎಗೇನ್ಸ್ಟ್. ಕೃಷ್ಣನ ನೋಡಿದಾಗುದಿಲ್ಲ, ಅಸೂಯೆ. ಹಾಗಾಗಿ ಇವರು ಕೂಡ ಆಸುರಿ ಸ್ವಭಾವದವರು ಬರುವುದಿಲ್ಲ. ಹಾಗಾಗಿ 4 ರೀತಿಯ ಜನರು ಬರೋದಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಅತ್ಯಂತ ಮೂರ್ಖರು, ನರಾಧಮರು, ಮಾಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದರು. ಈ ಬಗೆಯ ದುಷ್ಟರು ನಮಗೆ ಶರಣಾಗುವುದಿಲ್ಲ. ಕೃಷ್ಣನಿಗೆ ಎಲ್ಲ ಗೊತ್ತುಂಟು, ಎಲ್ಲ ಯಾರು ಬರ್ತಾರೆ ಯಾರು ಬರುವುದಿಲ್ಲ ಎಲ್ಲ ಗೊತ್ತುಂಟು.
ಈಗ 4 ರೀತಿಯ ಜನರು ಕೃಷ್ಣನಲ್ಲಿ ಬರ್ತಾರೆ, ಅದೊಂದು ತಿಳಿಯುವ. ಕೃಷ್ಣ ಈಗ ಯಾರು ಬರ್ತಾರೆ ಅಂತ ಹೇಳ್ತಾನೆ. ಚತುರ್ವೇದ ಭಜಂತೆ ಮಾ ಜನ ಸುಕೃತಿನೋ ಅರ್ಜುನ ಅರ್ಥೋ ಜಿಜ್ಞಾಸಿರ್ ಅರ್ಥಾರ್ಥಿ ಜ್ಞಾನಿ ಚ ಭರತಾಶ್ರವ. ಭರತ ವಂಶಜರ ಶ್ರೇಷ್ಠನಾದ ಅರ್ಜುನನೇ 4 ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾನೆ. ಯಾರೆಲ್ಲ 4 ರೀತಿಯ ಜನರು? ಫಸ್ಟ್ಗೆ ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರ ಜ್ಞಾನದ ಅನ್ವೇಷಣೆ ಮಾಡುವವರು. ಇವರೇ ಈ 4 ಬಗೆಯ ಜನರು. ಫಸ್ಟ್ಗೆ ದುಃಖಿಗಳು. ದುಃಖಿಗಳಂದ್ರೆ ಕೆಲವರ ಹತ್ರ ತುಂಬಾ ಹಣ ಇರ್ತದೆ, ಬೇಕಾದಷ್ಟು ಹಣ, ಆದರೆ ಒಂದಲ್ಲ ಒಂದು ಸಮಸ್ಯೆ ಮುಗಿಯುವಾಗ ಇನ್ನೊಂದು ಸಮಸ್ಯೆ. ಹಣ ಇರ್ತದೆ, ಹಣದಲ್ಲಿ ಅದು ಸಾಲ್ವ್ ಆಗುದಿಲ್ಲ. ದುಃಖಿಗಳು ಅಂತವ್ರು ಬರ್ತಾರೆ ಅಂತ. ಎರಡನೇದು ಜಿಜ್ಞಾಸುಗಳಂದ್ರೆ ಈಗ ನೀವು ಜಿಜ್ಞಾಸುಗಳಂದ್ರೆ ನಾವು ತಿಳಿಬೇಕು, ಭಗವದ್ಗೀತೆ ತಿಳಿಬೇಕು. ಹಾಗೆ ಎರಡನೇ ಜಿಜ್ಞಾಸುಗಳು. ಮೂರನೇದು ಐಶ್ವರ್ಯ ಬಯಸುವರು ಅಂದ್ರೆ ಅವರಿಗೆ ತುಂಬಾ ಕಷ್ಟ ಇರ್ತದೆ, ಆದ್ರೆ ಹಣದಿಂದ ಸಾಲ್ವ್ ಆಗ್ತದೆ. ಫಸ್ಟ್ನವನ ಹತ್ರ ಹಣ ಇರ್ತದೆ, ಆದ್ರೆ ಕಷ್ಟ ಇರ್ತದೆ, ಹಣದಿಂದ ಸಾಲ್ವ್ ಆಗುದಿಲ್ಲ. ಈ ಮೂರನೇವನ ಹತ್ರ ಹಣ ಇಲ್ಲ, ಕಷ್ಟ ಬರ್ತದೆ, ಹಣದಿಂದ ಸಾಲ್ವ್ ಆಗ್ತದೆ, ಅವ್ರು ಕೂಡ ಬರ್ತಾರೆ. ಮತ್ತೆ ಲಾಸ್ಟಿಗೆ ಪರಾತ್ಪರ ಜ್ಞಾನ ಅನ್ವೇಷಣೆ ಮಾಡುವವರು, ಅಂದ್ರೆ ಅವರಿಗೆ ಅದರಲ್ಲಿ ಡೀಪ್ ಆಗಿ ಹೋಗ್ಲಿಕ್ಕೆ, ಡೀಪ್ ಆಗಿ ನಮಗೆ ತಿಳಿಬೇಕಂತ ಬರುವವರು, ಅವರು 4ನೇ ಮಂದಿ. ಹಾಗೆ ಈ 4 ರೀತಿಯ ಜನರು ಕೃಷ್ಣನಲ್ಲಿ ಬರ್ತಾರೆ ಅಂತ ಇದ್ದಾರೆ. ಎಸ್, ಈಗ ಫಸ್ಟ್ ಇದು ಗಜೇಂದ್ರ ಎಂತ ಆಗ್ತದೆ ಅಂದ್ರೆ ಈ ಮೊಸಳೆ ಕಚ್ಚುವಂಥದ್ದು. ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಆಕ್ಚುಲಿ ಇಂಡಿಯನ್ ಲೈಫಲ್ಲಿ ಇಂದ್ರದಮ್ನ ಮಹಾರಾಜ್ ನೆಕ್ಸ್ಟ್ ಆಣೆ ಆದದ್ದು. ಆ ಕಾಡಲ್ಲಿ ಕಿಂಗ್ ಅಂತೆ ಗಜೇಂದ್ರ. ಎಲ್ಲ ಹುಲಿ ಸಿಂಹ ಎಲ್ಲ ಎದುರ್ತಾ ಇತ್ತು ಆನೆಗೆ, ಗಜೇಂದ್ರನಿಗೆ ತುಂಬಾ ಪವರ್ಫುಲ್. ಆದ್ರೆ ನೀರಿನಲ್ಲಿ ಮೊಸಳೆ ಕಿಂಗ್. ಈಗ ಒಂದು ವೇಳೆ ಆ ನೆಲದಲ್ಲಿ ಬರ್ತಿದ್ರೆ ಈ ಆನೆ ಸ್ಮ್ಯಾಶ್ ಮಾಡ್ತಿದ್ರು ಯಾರನ್ನು, ಮೊಸಳೆಯನ್ನು. ಆದ್ರೆ ನೀರಿನಲ್ಲಿ ಅದರ ವೀಕ್ನೆಸ್ ಉಂಟು. ನೀರಿನಲ್ಲಿ ಮೊಸಳೆ ಕಿಂಗ್ ಅದರ ರೀತಿ ಕಚ್ತದೆ. ಕಚ್ಚುವಾಗ ಎಂತಾಗ್ತದೆ ಅಂದ್ರೆ, ನಾವು ಕೂಡ ಹಾಗೆ, ಈಗ ಮೊನ್ನೆ ಒಬ್ರು ನನಗೆ ಹೇಳಿದ್ರು, ನಾವು ಮದುವೆ ಆಗ್ಬೇಕು. ನಾನು ಹೇಳಿದ್ರೆ ಯಾಕೆ ಮದುವೆ ಆಗ್ಬೇಕು, ನಮ್ಮ ಗುರಿ ಅಂತ. ಮದುವೆ ಯಾಕೆ ಆಗ್ಬೇಕಂದ್ರೆ ನೋಡಿ, ನಮ್ಗೆ ಮಕ್ಕಳಾಗ್ಬೇಕು, ಮತ್ತೆ ನಮ್ಗೆ ಪ್ರಾಯ ಆಗುವಾಗ ನಮ್ಮನ್ನು ನೋಡ್ಲಿಕ್ಕೆ ಯಾರಾದ್ರೂ ಬೇಕಲ್ಲ. ಇಲ್ಲಿ ಗಜೇಂದ್ರನಿಗೆ ನೋಡಿ, ಇಲ್ಲಿ ಗಜೇಂದ್ರನ ಮಗು, ಹೆಂಡತಿ ಎಲ್ಲ ಇದ್ರು, ಅವನ ಫುಲ್ ಕುಟುಂಬ ಇತ್ತು. ಗಜೇಂದ್ರ ಈಗ ಅಂದ್ರೆ ಟೋಟಲ್ ಕಷ್ಟದಲ್ಲಿ ಇದ್ದಾನೆ. ಫಸ್ಟಿಗೆ ಅಂತ ಗಜೇಂದ್ರ ಮಾಡಿದ್ದು, ಗಜೇಂದ್ರ ಅವನ ಹೆಂಡತಿ ಮಕ್ಕಳನ್ನು ಕರೆದದ್ದು, ಕುಟುಂಬವನ್ನು ಕರೆದದ್ದು. ಯಾರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಏದನ ಯೌವನ ಪುತ್ರ ಪರಿಜನ ಈತಕಿ ಆಚೆ ಪರತೀತಿರೆ ಕಮಲ ಧಲ ಜಲ ಜೀವನ ತಲಮಲ ಗೋವಿಂದ ದಾಸ ಅಭಿಲಾಷರೇ. ಈಗ ಜನರು ಎಂತ ಹೇಳುವುದಂದ್ರೆ ಏದನ. ಕೆಲವರು ಹೇಳುವಂಥದ್ದು, ಸರ್ ನೀವು ಯಾಕೆ ಈ ಹಣವನ್ನೆಲ್ಲ ಕೂಡಿ ಇಟ್ಟದ್ದು? ಆದ್ರೆ ನಾನು ಫ್ಯೂಚರಲ್ಲಿ ನನಗೆ ಅದು ಬೇಕು, ನನಗೆ ಪ್ರಾಯ ಆಗುವಾಗ, ನನಗೆ ಎಂತಾದ್ರು ರೋಗ ಬಂದ್ರೆ ಅದಕ್ಕೆ. ಧನವನ್ನು ಕೂಡಿ ಇಡುವಂಥದ್ದು ಅದಕ್ಕೆ ಅಂತೆ, ಫ್ಯೂಚರ್ಗೆ ನಮ್ಗೆ ಎಂತ ಇಲ್ಲ ಸರ್. ಈಗ ನೋಡಿ, ಅಮೆರಿಕದಲ್ಲಿ ಮೊನ್ನೆ ಏಪ್ರಿಲ್ ಅಲ್ಲಿ ಒಂದು ಹಾಸ್ಪಿಟಲ್, ಅಮೆರಿಕದಲ್ಲಿ ಒಂದು ಹಾಸ್ಪಿಟಲ್ ಕಟ್ಟುವಷ್ಟು ದೊಡ್ಡ ಶ್ರೀಮಂತ, ಅವ ಸತ್ತು ಹೋದ. ಎಂತ ಒಂದು ಹಣ ಎಂತ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈ ಮತ್ತೆ ಮುನ್ಸಿಪಲ್ನವರು ಗಾಡಿಯಲ್ಲಿ ಹಾಕಿ ಅವನನ್ನು ಹೋಗಿ ಡಂಪ್ ಮಾಡಿದ್ರು. ಹಣ ಅಗತ್ಯ ಬರುವುದಿಲ್ಲ ನಮ್ಮ ಸಾವು ಬರುವಾಗ. ಹಾಗೆ ಜನರು ಹಾಗೆ ಹೇಳ್ತಾರೆ. ಏದನ ಯೌವನ, ಹೆಚ್ಚಿನ ಯೂಸ್ ಎಲ್ಲ ಹೇಳುವಂಥದ್ದು. ನಾವು ಪುಸ್ತಕ ಯಂಗ್ಸ್ಟರ್ಸ್
ಅಲ್ಲ, ನಾವೀಗ ಸಣ್ಣ ಪ್ರಾಯ, ಈ ಭಗವದ್ಗೀತೆ ಒಂದು 90 ನಂತರ, ಆದ್ರೆ ಅವ್ರು ಎಂತ ಎಣಿಸಿದಾರೆ ಅಂದ್ರೆ 20 ವರ್ಷದವ ನಾನು 90 ತನಕ ಬದುಕ್ತೇನೆ ಅಂತ ಎಣಿಸಿದಾನೆ. ಇದು ಅವನ ಮೂರ್ಖತನ. ಯಾಕೆಂದ್ರೆ ಮೊನ್ನೆ ಇಲ್ಲಿ ಒಬ್ಬ 32 ವರ್ಷದವ ಹಾರ್ಟ್ ಅಟ್ಯಾಕ್ ತೀರಿ ಹೋದ. 35 ವರ್ಷದವ 35 ಅಲ್ಲ, ಸಾರಿ 35, ಓಕೆ, ಎಷ್ಟು 35 36 ಆಗಿರ್ಬೋದು, ಅವ ಕೊರೋನಾದಲ್ಲಿ ತೀರಿ ಹೋದ. ಹಾಗಾಗಿ ನಾವು ಎಣಿಸುವುದು ನಾವು ನಾವು ಸಾಯುವುದಿಲ್ಲ ಅಂತ. ಏದನ ಯೌವನ ಪುತ್ರ ಅಂದ್ರೆ ಮಗು ನನ್ನನ್ನು ರಕ್ಷಣೆ ಮಾಡ್ತಾನೆ, ನನ್ನ ಮಗು. ಇಲ್ಲಿ ಈ ಗಜೇಂದ್ರನಿಗೆ ರಕ್ಷಣೆ ಮಾಡ್ಲಿಕ್ಕೆ ಬರಲಿಲ್ಲ. ಪರಿಜನ ನನ್ನ ಕುಟುಂಬದವರು, ಹೆಂಡತಿ ಮಕ್ಕಳು ಅಂದ್ರೆ ಕುಟುಂಬದವರು. ಇಲ್ಲಿ ಗಜೇಂದ್ರ ರಕ್ಷಣೆ ಮಾಡ್ಲಿಕ್ಕೆ ಪುತ್ರ ಪರಿಜನ ಇತೇಕಿ ಆಚೆ ಪರತೀತೀರೆ ಕಮಲ ದಲ ಜಲ ಜೀವನ ತಲಮಲ. ಅಂದ್ರೆ ಕಮಲದಲ ಜಲ ತರ ನಮ್ಮ ಜೀವನ ಕೂಡ ತಲಮಲ ಅಂತೆ. ಆದ್ರೆ ಲಾಸ್ಟ್ಗೆ ಅದಕ್ಕೆ ಸೊಲ್ಯೂಷನ್ ಎಂದ ಗೋವಿಂದ ದಾಸ ಅಭಿಲಾಷರೇ. ಆ ಗೋವಿಂದನ ಪಾದ ಮಾತ್ರ ನಮ್ಮನ್ನು ರಕ್ಷಣೆ ಮಾಡು. ಇಲ್ಲಿ ಲಾಸ್ಟ್ಗೆ ಎಲ್ಲ ಯಾವುದೇ ಅವನಿಗೆ ಆಪ್ಷನ್ ಇರಲಿಲ್ಲ, ಆಗವ ಕೃಷ್ಣನನ್ನು ಕರೀತಾನೆ, ಆಗ ಬರ್ತಾನೆ. ಎಸ್, ಇದು ಗಜೇಂದ್ರ. ನೆಕ್ಸ್ಟ್ ದ್ರೌಪದಿ ಕೂಡ ಅಸಹಾಯಕ ಸ್ಥಿತಿಯಲ್ಲಿ ಕೃಷ್ಣನಿಗೆ ಕರುವಂಥದ್ದು, ಮತ್ತೆ ಕೃಷ್ಣ ಬರ್ತಾನೆ. ಮತ್ತೆ ಇದು ಶುಕಮುನಿ, ವೇದವ್ಯಾಸರ ಮಗ, ಇದು ಅವರ ಹೆಂಡತಿ. ಅವ ಹೊರಗೆ ಬರ್ಲಿಕ್ಕೆ ಕೇಳುವುದಿಲ್ಲ. ಮತ್ತೆ ಕೃಷ್ಣ ಹೇಳುವಂಥದ್ದು, ನೀನು ಹೊರಗೆ ಬಾ, ನಿನ್ನನ್ನು ಈ ಮಾಯೆ ಏನು ಮಾಡಲಿಲ್ಲ. ಹಾಗಾಗಿ ಅದು. ಮತ್ತೆ ಇದು ಶುಕಮುನಿ ಪರೀಕ್ಷಿತ್ ಮಹಾರಾಜಿಗೆ 7 ದಿವಸದಲ್ಲಿ ಅವಕಾಶ ಸಾಯ್ತಾನಂತ ವಿಷಯ ಹೇಳ್ತದೆ. ಆಗ ಅವ ಕೃಷ್ಣ ಬಗ್ಗೆ ಕೇಳುವಂಥದ್ದು. ಇದು ಧ್ರುವ ಮಹಾರಾಜಿಗೆ ತಂದೆಗಿಂತ ದೊಡ್ಡ ಆ ರಾಜ್ಯ ಬೇಕಂತ ಮನಸ್ಸಿತ್ತು, ಅಂದ್ರೆ ಅವ್ರಿಗೆ ಇಚ್ಛೆ ಇತ್ತು. ಆಗ ಅವ್ರು ಟೋಟಲ್ ಆಗಿ ಕೃಷ್ಣನಿಗೆ ಸರೆಂಡರ್ ಆಗ್ತಾರೆ. ಮತ್ತೆ ಇದು ಹನುಮಾನ್ ರಾಮನಿಗೋಸ್ಕರ ಟೋಟಲ್ ಸರೆಂಡರ್. ಮತ್ತೆ ಇದು ಸೂತ ಗೋಸ್ವಾಮಿ. ಫಸ್ಟಿಗೆ ಶುಕಮುನಿ ಹೇಳುವಾಗ ಸೂತ ಗೋಸ್ವಾಮಿಯಲ್ಲಿ ಇರ್ತಾರೆ, ಮತ್ತೆ ಸೂತ ಗೋಸ್ವಾಮಿ 2ನೇ ಬಾರಿ ಹೇಳುವಂಥದ್ದು. ಹಾಗಾಗಿ ಇವರೆಲ್ಲ ಟೋಟಲ್ ಕೃಷ್ಣನಿಗೆ ಶರಣಾಗತಿರಾಗಿದ್ದಾರೆ. ಅದೇ ರೀತಿ ನಾವು ಕೂಡ ಆಗಬೇಕು. ಇವರಲ್ಲಿ ಪೂರ್ಣ ಜ್ಞಾನ ಇರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವ ಶ್ರೇಷ್ಠನು, ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು. ಅಂದ್ರೆ ಈ 4ರಲ್ಲಿ ಲಾಸ್ಟ್ಗೆ ಎಂತ ಹೇಳೋದು, ಪೂರ್ಣ ಜ್ಞಾನ ಇರುವವನು, ಅವ ಕೃಷ್ಣನಿಗೆ ತುಂಬಾ ಇಷ್ಟ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಹಮಾತ್ಮ ಸುದುರ್ಲಭ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವ ನಾನು ಎಲ್ಲ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದ್ದರಿಂದ ಅವನು ನನಗೆ ಶರಣಾಗತನಾಗುತ್ತಾನೆ. ಅಂತ ಮಹಾತ್ಮ ದುರ್ಲಭ. ನೋಡಿ ಹೇಗಂದ್ರೆ, ಇದಕ್ಕೆ ಉದಾಹರಣೆ, ರಾಮ ಕಾಡಿಗೆ ಹೋಗ್ತಾನೆ. ಅವನ ತಂದೆ ದಶರಥ ಹೇಳ್ತಾರೆ ಕಾಡಿಗೆ ಹೋಗ್ಲಿಕ್ಕೆ. ಕಾಡಿಗೆ ಹೋಗುವಾಗ ಅಲ್ಲಿ ಕಾಡಲ್ಲಿ ತುಂಬಾ ಈ ಯೋಗಿಗಳು ಧ್ಯಾನದಲ್ಲಿರ್ತಾರೆ. ಆಗ ಅವರು ರಾಮನ ನೋಡ್ತಾರೆ. ರಾಮನ್ ನೋಡಿ ಇಮಿಡಿಯೇಟ್ ಅವರಿಗೆ ಇಚ್ಛೆ ಬರ್ತದೆ, ರಾಮ ನೀನು ನಮ್ಮ ಪತಿಯಾಗಬೇಕಂತ ಅವರಿಗೆ ಇಚ್ಛೆ ಬರ್ತದೆ. ಆದರೆ ಆ ರಾಮಾಯಣ ಟೈಮಲ್ಲಿ ಹೇಗಂದ್ರೆ, ರಾಮನಿಗೆ ಏಕಪತ್ನಿ, ಒಂದು ಹೆಂಡತಿ. ಆದ್ರೆ ಹೇಗಂದ್ರೆ ಅವರ ಇಚ್ಛೆ, ಯಾಕಂದ್ರೆ ರಾಮ ಪರಮಾತ್ಮನಾಗಿ ಅವರ ಹೃದಯದಲ್ಲಿ ಕೂಡ ಇದ್ದಾನೆ, ಅವನಿಗೆ ಗೊತ್ತಾಗ್ತದೆ ಅವರ ಇಚ್ಛೆ. ಇಮಿಡಿಯೇಟ್ ಎಂತ ಮಾಡ್ತಾನೆ, ಈಗ ನೋಡ್ತಾನೆ, ಅವರನ್ನು ನೋಡ್ತಾನೆ. ನೋಡುವಾಗ ನೋಡಿ ಹೇಳ್ತಾನೆ, ಎಸ್ ತಥಾಸ್ತು, ನೆಕ್ಸ್ಟ್ ಲೈಫಲ್ಲಿ ನಾನು ಕೃಷ್ಣನಾಗಿ ಬರ್ತೇನೆ, ಆಗ ನೀವೆಲ್ಲ ಗೋಪಿಕೆಯರ ಆಗ್ತೀರಿ. ಈಗ ಹೆಚ್ಚಿನವ್ರು ಹೇಳುವಂಥದ್ದು, ಕೃಷ್ಣ ಗೋಪಿಕೆಯರೊಟ್ಟಿಗೆ ರಾಸಲೀಲೆ ಮಾಡಿದ್ದಾನೆ. ಅವರ ಪ್ರಿವಿಯಸ್ ಲೈಫ್ ನೋಡಿ, ಅವರೆಲ್ಲ ಯೋಗಿಗಳು. ಭಾಗವತಂ ಹೇಳ್ತಾ ಉಂಟು, ಅವರು ಎಷ್ಟು ಪುಣ್ಯ ಮಾಡಿರ್ಬೇಕು, ತುಂಬಾ ಪುಣ್ಯ ಮಾಡಿದ್ದಾರೆ. ಆ ನೆಕ್ಸ್ಟ್ ಲೈಫ್ ಅಲ್ಲಿ ಕೃಷ್ಣನೊಟ್ಟಿಗೆ ಗೋಪಿಕರಾಗಬೇಕಿದೆ. ಹಾಗಾಗಿ ಅದು ಸುಲಭದಲ್ಲಿ ಸಿಗುವುದಲ್ಲ. ನೋಡಿ, ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನ ಇಲ್ಲುವವರಿಗೆ ನಾನು ಎಲ್ಲ ಕಾರಣ ಮತ್ತು ಅಸ್ತಿತ್ವ ಎಲ್ಲ ಕಾರಣ ಎನ್ನುವುದು ತಿಳಿಯುತ್ತದೆ. ಆದ್ರಿಂದ ಅವನು ನನಗೆ ಶರಣಾಗತನಾಗುತ್ತಾನೆ. ಅಂತ ಮಹಾತ್ಮ ದುರ್ಲಭ, ಅದು ತುಂಬಾ ರೇರ್ ಅಂತೆ, ಟೋಟಲ್ ಕೃಷ್ಣನ ಶರಣಾಗತರಾಗುವುದು. ಹಾಗಾಗಿ ಕೃಷ್ಣ ಪ್ರಜ್ಞೆ ಮಾಮೂಲಿ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ನೀವೀಗ ಬಂದಿದ್ದೀರಿ, ನಿಮ್ಮ ಲಾಸ್ಟ್ ಲೈಫಲ್ಲಿ ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀರಿ. ಇಲ್ಲದ್ರೆ
ಇಲ್ಲಿ ಬರ್ಲಿಕ್ಕೆ ಆಗುವುದಿಲ್ಲ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತವರು ದೇವತೆಗಳು ಶರಣಾಗುತ್ತಾರೆ. ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆ ನಿರ್ದೇಶನ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಅಂದ್ರೆ ನಮ್ಗೆ ಎಲ್ಲ ಇದು ಬೇಕಂತ ಧನಂ ದೇಹಿ ಪುತ್ರಂ ದೇಹಿ ಈ ರೀತಿ ಅದಕ್ಕೆ ನಾವು ದೇವತೆಗಳೇ ಹೋಗುವಂಥದ್ದು. ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರಿದ್ದಲ್ಲಿದ್ದೇನೆ. ಯಾರಾದರೂ ಯಾವುದಾದ್ರು ದೇವತೆಯನ್ನು ಪೂಜೆಯಲ್ಲಿ ವಿಶೇಷದಲ್ಲಿ ಆತನು ಆ ದೇವತೆಗೆ ಮುಡಿಪಾಗುವಂತೆ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸ್ತೇನೆ. ಕೃಷ್ಣ ಪರಮಾತ್ಮನಾಗಿದ್ದಾನೆ. ಈಗ ನಮಗೆ ದೇವತೆ ಪೂಜೆ ಇಷ್ಟ ಇದ್ರೆ ಕೃಷ್ಣ ಅದನ್ನು ಸ್ಯಾಂಕ್ಷನ್ ಮಾಡ್ತಾನೆ. ಇಂತಹ ಶ್ರದ್ಧೆಯನ್ನು ಪಡೆದು ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭಿಷ್ಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ವಾಸ್ತವವಾಗಿ ಈ ಅನುಗ್ರಹ ಎಲ್ಲ ನೀಡುವವನು ನಾನೊಬ್ಬನೇ. ಹಾಗಾಗಿ ಎಂತ ಆಗ್ತದೆ, ಆ ಶ್ರದ್ಧೆಯನ್ನು ಪಡ್ಕೊಂಡು ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ಅವನ ಇಚ್ಛೆನೆಲ್ಲ ಕೇಳ್ತಾನೆ. ಆದ್ರೆ ಆಕ್ಚುಲಿ ಆ ಅನುಗ್ರಹ ಕೊಡುವುದು ಯಾರು? ಕೃಷ್ಣ. ಅಲ್ಪ ಬುದ್ಧಿಯವರು ನೋಡಿ, ಅಂತವ್ರು ಅಲ್ಪ ಬುದ್ಧಿಯವರು ಅಂತ ದೇವತೆಗಳನ್ನು ಪೂಜಿಸ್ತಾರೆ. ದೇವತೆಗಳನ್ನು ಪೂಜಿಸುವವರು ಅಲ್ಪ ಬುದ್ಧಿಯವರು. ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪ ಕಾಲದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆ ಲೋಕ ಹೋಗ್ತಾರೆ, ಆದ್ರೆ ನನ್ನ ಭಕ್ತರುಗಳಿಗೆ ನನ್ನ ಪರಮ ಲೋಕವನ್ನು ಮುಟ್ತಾರೆ. ದೇವತೆಗಳನ್ನು ಪೂಜೆ ಮಾಡಿದ್ರೆ ನಾವು ದೇವತೆ ಲೋಕ ಹೋಗ್ತೇವೆ, ಕೃಷ್ಣನ ಪೂಜೆ ಮಾಡಿದ್ರೆ ಕೃಷ್ಣ ಲೋಕಕ್ಕೆ ಹೋಗ್ತೇವೆ. ನೋಡಿ ಇಲ್ಲಿ ನೋಡಿ, ಇದು ಕ್ಷೀರೋದಕ ಶಾಹಿ ವಿಷ್ಣು, ಈ ಮಿಲ್ಕ್ ಓಷನ್, ಇದೆಲ್ಲ ದೇವತೆಗಳು. ದೇವತೆಗಳು ಹೋಗಿ ಅಲ್ಲಿ ಕ್ಷೀರೋದಕ ವಿಷ್ಣುವಿಗೆ ಪ್ರಾರ್ಥನೆ ಮಾಡುವಾಗ ನಾವು ಯಾಕೆ ಮಾಡಬಾರ್ದು? ಬುದ್ಧಿವಂತರು ಇದನ್ನು ತಿಳಿಬೇಕು. ನೋಡಿ ಇಲ್ಲಿ ಶಿವ ಎಲ್ಲ ಟಾಪ್ ಮೋಸ್ಟ್ ದೇವತೆಗಳು ಅಡ್ಡ ಬೀಳ್ತಾ ಇದ್ದಾರೆ ಕ್ಷೀರೋದಕ ವಿಷ್ಣುವಿಗೆ. ನಾವು ಯಾಕೆ ಮಾಡಬಾರ್ದು? ಎಸ್, ಬುದ್ಧಿವಂತರು ಇದನ್ನು ತಿಳಿತಾರೆ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮಪುರುಷನ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ. ಅವರ ಅಲ್ಪ ತಿಳುವಳಿಕೆ ಕಾರಣದಿಂದ ಅವರಿಗೆ ನಾಶವಾದ ಪರಮೋಚ್ಚವಾದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ. ನೋಡಿ, ಭಾರತದಲ್ಲಿ 99% ಈ ಸೋಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆಗಳು ನಿರಾಕಾರವಾದಿ, ಅಂದ್ರೆ ಮೆಡಿಟೇಷನ್, ರೂಪವಿಲ್ಲ. ಈ ಮೆಡಿಟೇಷನ್ ಅವ್ರದ್ದು ಕೇಳಿ ಎಂತ ಅಂದ, ಶೂನ್ಯ, ರೂಪವಿಲ್ಲ, ಕೃಷ್ಣನಿಗೆ ಆಕಾರವಿಲ್ಲ. ಈಗ ಹೇಗಂದ್ರೆ, ನೀವು ಒಬ್ಬರನ್ನು ಫಂಕ್ಷನಿಗೆ ಕರಿತೀರಿ, ನಿಮ್ಮ ಒಂದು ಫಂಕ್ಷನ್ ಮಾಡ್ತೀರಿ, ಅಲ್ಲಿ ನೀವು ಸ್ಟೇಜಲ್ಲಿ ಅವರನ್ನು ಕೂರಿಸ್ತೀರಿ. ಸ್ಟೇಜಲ್ಲಿ ಕೂರಿಸಿದ ಮೇಲೆ ನೀವು ಹೇಳುವಂಥದ್ದು, ಇವರಿಗೆ ಕಣ್ಣಿಲ್ಲ, ಇವರಿಗೆ ತಲೆ ಇಲ್ಲ, ಇವರಿಗೆ ಮೂಗಿಲ್ಲ, ಇವರಿಗೆ ಬಾಯಿ ಇಲ್ಲ, ಇವರಿಗೆ ಕೈ ಇಲ್ಲ, ಇವರಿಗೆ ಕಾಲಿಲ್ಲ, ಇವರಿಗೆ ಹೊಟ್ಟೆ ಇಲ್ಲ. ಇದು ಅವರ ಹೊಗಳುವಿಕೆ, ತೆಗಳುವಿಕೆ, ಇದು ತೆಗಳುವಿಕೆ. ಅದೇ ರೀತಿ ಈ ಮಾಯಾವಾದಿಗಳೆಲ್ಲ, ನಿರಾಕಾರವಾದಿಗಳು, ಕೃಷ್ಣನಿಗೆ ರೂಪವಿಲ್ಲ, ಇದು ತೆಗಳುವಿಕೆ. ನೋಡಿ ಕೃಷ್ಣ ಅಂತ ಹೇಳ್ತಾರೆ, ಕೃಷ್ಣನಿಗೆ ಎಲ್ಲ ಗೊತ್ತುಂಟು. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು, ಅವರೆಲ್ಲ ಬುದ್ಧಿಹೀನರಂತೆ. ದೇವೋತ್ತಮ ಪರಮಪುರುಷನಾದ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿಯನ್ನು ಪಡೆದುಕೊಂಡೆ ಎಂದು ಭಾವಿಸ್ತಾರೆ. ಅದಕ್ಕೆ ಹೇಳುವಂಥದ್ದು, ಭಗವದ್ಗೀತೆ ಸರಿಯಾಗಿ ಓದಿದ್ರೆ ಎಲ್ಲ ಉಲ್ಲೇಖ ಉಂಟು ಭಗವದ್ಗೀತೆಯಲ್ಲಿ, ಕೃಷ್ಣ ಎಲ್ಲ ಹೇಳಿದ್ದಾನೆ. ಆದ್ರೆ ನಾವು ಓದುವುದಿಲ್ಲ, ಇದು ನಮ್ಮ ತಪ್ಪು. ಮತ್ತೆ ಆ ಮೆಡಿಟೇಷನ್ ಅವರು ಹಾಗೆ ಹೇಳಿದ್ರು, ಈ ಮೆಡಿಟೇಷನ್ ಅವರು ಹೀಗೆ ಹೇಳಿದ್ರು. ನಾವು ಅವರನ್ನು ನಂಬುದ, ನಿಮ್ಮನ್ನು ನಂಬುದ? ನಾವು ನಮ್ಮನ್ನು ನಂಬಿ ಅಂತ ಹೇಳುವುದಲ್ಲ, ನಾವು ಕೃಷ್ಣನ್ ನಂಬಿ ಅಂತ ಹೇಳುವಂಥದ್ದು. ಕೃಷ್ಣ ಭಗವದ್ಗೀತೆ ಹೇಳಿದಾನೆ, ಕೃಷ್ಣನ್ ನಂಬಿ, ಅವನನ್ನು ನನ್ನನ್ನು ನಂಬೇಡಿ, ನೀವು ಕೃಷ್ಣನ್ ನಂಬಿ. ಕೃಷ್ಣ ಅಂತ ಹೇಳಿದ್ರೆ ಅದು ವ್ಯಕ್ತಿತ್ವವನ್ನು ಪಡೆದುಕೊಂಡು ಭಾವಿಸ್ತಾರೆ. ಅವರ ಅಲ್ಪ ಅಂದ್ರೆ ನಾವು ಹೇಳ್ತೇವಲ್ಲ, ಅವ ಅಲ್ಪ ಮಾರೆ ಅಂತ. ಅಲ್ಪ ಅಂದ್ರೆ ಅವ್ನಿಗೆ ಏನು ಗೊತ್ತಿಲ್ಲ, ದಡ್ಡ, ಅಲ್ಪ. ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದಾಗಿ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವಾದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ. ಮೂಢರಿಗೆ ನೋಡಿ, ಅವರು ಮೂಢರು, ಕೃಷ್ಣ ಬಿಡುವುದಿಲ್ಲ. ಕೃಷ್ಣ ಕಂಟಿನ್ಯೂಸ್ ಆಗಿ ಪಾಟ್ ಕೊಡ್ತಾ ಇದ್ದಾನೆ, ಹೇಟ್ ಕೊಡ್ತಾ ಇದ್ದಾನೆ ಅವರಿಗೆ, ಮಾಯಾವಾದಿಗಳಿಗೆ. ಮೂಢರಿಗೆ, ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ. ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ. ಕೃಷ್ಣನ ಇಂಟರ್ನಲ್ ಪೊಟೆನ್ಸಿಯಲಿ ಅವ ಆವೃತನಾಗಿದ್ದಾನೆ, ಅವರಿಗೆ ಕಾಣುವುದಿಲ್ಲ. ಆದ್ರೆ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನೆಂದು ಅವರು ತಿಳಿಯರು. ಅರ್ಜುನ, ದೇವೋತ್ತಮ ಪರಮಪುರುಷನಾಗಿ ನಾನು ಹಿಂದೆ ಆದದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನು ಬಲ್ಲೆ. ನಾನು ಎಲ್ಲಾ ಜೀವಿಗಳನ್ನು ಬಲ್ಲೆ, ಆದರೂ ನನ್ನನ್ನು ಬಲ್ಲವರು ಯಾರು ಇಲ್ಲ. ಕೃಷ್ಣನಿಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲವೂ ತಿಳಿಯುತ್ತದೆ. ಕೃಷ್ಣ ಎಲ್ಲರ ಬಗ್ಗೆ ಕೃಷ್ಣನಿಗೆ ತಿಳಿಯುತ್ತದೆ, ಆದ್ರೆ ಕೃಷ್ಣನ ತಿಳಿದವರು ಯಾರೂ ಇಲ್ಲ. ಯೇಷಾಂ ತು ಅಂತಗತ ಪಾಪಂ ಜನಾನಾಂ ಪುಣ್ಯ ಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢಾವೃತ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮ ಮಾಡಿದಾರೋ
ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಈಗ ನೋಡಿ, ಯಾರಾದ್ರೂ ಈಗ ನೀವು ಕ್ಲಾಸಿಗೆ ಬಂದಿದ್ದೀರಿ, ಈ ಕ್ಲಾಸಲ್ಲಿ ಯಾರಾದ್ರೂ ದ್ವಂದ್ವದಿಂದ ಮುಕ್ತರಾದ್ರೆ ಅದರ ಅರ್ಥ ಎಂತ ಅಂದ್ರೆ ಅವ ಇಂದಿನ ಜನ್ಮದಲ್ಲಿ ತುಂಬಾ ಪುಣ್ಯ ಮಾಡಿದ್ದಾನೆ, ಮತ್ತೆ ಅವನ ಪಾಪ ಕಾರ್ಯ ಎಲ್ಲ ನಾಶವಾಗಿದೆ, ಅಂತವ ದ್ವಂದ್ವದಲ್ಲಿ ಇರುವುದಿಲ್ಲ. ಇಲ್ಲದ್ರೆ ಈಗ ಕೇಳ್ತೇವೆ ಕ್ಲಾಸಲ್ಲಿ, ಓಕೆ ಮತ್ತೆ ನಮ್ದೇ ಮಾಡುದು, ಅದು ದ್ವಂದ್ವ. ಆದ್ರೆ ಯಾರು ಕೇಳಿದ ಮೇಲೆ ಅದನ್ನು ಮಾಡ್ತಾನೆ, ಅವನು ಎಂತಂದ್ರೆ ಅವ ತುಂಬಾ ಪುಣ್ಯ ಮಾಡಿದ್ದಾನೆ, ಪಾಪ ಎಲ್ಲ ಅವನ ನಾಶ ಆಗಿದೆ, ಮತ್ತೆ ಅವ ದ್ವಂದ್ವದಲ್ಲಿ ಇಲ್ಲ, ದೃಢ ಮನಸ್ಸಿಂದ ಕೃಷ್ಣನ ಸೇವೆ ಮಾಡ್ತಾನೆ. ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆ ಮಾಡುವುದನ್ನು ನನ್ನಲ್ಲಿ ಆಶೆಯನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದ್ರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಮುಪ್ಪು ಸಾವು ಅಂದ್ರೆ ಜನ್ಮ, ಮೃತ್ಯು, ಜರವ್ಯಾಧಿ. ಇದನ್ನು ನಮಗೆ ಬಿಡುಗಡೆ ಸಿಗಬೇಕಿದ್ರೆ ಶ್ರಮಿಸುತ್ತಿರುವ ಬುದ್ಧಿವಂತರು, ನೋಡಿ ಯಾರಿಗೆ ಇದರಿಂದ ಬಿಡುಗಡೆ ಸಿಗುವ ಅವರು ಬುದ್ಧಿವಂತರಂತೆ, ಭಕ್ತಿ ಸೇವೆ ಮಾಡ್ತಾರೆ ಅವರು. ಮತ್ತೆ ಅವರು ಬ್ರಹ್ಮನ್ ಅಂದ್ರೆ ನಾನು ದೇವರ ಆತ್ಮ. ಅಧ್ಯಾಯ ಸಾರಾಂಶ: ಗ್ಲೋರೀಸ್ ಆಫ್ ನಾಲೆಜ್ ಅಬೌಟ್ ಕೃಷ್ಣ, ಕಶ್ಚಿನ್ಮಾಮೇ ತತ್ವದ ನಾಲೆಜ್ ಆಫ್ ಲಾರ್ಡ್ ಕೃಷ್ಣಸ್ ಎನರ್ಜೀಸ್, ಪ್ರಕೃತಿ ವಿಧಿ ಮೇ ಪರಂ, ಶರಣೆ ಶ್ರೀಕೃಷ್ಣ, ಮಾಮೇ ವೈ ಪ್ರಪದ್ಯಂತೆ, ಡಿಮಿಗಾಡ್ ವರ್ಶಿಪ್ ಅಂಡ್ ಇಂಪೋಸಿಷನ್, ಮಾಯಾ ಏವ ವಿಹಿತಂತೆ, ಡಿವಿಷನ್ ಇಚ್ಛಾದ್ವೇಷ ಸಮುದಾಯ. ಎಸ್, ಯಾರು ಪ್ರಶ್ನೆದಲ್ಲಿ ಕೇಳ್ಬೋದು, ದಯವಿಟ್ಟು ಚಾಟಲ್ಲಿ ಕೂಡ ಆಗ್ಬೋದು. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ, ಯಾರು ಪ್ರಶ್ನೆದಲ್ಲಿ ಕೇಳ್ಬೋದು, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಎಸ್, ಅರುಣ್ ಅವರೇ. ಹೇಳಿ ಸರ್. ಹರೇ ಕೃಷ್ಣ ಸರ್, ನಿಮಗೆ ಟೈಮ್ ಇದೆಲ್ಲ ಗೊತ್ತಿಲ್ಲ, 3 ಪ್ರಶ್ನೆ ಇದೆ ನನ್ನ ಹತ್ರ. ಒಂದು, ನಿನ್ನೆದು ಯೋಗದಲ್ಲಿ ಯಶಸ್ಸನ್ನು ಸಾಧಿಸುವಲ್ಲಿ ವಿಫಲಾದ ವ್ಯಕ್ತಿಯು ಗಮ್ಯಸ್ಥಾನ ಯಾವುದು, 6.41 ಮತ್ತು 6.42 ಸ್ವಲ್ಪ ಇಲಾಬ್ರೇಟ್ ಮಾಡಿದ್ರೆ ಚೆನ್ನಾಗಿದೆ. ನೋಡಿ, ಅದೆಂತ ಅಂದ್ರೆ ನೀವು ಭಕ್ತಿ ಸ್ವಲ್ಪ ಮಾಡಿದ್ರೆ ನೆಕ್ಸ್ಟ್ ಲೈಫಲ್ಲಿ ನೀವು ಧೀಮಂತ ಇಲ್ಲದ್ರೆ ಶ್ರೀಮಂತ ಕುಟುಂಬದಲ್ಲಿ ಹುಡ್ತೀರಿ. ಮತ್ತೆ ನೀವು ತುಂಬಾ ವರ್ಷ ಮಾಡಿ ಬಿಟ್ರೆ ನೆಕ್ಸ್ಟ್ ಲೈಫಲ್ಲಿ ನೀವು ವೈಷ್ಣವ ಫ್ಯಾಮಿಲಿ ಹುಡ್ತೀರಿ. ಫುಲ್ ಕಂಪ್ಲೀಟ್ ಆದ್ರೆ ನೀವು ಗೋಲೋಕಕ್ಕೆ ಹೋಗ್ತೀರಿ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಏನು ಲಾಸ್ ಇಲ್ಲ. ಇದರ ಬಗ್ಗೆ ನಾನು ಕೆನಡಾದಲ್ಲಿ ಇರೋದು, ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಹತ್ರ. ಆಗ ಅವನು ಸ್ವಲ್ಪ ಸೇರುವಾಗೆ ಅಲ್ಲ. ನೋಡಿ, ಡಿಸ್ಕಸ್ ಮಾಡುವಾಗ ಯಾರಿಗೆ ಕೃಷ್ಣ ಪ್ರಜ್ಞೆ ಗೊತ್ತುಂಟು ಅವರ ಹತ್ರ ಡಿಸ್ಕಸ್ ಮಾಡ್ಬೇಕು. ಅದೇ ಅವನಿಗೆ ಗೊತ್ತಿಲ್ಲ, ಅವನು ಹೇಳಿದ ನಾವು ಮಾಡಿ ಏನು ಪ್ರಯೋಜನ ಇಲ್ಲ. ಏಕೆಂದ್ರೆ ಅದು ನಮ್ಮ ಟೈಮ್ ವೇಸ್ಟ್. ಅವರಿಗೆ ನಂಬಿಕೆ ಇಲ್ಲ. ನಂಬಿಕೆ ಇದ್ದವರಿಗೆ ಮಾತ್ರ ನಾವು ಹೇಳ್ಬೇಕು. ಇಲ್ಲಿ ನೋಡಿ, ನಂಬಿಕೆ ಇದೆ ಅವನಿಗೆ, ಆದ್ರೆ ಅವನು ಹೇಳೋದಾದ್ರೆ ನನ್ನ ಅಜ್ಜಿ ಎಲ್ಲ ಏನು ಓದಿಲ್ಲ ಮೊದಲು, ಭಗವದ್ಗೀತೆ, ಕೃಷ್ಣ ಪ್ರಜ್ಞೆ ಎಲ್ಲ, ಅವರು ಚೆನ್ನಾಗಿದ್ದಾರೆ ಅನ್ನೋದು ಅವನಷ್ಟೇ. ನೋಡಿ, ಚೆನ್ನಾಗಿ ಅನ್ನೋದು ಎಂತ ನೋಡಿ, ಅದಕ್ಕೆ ಹೇಳುವಂಥದ್ದು, ನಮಗೆ ಕೃಷ್ಣ ಪ್ರಜ್ಞೆ ಎಲ್ಲ ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಚೆನ್ನಾಗಿ ಅಂದ್ರೆ ಎಂತ, ನಾವು ದೇಹ ಒಳ್ಳೆ ಇದ್ರೆ ಚೆನ್ನಾಗಿಯ ಅದಲ್ಲ, ನಾವು ನೆಕ್ಸ್ಟ್ ಲೈಫ್ ನಾವು ನಿಲ್ಲಿಸ್ಬೇಕು. ಜನ್ಮ, ಮೃತ್ಯು, ಜರವ್ಯಾಧಿ. ನೋಡಿ, ಒಬ್ಬರಿಗೆ ನೀವು ಅಲ್ಲಿ ಕೃಷ್ಣ ಪ್ರಜ್ಞೆ ಕೊಡ್ಲಿಕ್ಕೆ ನಿಮ್ಮಲ್ಲಿ ಇರ್ಬೇಕು, ಇಲ್ಲದೆ ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಎಂತ ಆಗ್ತದೆ ಅಂದ್ರೆ, ಒಬ್ಬನಿಗೆ ಹೇಳುವಾಗ ನಮ್ಗೆ ಗೊತ್ತಿರ್ಬೇಕು ತುಂಬಾ ಶಾಸ್ತ್ರದ ಬಗ್ಗೆ. ಹಾಗಾಗಿ ಆ ಪಾಯಿಂಟ್ ಹೇಳಿದ್ರೆ ಅವನಿಗೆ ಮತ್ತೆ ಕನ್ವಿನ್ಸ್ ಆಗ್ತದೆ. ಇಲ್ಲದ್ರೆ ಸೇರಿಸ್ಲಿಕ್ಕೆ, ಗ್ರೂಪಿಗೆ ಸೇರ್ಲಿಕ್ಕೆ ನಾವು ಹೇಳುದು, ಗ್ರೂಪಿಗೆ ಸೇರಿಸಿ ಮತ್ತೆ ಅವ್ರು ಕ್ಲಾಸ್ ಕೇಳಿ ಮತ್ತೆ ಅವ್ರಿಗೆ ಕನ್ವಿನ್ಸ್ ಆಗ್ಬೋದು. ಇಲ್ಲದ್ರೆ ಸ್ವಲ್ಪ ಕಷ್ಟ. ಸೇರಿದ್ದಾರೆ ಇವತ್ತಿನ ಸೇರಿದ್ದಾರೆ. ಆಮೇಲೆ ಇನ್ನೊಂದು ಸರ್, ಇವತ್ತಿನ ಇದರಲ್ಲಿ ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟ ಆದವರು. ಈ ಮಾಯೆಯಿಂದ ಅಂದ್ರೆ ಸ್ವಲ್ಪ ದೇವಿ ಆದ್ರು, ಅದು ಸ್ವಲ್ಪ ನನಗೆ ಅರ್ಥ ಆಗಿದೆ. ನೋಡಿ, ಮಾಯೆ ಅಂದ್ರೆ ಈ ಭೌತಿಕ ಲೋಕ ಜವಾಬ್ದಾರಿ ದೇವಿಗೆ ಕೊಟ್ಟಿದ್ದಾರೆ. ಮಾಯೆ ಅದು ಥ್ಯಾಂಕ್ಲೆಸ್ ಜಾಬ್ ಅಂದ್ರೆ ಕೃಷ್ಣನಿಂದ ಹೊರಗೆ ಇಡುವುದೇ ಅವಳ ಕೆಲಸ. ಜವಾಬ್ದಾರಿ ಕೊಟ್ಟಿದ್ದಾರೆ ದೇವಿಗೆ. ಎಂತ ಅಂದ್ರೆ ನಮ್ಮನ್ನು ಕೃಷ್ಣನಿಂದ ದೂರ ಇಡುವಂತದ್ದು ಅವಳಿಗೆ ಜಾಬ್. ಯಾಕಂದ್ರೆ ಮೆಟೀರಿಯಲ್, ಈ ಭೌತಿಕ ಲೋಕ ಜವಾಬ್ದಾರಿ ಅವಳಿಗೆ ಕೊಟ್ಟಿದ್ದಾರೆ. ಯಾರು ಕೃಷ್ಣ ಪ್ರಜ್ಞೆ ತಗೊಳ್ತಾರೆ ಮತ್ತೆ ಅವಳು ಮುಟ್ಟುವುದಿಲ್ಲ. ಯಾಕಂದ್ರೆ ಆದ್ರೆ ಅವಳು ಟ್ರೈ ಮಾಡ್ತಾ ಇರ್ತಾಳೆ. ಯಾರು ದೇವಿ ಹೇಳಿ? ಇವರು ದೇವಿ ಅಂದ್ರೆ ಯಾರು? ದೇವಿ ಅಂದ್ರೆ ಪಾರ್ವತಿ ದೇವಿ. ಎಸ್, ನೋಡಿ, ಭೌತಿಕ ಲೋಕದ ಜವಾಬ್ದಾರಿ ಶಿವ ಮತ್ತೆ ಪಾರ್ವತಿಗೆ, ದೇವಿಗೆ ಉಂಟು. ಗೊತ್ತಾಯ್ತಾ? ಅವರಿಗೆ ಥ್ಯಾಂಕ್ಲೆಸ್ ಜಾಬ್. ಹಾಗಾಗಿ
ಈ ದೇವಿ ಆಗ್ಲಿ ಶಿವ ಆಗ್ಲಿ ನೀವೆಂತಾದ್ರು ಭೌತಿಕ ಕೇಳಿದ್ರೆ ಇಮಿಡಿಯೇಟ್ ಸಿಗ್ತದೆ, ಯಾಕೆಂದ್ರೆ ಭೌತಿಕ ಲೋಕದ ಜವಾಬ್ದಾರಿ ಅವರಿಗೆ. ಆದ್ರೆ ಆಧ್ಯಾತ್ಮಿಕ ಸಿಗುದಿಲ್ಲ, ಆಧ್ಯಾತ್ಮಿಕ ಅವ್ರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಭೌತಿಕ ಎಂತಾದ್ರು ಕೊಡ್ತಾರೆ ನಿಮ್ಗೆ. ಎಸ್ ಥ್ಯಾಂಕ್ ಯು ಸರ್. ಎಸ್, ಹರೇ ಕೃಷ್ಣ. ಎಸ್, ಸವಿತಾ ಏಟಿ, ಹರೇ ಕೃಷ್ಣ, ಹೇಳಿ ಮಾತಾಜಿ. ನವವಿಧವಾದ ಹರೇ ಕೃಷ್ಣ, ಹಾ ನವವಿಧವಾದ ಭಕ್ತಿ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಶ್ರವಣ ಭಕ್ತಿ ಅಂತ ಒಂದು ಬಂತು ಅದ್ರಲ್ಲಿ. ಇವಾಗ ನಾವು ಶ್ರವಣ ಭಕ್ತಿಯಿಂದ ನಾವು ಇವಾಗ ಆಧ್ಯಾತ್ಮಿಕ ವಿಷಯಗಳನ್ನ ಕೇಳ್ತಾ ಇರ್ತೀವಿ. ಆಮೇಲಿಂದ ಕೆಲವು ಎಲ್ಲ ಇವಾಗ ಕೇಳ್ತಾ ಇರ್ತೀವಿ. ಅದ ಕೇಳಿದ್ದು ನೆನಪು ಒಂದೊಂದ್ಸಾರಿ ಇರೋದಿಲ್ಲ ನಮಗೆ. ಅವಾಗ ನೆನಪಿರಲ್ಲ ನಮಗೆ. ಆಮೇಲೆ ಮತ್ತೆ ಅದು ಕೇಳಿದ್ದು ಯೂಸ್ ಆಗತ್ತಾ ಇಲ್ವಾ ಅಂತ ನೋಡಿ. ಹೇಗೆ ಅಂದ್ರೆ ಕೇಳಿ ಯಾವಾಗ್ಲೂ ಯೂಸ್ ಆಗ್ತದೆ, ಲಾಸ್ ಇಲ್ಲ. ಇದಕ್ಕೆ ನಾವೀಗ ಖಾಲಿ ಶ್ರವಣ ಮಾತ್ರ ಅಲ್ಲ, ಆ ಒಂದು ಪದ್ಯವನ್ನು ಹೇಳ್ತೇನೆ. ಶ್ರವಣ ಕೀರ್ತನ ಸ್ಮರಣ ವಂದನ ಪಾದ ಸೇವನ ದಾಸ್ಯರೇ ಪೂಜನ ಸಖಿ ಜನ ಆತ್ಮನಿವೇದನ ಗೋವಿಂದ ದಾಸಾಭಿಲಾಷರೇ. ನವವಿಧ ಭಕ್ತಿಯಲ್ಲಿ 9 ಉಂಟು. ಫಸ್ಟಿಗೆ ಶ್ರವಣ. ಶ್ರವಣ ಅಂದ್ರೆ ಕೇಳುವಂಥದ್ದು. ಶ್ರವಣ ಕೀರ್ತನ. ಕೀರ್ತನ ಅಂದ್ರೆ ಈ ಜಪ ಮಾಡುವಂಥದ್ದು, ಕೀರ್ತನೆ ಮಾಡುವಂಥದ್ದು, ಓದುವಂಥದ್ದು, ಇದೆಲ್ಲ ಕೀರ್ತನೆ. ಮತ್ತೆ ಸ್ಮರಣ. ಸ್ಮರಣ ಅಂದ್ರೆ ಯಾವುದು ಶ್ರವಣ ಮತ್ತೆ ಕೀರ್ತನ ಮಾಡಿದೆ ಅದನ್ನು ಸ್ಮರಣೆ ಮಾಡುವಂಥದ್ದು. ಮತ್ತೆ ನೆಕ್ಸ್ಟ್ಗೆ 4ನೇದು ಪಾದ ಸೇವನ, ಕೃಷ್ಣನ ಪಾದ ಸೇವನೆ ಮಾಡುವಂಥದ್ದು. ಮತ್ತೆ ಅರ್ಚನ. ಅರ್ಚನ ಅಂದ್ರೆ ಕೃಷ್ಣನಿಗೆ ಪೂಜೆ ಮಾಡುವಂಥದ್ದು. ವಂದನ ಅಂದ್ರೆ ಕೃಷ್ಣನಿಗೆ ಪ್ರಾರ್ಥನೆ ಮಾಡುವಂಥದ್ದು. ಮತ್ತೆ 7ನೇದು ದಾಸ್ಯ, ಕೃಷ್ಣನ ನಾವು ಸೇವಕರು. ಹಾಗಾಗಿ ಯಾವಾಗ ನಾವು ಈ ಸ್ಟೇಜಿಗೆ ಬರ್ತೇವೆ, ದಾಸ್ಯ ಸ್ಟೇಜ್, ಮತ್ತೆ ನೆಕ್ಸ್ಟ್ ಸಾಕ್ಯ ಮತ್ತೆ ಆತ್ಮನಿವೇದನ, ಅದು ಹೈಯೆಸ್ಟ್. ನಾವು ದಾಸ್ಯ ಸ್ಟೇಜಿಗೆ ಬರಬೇಕು. ಹಾಗಾಗಿ ಜೀವೇರೆ ಸ್ವರೂಪವಾಗಿ ನಿತ್ಯ ಕೃಷ್ಣ ದಾಸ್, ನಾವು ಕೃಷ್ಣನ ನಿತ್ಯ ಸೇವಕರು. ಹಾಗಾಗಿ ಆ ದಾಸ್ಯ ಸ್ಟೇಜಿಗೆ ಬಂದ್ರೆ ನಮ್ಗೆ ಎಲ್ಲವೂ ಶ್ರವಣ ಮಾಡಿದೆಲ್ಲವೂ ನೆನಪು ಬರ್ತದೆ. ಅಲ್ಲಿ ತನಕ ನೆನಪು ಬರಲ್ಲ ಅಂತಾನ? ಅಲ್ಲಿ ತನಕ ನೆನಪು ಅಂದ್ರೆ ನಾವು ಪ್ರಯತ್ನ ಮಾಡ್ಬೇಕು, ಆದ್ರೆ ನಾವು ಆ ಸ್ಟೇಜಿಗೆ ಬರ್ಬೇಕು, ಎಲ್ಲವನ್ನು ಮಾಡ್ಬೇಕು. ಶ್ರವಣ ಕೀರ್ತನ ಸ್ಮರಣ ಕೂಡ ಅದನ್ನು. ಹೇಗಂದ್ರೆ ಈಗ ನಾವು ನಮ್ದು ಈಗ ಸ್ಮರಣ ಉಂಟು ಎಂತ, ಟಿವಿಯಲ್ಲಿ ಧಾರಾವಾಹಿಯಲ್ಲಿ ನಿನ್ನೆ ಎಂತ ಆಯ್ತು, ನಿನ್ನೆ ಕತೆ ಎಲ್ಲಿ ಸ್ಟಾಪ್ ಆಯ್ತು, ಪಿಕ್ಚರ್ ಅಲ್ಲಿ ಎಂತ ಆಯ್ತು, ನನ್ನ ಮಗು ಎಂತ ಆಯ್ತು, ಮಕ್ಕಳು ಎಂತ ಮಾಡಿದ್ರು, ಅವರೆಂತ ಮಾಡಿದ್ರು, ಅಲ್ಲಿ ನನ್ನ ತಾಯಿ ಮನೆಯಲ್ಲಿ ಎಂತ ಆಯ್ತು, ಇದು ನಮಗೆ ಸ್ಮರಣ ಉಂಟು. ಸ್ಮರಣ ಉಂಟು ಈಗ ನಮ್ಗೆ, ಇಲ್ಲ ಅಂತ ಹೇಳುದು, ಸ್ಮರಣ ಉಂಟು. ಆದ್ರೆ ಸ್ಮರಣ ಗ್ರಾಮ್ಯ ಕಥೆ ಉಂಟು. ಚೈತನ್ಯ ಹೇಳುವಂಥದ್ದು ಗ್ರಾಮ್ಯ ಕಥಾನ ಕೈಬೇ ಗ್ರಾಮ್ಯ ಕಥಾನ ಶುಣಿಬೆ. ಅಂದ್ರೆ ಗ್ರಾಮ್ಯ ಕಥೆ ನಾವು ಹೇಳಬಾರ್ದು, ಗ್ರಾಮ್ಯ ಕಥೆ ಕೇಳಬಾರ್ದು. ಮತ್ತೆ ಯಾವ ಕಥೆ ಕೇಳ್ಬೇಕು? ನಾವು ಕೃಷ್ಣ ಕಥೆ ಕೇಳ್ಬೇಕು. ಹಾಗಾಗಿ ನಾವು ಜಸ್ಟ್ ಡೌಟೇಲ್ ಮಾಡ್ಬೇಕು, ಗ್ರಾಮ್ಯ ಕಥೆಯಿಂದ ನಾವು ಕೃಷ್ಣ ಕಥೆಗೆ ಡೌಟೇಲ್ ಮಾಡ್ಬೇಕು, ಹಾಗೆಲ್ಲವೂ ಸರಿ ಆಗ್ತದೆ. ನಾವು ಇವಾಗ ಸತ್ಸಂಗದಲ್ಲಿ ಕೇಳಿದ್ದೇ ಶ್ರವಣ ಭಕ್ತಿ ಅಂತ ಆಗುತ್ತೋ, ಅಥವಾ ಇವಾಗ ನಾವು ಕೆಲವು ಸಾರಿ ಹರಿಕಥೆಗಳನ್ನ ಕೇಳ್ತೀವಿ, ಯೂಟ್ಯೂಬ್ ಅಲ್ಲಿ ಭಾಗವತ್ ಕೇಳ್ತೀವಿ, ಯಾವ್ದಾದ್ರು ಕೇಳ್ತಾ ಇರ್ತೀವಲ್ಲ, ಅದು ಕೂಡ ನಮಗೆ ಶ್ರವಣ ಭಕ್ತಿ ಆಗುತ್ತಾ? ಅದು ಶ್ರವಣ ಆಗ್ತದೆ. ಆದ್ರೆ ಶ್ರವಣದಲ್ಲಿ ಮೇನ್ ಎಂತ ಅಂದ್ರೆ ಶ್ರವಣ ಕೇಳುವಂಥದ್ದು, ಕೇಳುವಂತ ಶ್ರವಣ ಹೇಳ್ತಾರೆ. ಮತ್ತೆ ನಾವು ಕೀರ್ತನೆ ಮಾಡ್ಬೇಕು, ಜಪ ಮಾಡುವಂಥದ್ದು, ಇದು ಮೇನ್. ಕಾಲು ಶ್ರವಣ ಇದ್ರೆ ಇದಾಗುದಿಲ್ಲ. ಶ್ರವಣದೊಡೆ ಕೀರ್ತನ ಆದ್ರೆ ನಮ್ಗೆ ಸ್ಮರಣೆ ಬರ್ತದೆ. ಅದಕ್ಕೆ ನಾವು ಹೇಳುವಂಥದ್ದು 2 ಗಂಟೆ ಜಪ ಮಾಡಿ ಅಂತ. ಮತ್ತೆ ನನ್ನ ಪ್ರಶ್ನೆ ಆತರ ಅಲ್ಲ. ಅಂದ್ರೆ ನಾವು ಸತ್ಸಂಗದಲ್ಲಿ ಪ್ರಶ್ನೆ ಗೊತ್ತಾಗಿ ನಾ ಹೇಳಿರೋದು. ಯಾಕೆಂದ್ರೆ ಖಾಲಿ ಶ್ರವಣ ಕೀರ್ತನೆ ಕೂಡ ಮಾಡ್ಬೇಕು, ಮತ್ತೆ ಸ್ಮರಣೆ ಬರುವಂತದ್ದು. ಖಾಲಿ ಶ್ರವಣ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಕೀರ್ತನೆ ಕೂಡ ಸತ್ಸಂಗದಲ್ಲೇ ಮಾಡ್ಬೇಕಾ, ಅಥವಾ ಈ ಬೇರೆ ನಾವು ಕೇಳಿದ್ರೂ ಅದು ಉಪಯೋಗ ಆಗತ್ತಾ ಅಂತ? ನೋಡಿ, ಹೇಗಂದ್ರೆ ಬೇರೆ ಕೇಳುವುದಕ್ಕೆ ಮತ್ತೆ ಸತ್ಸಂಗದಲ್ಲಿ ತುಂಬಾ ವ್ಯತ್ಯಾಸ ಉಂಟು. ಈಗ ಸಾಧು ಸಂಘ ಅಂದ್ರೆ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಸಾಧು ಸಂಘ ಯಾಕೆ ಕೆಳಗೆ 2 ಇಟ್ಟಿದ್ದಾರೆ? ಯಾಕಂದ್ರೆ ಭಕ್ತರ ಸಂಘ ಮಾಡಿದ್ರಿಂದ ನಮ್ಗೆ ಭಕ್ತಿಯಲ್ಲಿ ನಮ್ಗೆ ಅಡ್ವಾನ್ಸ್ ಆಗಿ ಆಗ್ತದೆ. ಯಾಕೆಂದ್ರೆ ನೀವು ಯಾರ ಸಂಘ ಮಾಡ್ತೀರ ಅವರಿಗೆ ಕೃಪೆ ಸಿಕ್ಕಿದೆ, ಹಾಗೆ ಅವರ ಸಂಘ ಮಾಡೋದ್ರಿಂದ ನಿಮ್ಗೆ ಕೂಡ ಕೃಪೆ ಸಿಗ್ತದೆ. ಹಾಗೆ ಸಾಧು ಸಂಘ ಮೇನ್. ಪ್ರಭುಪಾದ ಹೇಳ್ತಾರೆ 3 ವಿಷಯ: ಸಾಧನ, ಸಂಘ, ಸೇವಾ. ಸಾಧನ ಅಂದ್ರೆ ಜಪ ಮಾಡುವಂಥದ್ದು, ಸಂಘ ಅಂದ್ರೆ ಭಕ್ತರ ಸಂಘ ಮಾಡುವಂಥದ್ದು, ಸೇವಾ ಅಂದ್ರೆ ಭಕ್ತಿ ಸೇವೆ ಮಾಡುವಂಥದ್ದು.
ಇದು 3 ಕೂಡ ಸೇಮ್ ಲೈನ್ ಅಲ್ಲಿ ಹೋಗ್ಬೇಕು, ಆಗ ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ತೇವೆ. ಥ್ಯಾಂಕ್ಸ್. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್ ಉಷಾಜಿ ಅವರೇ, ಹರೇ ಕೃಷ್ಣ. ಪ್ರಭುಜಿ ನವದೀಪದ ಕ್ಲಾಸ್ ಹೇಳ್ತೀರಾ ಪ್ರಭುಜಿ? ಬಹಳಷ್ಟು ಫಾಸ್ಟ್ ಬಿಡ್ತಾ ಇದಾರೆ ಅದಕ್ಕೆ. ಓಕೆ, ಎಸ್ ಹರೇ ಕೃಷ್ಣ. ನವದೀಪದ ಕ್ಲಾಸ್ ಉಂಟು 9:45ಗೆ, ಎಲ್ಲರಿಗೂ ಬರ್ಬೋದು ಇವತ್ತು ಬೆಳಿಗ್ಗೆ. ಇವ್ರಿಗೆ ಸಂಡೇ ಮಾತ್ರ, ಸಂಡೇ ಒಂದು ಸತಿ ಇರುವಂಥದ್ದು. ಎಸ್ ಎಲ್ಲರಿಗೂ ಬರ್ಬೋದು. ಹರೇ ಕೃಷ್ಣ, ನವದೀಪ್ ಕ್ಲಾಸ್. ಎಸ್ ಉಷಾಜೆ, ಹರೇ ಕೃಷ್ಣ ಉಷಾಜೆ, ಹರೇ ಕೃಷ್ಣ ಉಷಾಜೆ ಅವರೇ, ಅನ್ಮ್ಯೂಟ್ ಮಾಡಿ ಮಾತಾಜಿ. ಉಷಾಜೆ, ಉಷಾಚೆ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ ನೀವು. ಎಸ್ ಹೇಳಿ. ಹಾ ಸ್ವಾಮೀಜಿ, ನೀವು ಹೇಳ್ತಾ ಇದ್ರಿ ಮಾಯೆಯಿಂದ ಅಂದ್ರೆ ಶಕ್ತಿನೇ ಮಾಯೆ, ದೇವಿ ಮಾಯೆ, ಆಕೆ ಎಲ್ಲವನ್ನು ನಮಗೆ ಕೊಡ್ತಾಳೆ ಅಂತ ಹೇಳಿ. ಎಲ್ಲ ಕೊಡ್ತಾಳೆ, ಎಂತ ಕೊಡ್ತಾಳೆ? ಭಕ್ತಿ ಕೊಡುದಿಲ್ಲ, ಭೌತಿಕ. ಅದೇ ದೇವಿ, ಭೌತಿಕವಾಗಿ ಪುತ್ರಂ ಕೊಡ್ತಾಳೆ. ದೇವಿ, ಆ ದೇವಿ, ಇದೆಲ್ಲ ಕೊಡ್ತಾಳೆ. ಆದ್ರೆ ದೇವಿ ಕೊಡ್ತಾಳೆ ಅನ್ನೋದಾದ್ರೆ ಎಲ್ಲಾ ದೇವಿಗಳು ಇದ್ದಾರಲ್ವಾ, ಆ ದೇವಿಗಳನ್ನ ಪೂಜೆ ಮಾಡೋರು ಉಂಟು. ಆ ದೇವಿ ಎಲ್ಲವನ್ನ ಕೊಡ್ತಾಳೆ ಅಂದ್ರೆ ಸಾಂಸಾರಿಕವಾಗಿ ಎಲ್ಲವನ್ನ ಕೊಡ್ತಾಳೆ ಅಂತ ಅದು ಹೇಳ್ತಾರೆ. ಕೊಟ್ಟು ಏನು ಪ್ರಯೋಜನ ಇಲ್ಲ, ಜನ್ಮ ಮೃತ್ಯು ಜರವ್ಯಾಧಿಯಿಂದ ಅವಳಿಗೆ ರಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು ಹೌದು. ಆದ್ರೆ ಇಲ್ಲಿ ಹಾ. ದೇವಿ ಅನ್ನೋದು ಮಾಯೆ ಅಲ್ವಾ, ಮಾಯೆಯಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ. ನಾವು ಕೇಳಿದ್ದು ನಮಗೆ ದೇವಿ ಕೊಡ್ಬೇಕು ಅನ್ನೋದಕ್ಕೋಸ್ಕರ ದೇವಿಯನ್ನ ಪೂಜೆ ಮಾಡ್ತೇವೆ. ಹೌದು ಅಲ್ಲ, ಆಗ ನೋಡಿ ನಿಮ್ಗೆ ಹೇಳಿ ಹೇಳಿ, ನಿಮ್ದು ಹೇಳಿ, ಪ್ರಶ್ನೆ ಹೇಳಿ. ಆ ಮಾಯೆನೇ ದೇವಿ ಅಂತ ಹೇಳೋದು, ಹಾ. ಅಥವಾ ದೇವಿ ಬೇರೆ ಮಾಯೆ ಬೇರೆನೋ? ಸೇಮ್ ಸೇಮ್, ಮಾಯೆ ಅಂದ್ರೆ ದೇವಿ. ಮಾಯೆಯಿಂದ ಮುಕ್ತರಾಗ್ಬೇಕು ಅಂದ್ರೆ ಕೃಷ್ಣನಲ್ಲಿ, ಹಾ, ಕೃಷ್ಣನ ಪ್ರಜ್ಞೆಯಲ್ಲಿ ಹೌದು. ಎಂತ ಅಂದ್ರೆ ನಿಮ್ಗೆ ಭೌತಿಕ ಕೊಡ್ತಾಳೆ ಅವಳು, ಯಾಕೆಂದ್ರೆ ಭೌತಿಕ ಲೋಕದ ಅವಳು ಜವಾಬ್ದಾರಿ ಕೊಟ್ಟಿದ್ದಾರೆ. ಎಂತ ಬೇಕು ನಿಮ್ಗೆ? ಅಂತಸ್ತು, ಧನ, ಪುತ್ರ, ಹೆಂಡತಿ, ಇದೆಲ್ಲ ನೀವು ಕೇಳಿದ್ರೆ ಇಮಿಡಿಯೇಟ್ ಕೊಡ್ತಾಳೆ. ಆದ್ರೆ ಭಕ್ತಿ ಕೊಡ್ಲಿಕ್ಕೆ ಆಗುದಿಲ್ಲ ಅವಳಿಗೆ, ಯಾಕೆಂದ್ರೆ ಭಕ್ತಿ ಕೃಷ್ಣ ಅದ್ರ ಒಡೆಯ. ಭಕ್ತಿ ದೇವಿ ಮಾಯೆ ಅಂತಲ್ಲ, ಎಲ್ಲಾ ದೇವಿಗಳು ಮಾಯೆ ಅಂತಲೇ ಅರ್ಥನಾ? ಹೌದು. ಈಗ ನಾವು ನಮ್ಮ ದೇವಿ ಅಂತ, ನಮ್ಮ ಮನೆ ದೇವರು ಅಂತ ನಾವು ದೇವಿನ ಪೂಜೆ ಮಾಡ್ತೇವೆ, ಭವಾನಿ ಅಂತ. ಭವಾನಿ ಅಂದ್ರೂ ಕೂಡ ಮಾಯೆ ಮಾಯೆ. ಹೌದು ಹೌದು ಮಾತಾಜಿ. ಸರಿ ಗುರುಜಿ. ಎಸ್ ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ಮುನಿರಾಜು ನೆಕ್ಸ್ಟ್ ಅನ್ಮ್ಯೂಟ್ ಮಾಡಿ ಅವರನ್ನು. ಎಸ್ ಮುನಿರಾಜು ಅವರು ಅನ್ಮ್ಯೂಟ್ ಮಾಡಿ, ಮಾತಾಜಿ ಮಾಡಿ ಅವರನ್ನು ಅನ್ಮ್ಯೂಟ್. ಆಗಿದೆ. ಮುನಿರಾಜೆ ಅವರೇ ಮಾತಾಡ್ತೀರಾ? ಅಲ್ಲ ಅನ್ಮ್ಯೂಟ್ ಆಗ್ಲಿಲ್ಲ ಅವರು, ವಾಪಸ್ ಹೋಯ್ತು. ಗುರುಜಿ, ಹೇಳಿ. ಗುರುಜಿ, ಈಗ ಇಷ್ಟ ದೇವರು ಮನೆ ದೇವರು ಅಂತ ಇರ್ತಿತ್ತಲ್ವಾ? ನಾವು ಕೃಷ್ಣ ಮೂರರಲ್ಲಿ ನಾವು ಇಷ್ಟ ದೇವರನ್ನ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ತೀವಿ, ಇಷ್ಟ ದೇವರನ್ನ ಪೂಜಿಸ್ತೀವಿ. ಮನೆ ದೇವರನ್ನ ಶ್ರೇಷ್ಠವಾಗಿ ಎಲ್ಲಾ ಕಡೆಗೂ ಎಲ್ಲಾ ಸ್ಥಾನದಲ್ಲೂ ಇಟ್ಟು ಮನೆ ದೇವರನ್ನ ಪೂಜಿಸ್ತೀವಿ. ಕೃಷ್ಣನನ್ನ ದೇವರ ಮಂಟಪ ಅಥವಾ ನಮ್ಮ ದೇವರ ಗುಡಿಯಲ್ಲಿಟ್ಟು ಕೃಷ್ಣನನ್ನು ಪೂಜಿಸ್ತೀವಿ. ನಾವು ಈ ಮೂರು ದೇವರಲ್ಲಿ ವೆಂಕಟರಮಣ ಸ್ವಾಮಿ ಅಂದ್ರೆ ನಮ್ಮ ಮನೆ ದೇವರನ್ನ ಹೆಚ್ಚಾಗಿ 100% ನಾವು ಪೂಜಿಸ್ತೀವಿ. ಕೃಷ್ಣನನ್ನು ನೆನೆಸ್ತೀವಿ, ಇಷ್ಟ ದೇವರನ್ನು, ಈಶ್ವರನನ್ನು, ಎಕ್ಸಾಂಪಲ್ ಈಶ್ವರನನ್ನು ನೆನೆಸ್ತೀವಿ. ಹೀಗಿದ್ದಾಗ ನಾವು ಈ ದೇವತೆಗಳ ಸಾನ್ನಿಧ್ಯಕ್ಕೆ ಅಂತ ಹೇಳ್ತಿದ್ದೀರಲ್ವಾ, ಕೃಷ್ಣನ ಸಾನ್ನಿಧ್ಯಕ್ಕೆ ಹೋದ್ರೆ ಹೆಚ್ಚು, ಬೇರೆ ದೇವತೆಗಳ ಸಾನ್ನಿಧ್ಯಕ್ಕೆ ಹೋದ್ರೆ ಅಲ್ಪ ಅಂತ ನೀವು ಹೇಳ್ತಾ ಇದ್ದೀರಿ, ಹೌದಾ ತಾನೆ? ಈಗ ಈ ಮೂರು ಸಾನ್ನಿಧ್ಯಗಳಲ್ಲಿ ಕೃಷ್ಣಂದೇ ಹೆಚ್ಚು ಅಂತ ಹೇಳ್ತಾ ಇದ್ದೀರಿ. ನಾವು ಹೇಳುದಲ್ಲ, ಕೃಷ್ಣ ಹೇಳುವಂತದ್ದು, ನಾವು ಹೇಳುದಲ್ಲ. ಓಕೆ, ಕೃಷ್ಣ ಹೇಳುವಂತದ್ದು. ಅದರಲ್ಲಿ ಈ ಕಡಿಮೆ ಸಾನ್ನಿಧ್ಯ, ಕೃಷ್ಣನೊಂದು ಹೆಚ್ಚು ಸಾನ್ನಿಧ್ಯ, ಇದರಲ್ಲೇ ತಾರತಮ್ಯ ಇದೆಯಾ? ತಾರತಮ್ಯ ಇಲ್ಲ ನೋಡಿ. ಹೇಗಂದ್ರೆ ತಾರತಮ್ಯ ನಿಮ್ಗೆ ಇರುವಂತದ್ದು, ಇವರಿಗೆಲ್ಲ. ಯಾರಿಗೆ? ಶಿವನಿಗಿಲ್ಲ, ದೇವಿಗೆಲ್ಲ. ಯಾಕಂದ್ರೆ ಬ್ರಹ್ಮ ಸಂಹಿತೆಯಲ್ಲಿ ಭಾಗವತ ಮೇಲೆಲ್ಲ ಶಿವನ ಸ್ತುತಿ ಉಂಟು. ಈಗ ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ತೇವೆ, ದೇವಿ ದೇವಸ್ಥಾನಕ್ಕೆ, ಈಶ್ವರ ದೇವಸ್ಥಾನಕ್ಕೆ. ನಮ್ದಲ್ಲಿ ಪ್ರೇಯರ್ ಎಂತ ಅಂದ್ರೆ ನಾವು ಅಡ್ಡ ಬಿದ್ದು ಕೇಳುವಂತದ್ದು ಶಿವನ ಹೆಸರು ವೈಷ್ಣವ ನಾಮ್ ಯಥಾಶಂಭು, ಟಾಪ್ ಮೋಸ್ಟ್ ವೈಷ್ಣವ. ದೇವಿ ಕೂಡ. ಹಾಗಾಗಿ ನಾವು ಕೇಳುವಂತದ್ದು, ನಿನ್ನಲ್ಲಿರುವ ಆ ಕೃಷ್ಣ ಭಕ್ತಿ ನನಗೆ ಕೊಡು. ಹಾಗಾಗಿ ಅವ ಅಲ್ಲಿ ಪ್ಲೀಸ್ ಆಗ್ತಾನೆ. ನಮ್ಮ ಪ್ರೇಯರ್ ಜಸ್ಟ್ ರಿಫರೆನ್ಸ್, ಗೊತ್ತಾಯ್ತಾ? ನಾವು ಹೋಗುದಿಲ್ಲ ಅಂತಲ್ಲ, ನಾವು ಹೋಗ್ತೇವೆ. ಆದ್ರೆ ನಮ್ಗೆ ಗೊತ್ತುಂಟು ಎಂತ ಪ್ರೇಯರ್ ಮಾಡ್ಬೇಕಂತ ಗೊತ್ತುಂಟು. ಈಗ ಮನೆಯಲ್ಲಿ ಕೂಡ ನಾವು ಹೇಳುವಂತದ್ದು, ನಿಮ್ಮ ಮನೆಯಲ್ಲಿ
ಶಿವನ ಇದುಂಟು, ದೇವಿದುಂಟು, ಇರ್ಲಿ. ಆದ್ರೆ ಕೃಷ್ಣನಿಗೆ ಸ್ವಲ್ಪ ಮೇಲೆ ಇಡಿ ಕೃಷ್ಣನನ್ನು, ಯಾಕೆಂದ್ರೆ ಕೃಷ್ಣನಿಂದ ಅವರಿಗೆ ಶಕ್ತಿ ಬರುವಂತದ್ದು. ತಿಳಿದ? ಹಾ ಸ್ವಾಮಿ. ಸೊ ಕೃಷ್ಣ ಎಲ್ಲಕ್ಕಿಂತ ಉಚ್ಚ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ನಾವು ಫೋಟೋ, ಈಗ ಮನೆಯಲ್ಲಿ ನಿಮ್ಮ ಸ್ಟ್ಯಾಂಡ್ ಇದ್ರೆ ಅಲ್ಲಿ ಕೃಷ್ಣ ಎತ್ತರದಲ್ಲಿ ಇರ್ಬೇಕು. ಇಲ್ಲ ಸ್ವಾಮಿ, ಈ ಸಮಾಜದಲ್ಲಿ ಇದ್ರಲ್ಲಿ ಆ ಮನೆ ದೇವರು ಅಂತ ಎಲ್ಲರ ಮನಸ್ಸಲ್ಲಿ ಮೂಡಿಬಿಟ್ಟಿದ್ಯಲ್ಲ. ಕೃಷ್ಣನನ್ನೇ ನೆನೆಸ್ತೇವಿ, ಕೃಷ್ಣನ ಪಂಚಕೃಷ್ಣ ಸೇರ್ತೀವಿ, ಕೃಷ್ಣನ ಜಪಿಸ್ತೀವಿ, ಎಲ್ಲಾ ಮಾಡ್ತೀವಿ. ಬಟ್ ಮನೆ ದೇವರು ಅಂತ ಬಂದಾಗ ಈ ಪೂಜೆ ಪುನಸ್ಕಾರ ಏನ್ ಮಾಡಿದ್ರು ನಿಮ್ಮ ಮನೆ ದೇವರನ್ನ ನೆನ್ಸ್ಕೊಳ್ಳಿ, ನಿಮ್ಮ ಹರಕೆ ಹೊತ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರು ಹೇಳುವಂತ ನೋಡಿ, ಆಕ್ಚುಲಿ ಭಕ್ತಿಯಲ್ಲಿ ಕೃಷ್ಣ ಹೇಳುವಂತದ್ದು, ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ಬೇಕಿದ್ರೆ ಈ ರೀತಿ ಮಾಡ್ಬೇಕು, ಇಲ್ಲದ್ರೆ ಆಗುದಿಲ್ಲ. ಮತ್ತೆ ಕೃಷ್ಣ ಹೇಳ್ತಾನಲ್ಲ, ಮನುಷ್ಯನಾಂ ಸಹಸ್ರೇಷು ಕಶ್ಚಿತ್ ಸಿದ್ಧಯೇ, ಕೋಟಿ ಜನರಲ್ಲಿ ಒಬ್ಬ ಬರುವಂತದ್ದು, ಎಲ್ಲರಿಗೂ ಅದು ಆಗುದಿಲ್ಲ. ಅಂದ್ರೆ ಅದೇ ಕೂಡ ಕೃಪೆ ಬೇಕು, ಕೃಷ್ಣನಲ್ಲಿ ಬರ್ಲಿಕ್ಕೆ ಕೂಡ ಕೃಪೆ ಬೇಕು. ಎಸ್, ಹರೇ ಕೃಷ್ಣ. ಸ್ವಾಮೀಜಿ, ಥ್ಯಾಂಕ್ ಯು ಸ್ವಾಮೀಜಿ. ಜಸ್ಟ್ ಪ್ರೇಯರ್ ಮಾತ್ರ ಡಿಫ್ರೆನ್ಸ್ ಅಷ್ಟೇ. ಎಸ್, ನೆಕ್ಸ್ಟ್ ರೋಹಿಣಿ, ಹೇಳಿ ರೋಹಿಣಿ ಅವರೇ. ಹರೇ ಕೃಷ್ಣ. ಸ್ವಲ್ಪ ಜೋರು ಮಾತಾಡಿ, ಕೇಳುವುದಿಲ್ಲ. ಓಕೆ, ಈಗ ಕೇಳತ್ತಾ? ನೀವು ಅಲ್ಲಿ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡ್ಬೇಕೇನ? ಈಗ ಕೇಳ್ತದೆ. ಎಸ್ ಹೇಳಿ. ಈಗ ಕೇಳತ್ತಾ? ಈಗ ಕೇಳ್ತದೆ, ಚಂದ ಕೇಳ್ತದೆ. ಹೇಳಿ. ನೀವು ದೇವಿ ಬಗ್ಗೆ ಹೇಳಿದ್ರಿ. ಈಗ ರಾಧಾ ಮತ್ತೆ ಲಕ್ಷ್ಮಿ ದೇವಿನ ಅಥವಾ ಕೃಷ್ಣನ್ ಸಮಾನ? ನೋಡಿ, ರಾಧಾರಾಣಿದ ಎಕ್ಸ್ಪಾನ್ಷನ್ ಲಕ್ಷ್ಮಿ, ಲಕ್ಷ್ಮೀದ ಎಕ್ಸ್ಪಾನ್ಷನ್ ದೇವಿ. ರಾಧಾರಾಣಿದ ಎಕ್ಸ್ಪಾನ್ಷನ್ ಲಕ್ಷ್ಮಿ, ಲಕ್ಷ್ಮೀದ ಎಕ್ಸ್ಪಾನ್ಷನ್ ದೇವಿ. ತಿಳಿತಾ? ಓಕೆ. ಇದು ನಿಮಗೆ ತಿಳಿಯುವುದಿಲ್ಲ. ಇದಕ್ಕೆ ನೀವು ಭಕ್ತಿಯಲ್ಲಿ ಬರಬೇಕು, ಭಾಗವತಂ ಕ್ಲಾಸಿಗೆಲ್ಲ ಬರಬೇಕು. ಬಂದ ಮೇಲೆ ನಿಮಗೆ ಅದು ಬರ್ತದೆ ಹೊರತು ಈಗ ಬರ್ಲಿಕ್ಕಿಲ್ಲ. ಹೇಗೆಂದ್ರೆ ಭಾಗವತಮಲ್ಲಿ ಉಂಟು, ಕೃಷ್ಣನಿಂದ ಬಲರಾಮ್, ಬಲರಾಮನಿಂದ ಸಂಕರ್ಷಣ, ಸಂಕರ್ಷಣದಿಂದ ನಾರಾಯಣ, ನಾರಾಯಣನಿಂದ ಎರಡನೇ ಸಂಕರ್ಷಣ, ಎರಡನೇ ಸಂಕರ್ಷಣದಿಂದ 3 ಪುರುಷಾವತಾರ ಅಂದ್ರೆ ಕಾರಣೋದಕಶಾಹಿ ವಿಷ್ಣು ಅಂದ್ರೆ ಮಹಾವಿಷ್ಣು. ನೆಕ್ಸ್ಟ್ ಮಹಾವಿಷ್ಣುವಿಂದ ಬರುವಂಥದ್ದು ಗರ್ಭೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣುವಿಂದ ಬರುವಂಥದ್ದು ಕ್ಷೀರೋದಕಶಾಹಿ ವಿಷ್ಣು. ಆ ಗರ್ಭೋದಕಶಾಹಿ ವಿಷ್ಣುವಿನ ಹೊಕ್ಕಳಿಂದ ಹುಟ್ಟುವಂಥದ್ದು ಬ್ರಹ್ಮ, ಬ್ರಹ್ಮನಿಂದ ಹುಟ್ಟುವಂಥದ್ದು ಶಿವ. ಆ ಕ್ಷೀರೋದಕಶಾಹಿ ವಿಷ್ಣು ಎಲ್ಲ ಹೃದಯದಲ್ಲಿ ಪರಮಾತ್ಮನಾಗಿ ಇದ್ದಾನೆ. ಇದು ಭಾಗವತಮಲ್ಲಿ ಉಂಟು. ಅದೇ ರೀತಿ ಭಾಗವತಮಲ್ಲಿ ಉಂಟು, ರಾಧಾಯಿಂದ ಬರುವ ಎಕ್ಸ್ಪಾನ್ಷನ್ ಲಕ್ಷ್ಮಿ, ಲಕ್ಷ್ಮಿಯಿಂದ ಬರುವಂತ ಎಕ್ಸ್ಪಾನ್ಷನ್ ರಾಧಾ ದೇವಿ. ಓಕೆ, ಎಸ್, ಸರಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಪ್ರಭುಜಿ, ಚಾರ್ಟ್ ಅಲ್ಲಿ ಕ್ವಶನ್ ಇದೆ. ಹೇಳಿ. ಸಾತ್ವಿಕ್, rajas and tamas us. Please explain. Devaloka and Paramaloka, is there any difference? What is Durbala? ನೋಡಿ, ಪರಮಲೋಕ ಅಂದ್ರೆ ಗೋಲೋಕಧಾಮ, ದೇವಲೋಕ ಅಂದ್ರೆ ದೇವತೆಗಳ ಪ್ಲೇಸ್. ದೇವಲೋಕಕ್ಕೆ ಹೋದ್ರೆ ಮತ್ತೆ ನಿಮ್ಗೆ ಜನ್ಮ ಮೃತ್ಯು ಜರಾವ್ಯಾಧಿ ಉಂಟು. ಇಲ್ಲಿ ನೀವು 100 ವರ್ಷ ಬದುಕಿರಿ. ಈ ಸ್ವರ್ಗಲೋಕದಲ್ಲಿ ನೀವು ಒಂದು 10 ಲಕ್ಷ ವರ್ಷ ಬದುಕ್ತೀರಿ. ಬ್ರಹ್ಮಲೋಕದಲ್ಲಿ ಒಂದು 50,000 ಕೋಟಿ ವರ್ಷ ಬದುಕ್ತೀರಿ. ಆದ್ರೆ ನಿಮ್ಮ ಟೈಮ್ ಆದ ಕೂಡಲೇ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ. ನೀವು ದೇವತೆಗಳನ್ನು, ದೇವಿಯನ್ನು ವರ್ಷಿಪ್ ಮಾಡಿ ದೇವಿ ಧಾಮಕ್ಕೆ ಹೋಗ್ಬೋದು, ಶಿವನನ್ನು ವರ್ಷಿಪ್ ಮಾಡಿ ಶಿವನ ಧಾಮಕ್ಕೆ ಹೋಗ್ಬೋದು. ಆದ್ರೆ ನಿಮ್ಮ ಟೈಮ್ ಆದ ಕೂಡಲೇ ಮತ್ತೆ ನಿಮಗೆ ಜನ್ಮ ಮೃತ್ಯು ಜರವ್ಯಾಧಿ ಉಂಟು. ಆದ್ರೆ ಕೃಷ್ಣನ ಧಾಮಕ್ಕೆ ಹೋದ್ರೆ ಮತ್ತೆ ಜನ್ಮ ಮೃತ್ಯು ಜರವ್ಯಾಧಿ ಇಲ್ಲ. ಇಷ್ಟೇ ಇರುವ ವ್ಯತ್ಯಾಸ. ಸಾತ್ವಿಕ, ರಾಜಸ್, ತಮಸ್. ಸಾತ್ವಿಕ ಅಂದ್ರೆ ಸತ್ವಗುಣ, ರಜ ಅಂದ್ರೆ ರಜೋಗುಣ, ತಮಸ್ ಅಂದ್ರೆ ತಮೋಗುಣ. ಹಾಗಾಗಿ ಕೃಷ್ಣ ಪ್ರಜ್ಞೆಗೆ ಯಾವಾಗ ಬರ್ತೇವೆ ಆಗ ಈ 3 ಗುಣ ಇಲ್ಲ. ಈಗ ಸತ್ವಗುಣದಲ್ಲಿ ಎಲ್ಲಿ ಸತ್ವಗುಣದಲ್ಲಿ ದೇವತೆ ಲೋಕಕ್ಕೆ ಹೋಗ್ಬೋದು, ರಜೋಗುಣದಲ್ಲಿ ರಾಕ್ಷಸರ ಹತ್ರ ಹುಟ್ಬೋದು, ತಮೋಗುಣದಲ್ಲಿ ನರಕ ಲೋಕಕ್ಕೆ ಹೋಗ್ತಾನೆ. ಹಾಗಾಗಿ ಶುದ್ಧ ಸತ್ವ ಅಂದ್ರೆ ಕೃಷ್ಣ ಲೋಕಕ್ಕೆ. ಎಸ್, ಬೇರೆ ಯಾರು ಪ್ರಶ್ನೆ? ಇನ್ನೊಂದು ಪ್ರಶ್ನೆ ಇದೆ ಪ್ರಭುಜಿ. ದೇವಿ ಅಂದ್ರೆ ಯೋಗ ಮಾಯ ಅಲ್ವಾ ಗುರುಜಿ? ಯೋಗ ಮಾಯೆ ನಮ್ಮನ್ನು ಮಾಯ ಒಳಗೆ ಹಾಕಿ ಅದರ ಒಳಗಿಂದ ನಾವು ಹೇಗೆ ಕೃಷ್ಣನಿಗೆ ಶರಣು ಹೋಗಲು ಮನಸ್ಸು ಮಾಡುತ್ತೇವೆ? ಹೋದರೆ ಮುಕ್ತಿ, ಇಲ್ಲವಾದರೆ ಮತ್ತೆ ಅದೇ ಮಾಯ ಪಾಶ, ಮತ್ತೆ ಅದೇ ದುಃಖ. ನಿಜ ತಾನೇ ಗುರುಜಿ? ನೋಡಿ, ಮುಕ್ತಿ ಅಂದ್ರೆ ಜನರಿಗೆ ಮುಕ್ತಿದ ಡೆಫಿನೇಷನ್ ಗೊತ್ತಿಲ್ಲ. ಮುಕ್ತಿ ಅಂದ್ರೆ ಜನರು ಅಲ್ಲಿ ದೇವರಲ್ಲಿ ಒಂದಾಗುದು ಅಲ್ಲ. ಮುಕ್ತಿ ಅಂದ್ರೆ ನಮ್ಗೆ ಈ ಇಂದ್ರಿಯ ಸುಖದಿಂದ ಮುಕ್ತಿ. ನಾವು ಯಾವಾಗ ಇಂದ್ರಿಯ ಸುಖದಿಂದ ನಾವು ದೂರ ಆಗ್ತೇವೆ, ಇಲ್ಲಿಯ ನಮ್ಗೆ
ಆ ಮುಕ್ತಿ ಸಿಗ್ತದೆ. ಹಾಗಾಗಿ ದಯವಿಟ್ಟು ದೇವಿ ಅಂದ್ರೆ ಯೋಗಮಾಯ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ದೇವಿಯ ರಾಧಾರಾಣಿ ಅಂದ್ರೆ ಯೋಗಮಾಯ, ದೇವಿ ಮಹಾಮಾಯ. ದಯವಿಟ್ಟು ತಿಳ್ಕೊಳ್ಳಿ. ಯೋಗಮಾಯೆ ಅಂದ್ರೆ ರಾಧಾರಾಣಿ. ರಾಧಾರಾಣಿ ನಮ್ಮನ್ನು ಕೃಷ್ಣನ ಹತ್ತಿರ ಕರ್ಕೊಂಡು ಹೋಗುವಂಥದ್ದು. ಈ ಮಹಾಮಾಯೆ ನಮ್ಮನ್ನು ಕೃಷ್ಣನಿಂದ ದೂರ ಮಾಡುವಂಥದ್ದು. ಎಸ್. ಚೈತನ್ಯ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್. ನಮಸ್ತೆ ಗುರುಜಿ. ಹಾ, ಹೇಳಿ ಗುರುಜಿ. ಇವಾಗ ಮನೆಯಲ್ಲಿ ರಾಧಾ ಕೃಷ್ಣ ಫೋಟೋ ಇಡಬಾರ್ದು ಅಂತಾರೆ, ತೆಗ್ದಿಟ್ಬಿಟ್ಟಿದೀವಿ. ಅದು ಹೇಗೆ ಜಗಳ ಆಗುತ್ತೆ ಮನೆಯಲ್ಲಿ ಅಂತ ನಮ್ಮ ಮನೇಲಿ ತೆಗ್ದಿಟ್ಬಿಟ್ಟಿದ್ದಾರೆ. ಹೇಳಿದವನಿಗೆ ಹೀಗೆ ಸಂಬಂಧಿಗಳು. ಯಾಕಂದ್ರೆ ಈಗ ಅದ್ರ ಬಗ್ಗೆ ಹೇಳ್ಬೇಕಾಯ್ತು. ಸಣ್ಣ ಉದಾಹರಣೆ ಕೊಡ್ತೇನೆ. ಹಾ, ಈಗ ಹೇಗಂದ್ರೆ ಈಗ ನಮ್ಗೆ ಹುಷಾರಿಲ್ಲ, ಆಗ ನಾವು ಒಂದು ಹೋಟೆಲ್ ಅಲ್ಲಿ ಹೋಗಿ, ಹೋಟೆಲ್ ಮಾಲೀಕನ ಹತ್ರ ಹೋಗಿ ನಾವು ನನ್ಗೆ ಹುಷಾರಿಲ್ಲ ಎಂತ ಮಾಡೋದು ಅಂತ ಕೇಳ್ತೇವ? ಡಾಕ್ಟರ್ ಹತ್ರ ಹೋಗ್ತೀವಿ. ಹುಷಾರಿಲ್ಲದಾಗೆ ಡಾಕ್ಟರ್. ಅದೇ ರೀತಿ ದೇವರ ಬಗ್ಗೆ ಕೇಳುವಾಗ ದೇವರ ಬಗ್ಗೆ ಯಾರಿಗೆ ತಿಳಿದಿದೆ ಅವರ ಬಗ್ಗೆ ಹೋಗ್ಬೇಕು. ಇದು ಕಲಿಯುಗ ನಂಬಿಕೆ, ಏನೋ ಒಂದು ನಂಬಿಕೆ ಮೇಲೆ ಇಟ್ಕೊಂಡಿರ್ತೀವಿ, ಅದೆಲ್ಲ ನಂಬಿಕೆ ನೋಡಿ ಅದಕ್ಕೆ ಕೇಳುವಂತದ್ದು. ಇದು ದೊಡ್ಡ ಒಂದು ಮೂರ್ಖತನ ಕಲಿಯುಗದಲ್ಲಿ. ದೇವರ ಬಗ್ಗೆ ಯಾರು ಕೂಡ ಹೇಳುವಂತದ್ದು ಮತ್ತೆ ನಾವು ನಂಬುವಂತದ್ದು ಈ ರೀತಿ ಅಲ್ಲ. ಯಾರಿಗೆ ಶಾಸ್ತ್ರ ಗೊತ್ತುಂಟು ಅವನಿಂದ ನಾವು ಕೇಳ್ಬೇಕು. ದ್ವಂದ್ವಕ್ಕೆ ಒಳಗಾಗ್ಬಿಡ್ತೀವಿ ಆಗ. ಹಾಗಾಗಿ ಯಾವಾಗ ಒಂದು ನಮ್ಗೆ ಹುಷಾರಿಲ್ಲದಾಗ ನಾವು ಹೋಟೆಲ್ನ ಮಾಲಕಿನ ಹತ್ರ ಹೋಗಿ ನನಗೆ ಹುಷಾರಿಲ್ಲ ನಾವು ಹೇಳ್ತಾನೆ ಡಾಕ್ಟರ್ ಹತ್ರ ಹೋಗು ಅಂತ ಹೇಳ್ತಾನೆ. ನಾನು ಮದ್ದು ಕೊಡುದಲ್ಲ, ಡಾಕ್ಟರ್ ಹೋಗ್ಬೋದು. ಅದೇ ರೀತಿ ನಾವು ಕೂಡ ನಾವು ಕೃಷ್ಣ ನಮ್ಮ ದೇವರ ಬಗ್ಗೆ ತಿಳಿಬೇಕಿದ್ರೆ ಆ ದೇವರ ಯಾರು ತಿಳಿದಿದ್ದಾನೆ ಅವರ ಬಳಿಗೆ ಹೋಗ್ಬೇಕು. ಥ್ಯಾಂಕ್ ಯು. ಎಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ, ಚಾರ್ಟ್ ಅಲ್ಲಿ ಇನ್ನೊಂದು ಕ್ವಶನ್ ಇದೆ. Mahamaya appointed by Krishna, and why she takes away from Krishna? This is not fair. This is not fair because she is having thankless job. Andre she knows it is not fair, but she has to do her duty. ಇದಕ್ಕೆ ಹೇಳುವಂಥದ್ದು ಹೇಗಂದ್ರೆ, ಈಗ ನಾವು ಕಂಪನಿಯಲ್ಲಿ ಕೆಲಸ ಮಾಡುವಾಗ ಕೆಲವೊಮ್ಮೆ ನಮಗೆ ನಮ್ಮ ಬಾಸ್ ಈ CEO ತುಂಬಾ ಕೆಲಸ ಕೊಡ್ತಾರೆ, ನಮ್ಗೆ ಆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಕೆಲವೊಮ್ಮೆ ಕಷ್ಟ ಆಗ್ತದೆ. ಆದ್ರೂ ಕೂಡ ಎಂತ ಅಂದ್ರೆ ನಾವು ಕೆಲಸ ಮಾಡಿದ್ರೆ ನಮ್ಮ ಕಂಪನಿಯಿಂದ ತೆಗಿತಾರೆ. ಅದೇ ರೀತಿ ದೇವಿಗೆ ಈ ಕೆಲಸ ಕೊಟ್ಟಿದ್ದಾರೆ, ಥ್ಯಾಂಕ್ಲೆಸ್ ಜಾಬ್. ಅವಳಿಗೆ ಮಾಡಲೇಬೇಕು, ಎಂತ ಮಾಡುವಂತ. ಹಾಗಾಗಿ ಆದ್ರೆ ಯಾರು ಯಾಕೆ ಇದನ್ನು ದೇವಿ ಯಾಕೆ ಮಾಡುವಂಥದ್ದು ಇದು? ಯಾಕೆಂದ್ರೆ ಈ ಭೌತಿಕ ಲೋಕ ಇಟ್ ಇಸ್ ಎ ಜೈಲ್. ಜೈಲಲ್ಲಿ ಹೇಗೆ ಅಂದ್ರೆ ನಮ್ಗೆ ಪನಿಷ್ಮೆಂಟ್ ಸಿವಿಯರ್ ಇರ್ತದೆ, ಪನಿಷ್ಮೆಂಟ್. ಆದ್ರೆ ಜೈಲಲ್ಲಿ ಯಾರು ಕರೆಕ್ಟ್ ಆಗಿ ಒಬಿಡಿಯಂಟ್ ಮಾಡ್ತಾನೆ ಈ ಕೈದಿ, ಅವನಿಗೆ ಗೌರ್ಮೆಂಟ್ ಸ್ಪೆಷಲ್ ಕನ್ಸಿಡರೇಷನ್ ಮಾಡಿ ಅವನನ್ನು ಅಲ್ಲಿಂದ ಹೊರಗೆ ತರ್ತಾರೆ. ಅದೇ ರೀತಿ ನಾವು ಕೂಡ ಈ ಭೌತಿಕ ಲೋಕ ಅನ್ನುವ ಜೈಲಲ್ಲಿ ಇದ್ದೇವೆ. ಈ ಜೈಲಿನ ನಾವು ಹೊರಗೆ ಬರಬೇಕಿದ್ರೆ ಇಲ್ಲದದು ಮಾಯದು ಅಂದ್ರೆ ದೇವಿಗೆ ಅದೇ ಕೊಟ್ಟಿದ್ದಾರೆ, ನೀವು ಸ್ವಲ್ಪ ಅವರಿಗೆ ಇದು ಮಾಡುವಂತ. ಯಾಕಂದ್ರೆ ಥ್ಯಾಂಕ್ಲೆಸ್ ಜಾಬ್. ಎಸ್. ಜೈಲಲ್ಲಿ ನಾವು ನಮ್ಮ ಮಿಸ್ಟೇಕ್ ಅನ್ನು ಇದು ಮಾಡಿ ನಾವು ಹೊರಗೆ ಬರಬೇಕು. ಎಸ್. ಆಯ್ತು ಪ್ರಭುಜಿ, ಬೇರೆ ಯಾವ್ದು ಪ್ರಶ್ನೆ ಇಲ್ಲ. ಎಸ್. ಎಲ್ಲರೂ ಬನ್ನಿ ನನ್ನ ಕ್ಲಾಸಿಗೆ. 9:45 ಕ್ಲಾಸ್, 9:45 to 11 o'clock. ಎಸ್, ಎಲ್ಲರೂ ಬನ್ನಿ. ಎಸ್. ಹಾಗಾದ್ರೆ ನಾವು ಈಗ ಮುಕ್ತಾಯ